ನುಡಿದರೆ ಸಾಕು, ನೀ ತೋರಿದ ಹಾದಿಯಲ್ಲಿ ನಡೆಯುವೆ, ನಿನ್ನ ಪಾದದ ಒಂದೇ ಹಿಡಿಯುವೆ, ನನ್ನ ಪ್ರಿಯ ಯೇಸುವೇ. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ನೀ ನುಡಿದರೆ ಸಾಕು, ನೀ ತೋರಿದ ಹಾದಿಯಲ್ಲಿ ನಡೆಯುವೆ, ನಿಮ್ಮ ಪಾದ ಒಂದೇ ಹಿಡಿಯುವೆ, ನಮ್ಮ ಪ್ರೀತಿಯ ಯೇಸುವೇ. ನೀ ನುಡಿದರೆ ಸಾಕು, ನೀ ತೋರಿದ ಹಾದಿಯಲ್ಲಿ ನಡೆಯುವೆ, ನಿನ್ನ ಪಾದ ಒಂದೇ ಹಿಡಿಯುವೆ, ನನ್ನ ಪ್ರಿಯ ಯೇಸುವೇ. ನುಡಿದರೆ ಸಾಕು, ನೀ ತೋರಿದ ಹಾದಿಯಲ್ಲಿ ನಡೆಯುವೆ, ನಿಮ್ಮ ಪಾದ ಒಂದೇ ಹಿಡಿಯುವೆ, ನನ್ನ ಪ್ರೀತಿಯ ಯೇಸುವೇ. ನುಡಿದರೆ ಸಾಕು, ನೀ ತೋರಿದ ಹಾದಿಯಲ್ಲಿ ನಡೆಯುವೆ, ನಿಮ್ಮ ಪಾದ ಒಂದೇ ಹಿಡಿಯುವೆ, ನನ್ನ ಪ್ರೀತಿಯ ಯೇಸುವೇ. ಆರಾಧನೆ ಯೇಸುವಿಗೆ, 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 ಆರಾಧನೆ ಯೇಸುವಿಗೆ. Check. Praise the Lord.
ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಕರಗಳನ್ನು ಮೇಲಕ್ಕೆತ್ತಿ ಒಂದು ಗಟ್ಟಿಯಾಗಿ ಸ್ತುತಿಸೋಣ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಎಲ್ಲರೂ ಗಟ್ಟಿಯಾಗಿ ಸ್ತುತಿಸೋಣ. ಎಲ್ಲ ಬಂಧನಗಳು ಮುರಿಯಲ್ಪಡಲಿ, ಎಲ್ಲ ಕಟ್ಟುಗಳು ಬಿಚ್ಚಲ್ಪಡಲಿ, ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ಈ ಧ್ಯಾನಕೂಟದಲ್ಲಿ ನಡೆಯಲೆಂದು ಕರಗಳನ್ನು ಮೇಲಕ್ಕೆತ್ತಿ ಗಟ್ಟಿಯಾಗಿ ಸ್ತುತಿಸೋಣ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ, 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 ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದ ಲಾರ್ಡ್. ನಮಗೆ ಜಾಗ ಸಾಕಾಗೋದಿಲ್ಲ ಇಲ್ಲಿ, ಅಂದರೆ ಹೊರಗಡೆ ಇನ್ನೂ ನಾವು ಎಲ್ಲ ಸೆಟ್ ಮಾಡ್ತಾ ಇದ್ದೀವಿ. ದಯಮಾಡಿ ನೀವು ಮುಂದಿನ ಒಂದು ರಾ ಇದೆ, 2 ರಾಗಳು, ಅದರಲ್ಲಿ ರೋಗಿಗಳಿಗೆ ಮಾತ್ರ ಪ್ರಿಯರೇ ದಯಮಾಡಿ. ಅಂದರೆ 10:30 ಗಂಟೆಯ ನಂತರ ರೋಗಿಗಳನ್ನೆಲ್ಲ ತರ್ತಾರೆ. ಮೊದಲೇ ಅವರು ಬುಕ್ ಮಾಡಿದ್ದಾರೆ, ಆ್ಯಂಬುಲೆನ್ಸಲ್ಲಿ ವೀಲ್ಚೇರಲ್ಲೆಲ್ಲ ಬರ್ತಾರೆ ರೋಗಿ, ಅವರಿಗಾಗಿ ಮಾತ್ರ ಇಲ್ಲಿ. ಮುಂದೆ ಯಾರು ಒಂದು ಆರೋಗ್ಯ ಇದ್ದವರು ಕೂತ್ಕೊಳ್ಬೇಡಿ, ಯಾಕೆಂದರೆ ಆರೋಗ್ಯ ಇದ್ದವರು ಕೂತ್ಕೊಂಡ್ರೆ ಖಂಡಿತ ನೀವು ರೋಗಿಗಳಾಗ್ತೀರ. ರೋಗಿಗಳಾಗಿ ಬದಲಾವಣೆ ಆಗಬೇಡಿ. ಪ್ರೈಸ್ ದಿ ಲಾರ್ಡ್. ಯಾರಿಗೂ ರೋಗ ಬೇಡ, ಎಲ್ಲರಿಗೂ ಆರೋಗ್ಯ ಬೇಕು, ಹೌದಲ್ವಾ? ನಾವೆಲ್ಲ ಆರೋಗ್ಯಕ್ಕಾಗಿ ಬಂದಿದ್ದೀವಿ, ಹೌದಲ್ಲ? ಎಲ್ಲರೂ ಹಾಗೆ ನೋಡಿದರೆ ಎಲ್ಲರೂ, ನಾನು ಮತ್ತು ನೀವು ಎಲ್ಲರೂ ರೋಗಿಗಳೇ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ. ಅಂದರೆ ವಿಶೇಷ ಒಂದು ರೋಗಿಗಳಿಗೆ ಮಾತ್ರ ಮುಂದಿನ ಅವಕಾಶ ನಾವು ಇಟ್ಟಿದ್ದೇವೆ. ದಯಮಾಡಿ ಮುಂದೆ ಯಾರು ಕೂತ್ಕೊಳ್ಳಿ, ನಿಮಗೆ ನಮ್ರತೆಯಿಂದ ನಿಮ್ಮನ್ನು ಬೇಡಿಕೊಳ್ತಾ ಇದ್ದೇವೆ. ಪ್ರೈಸ್ ದಿ ಲಾರ್ಡ್. ಯಾಕೆಂದರೆ ಮುಂದೆ ನಮಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ರೋಗಿಗಳಿಗೆ ನಾವು ಒಂದು ಅವಕಾಶ ಕೊಡಬೇಕು. ಪ್ರೈಸ್ ದಿ ಲಾರ್ಡ್. ಮತ್ತು ರೋಗಿಗಳು ಅಷ್ಟು ಒಂದು ಸೀರಿಯಸ್ ರೋಗಿಗಳಿದ್ದರೆ ಮಾತ್ರ ಅವರೊಟ್ಟಿಗೆ ಯಾರೊಬ್ಬರು ಕೂತ್ಕೊಳ್ಳಿ, ಇಲ್ಲದ್ರೆ ಬೇಡ. ಯಾಕೆ ಅವರೊಟ್ಟಿಗೆ ಅವರು ಮ್ಯಾನೇಜ್ ಮಾಡ್ತೇವೆ, ನಾವು ವಾಲಂಟಿಯರ್ಸ್ ಇದ್ದೇವೆ, ಏನಾದರೂ ಆದರೂ ನಾವು ಮ್ಯಾನೇಜ್ ಮಾಡ್ತೇವೆ. ಪ್ರೈಸ್ ದಿ ಲಾರ್ಡ್. ಕೆಲವರು ಸುಮ್ಮಾಗಿ ಒಂದು ರೋಗಿಯನ್ನು ಕೈಕಾಲಿ ಹಿಡ್ಕೊಂಡು ಬರ್ತಾರೆ, ಅವ್ರು ಕೂತ್ಕೊಳ್ಳಿ, ಅವರ ಹಿಂದೆ ಇನ್ನೊಬ್ಬರು ಕೂತ್ಕೊಳ್ತಾರೆ. ಅಂತಹ ಪರಿಸ್ಥಿತಿ ಮಾಡಬೇಡಿ ದಯಮಾಡಿ, ಯಾಕೆಂದರೆ ಇಲ್ಲಿ ಜಾಗ ಕಮ್ಮಿ ಇದೆ ಅಷ್ಟೇ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ. ಇಲ್ಲಿ ನಮಗೆ ಜಾಗ ಇರುವುದು ಸಾಧಾರಣ ಒಂದು 2,000 ಜನರು ಕೂತ್ಕೊಳ್ಳುವಂಥ ಮಾತ್ರ ಜಾಗ ಇದೆ. ಹೋದ ಸಲ ನಮಗೆ 3,000ಕ್ಕಿಂತ ಜನ ಜಾಸ್ತಿ ಇದ್ದರು, ಹಾಗೆ ನಮಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ದಯಮಾಡಿ ನೀವು ಸಹಕರಿಸಿ. ಪ್ರೈಸ್ ದಿ ಲಾರ್ಡ್. ಯೇಸುವನ್ನೆಲ್ಲ ಪ್ರೀತಿಸ್ತಾರೆ, ಯೇಸು ಅದಕ್ಕಿಂತ ಮಿಗಿಲಾಗಿ ನಿಮ್ಮನ್ನು ಪ್ರೀತಿಸ್ತಾರೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ಅದಕ್ಕಾಗಿ ಈ ಧ್ಯಾನಕೂಟವನ್ನು ನಾವು ಇವತ್ತು ಆರಂಭಿಸೋಣ. ಮರಿಯ ಮಾತೆಯ ಮಧ್ಯಸ್ಥಿಕೆಯೊಂದಿಗೆ, ಸಕಲ ಸಂತರ ಮಧ್ಯಸ್ಥಿಕೆಯೊಂದಿಗೆ ಈ ಧ್ಯಾನಕೂಟವನ್ನು ನಾವು ಆರಂಭಿಸೋಣ. ಪಿತನ, ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೇಲೆ. सतमंता देवा सर्पदर बापा सर्ग आणि प्रीतीच्या रसणारा आणि जेजू क्रिस्ता त्याच्या एकल्याच पुत्र आमच्या समया जो पवित्र आत्म्याने गर्भेत संभवलो अंकार मरेतान जल्मलो पोंस पिलात कालताने कस असले ताका कुर्सार जडलो तो मेलो आणि ताका आनी केपिलो तो मेल्ल्यामध्ये देवलो तिसरे दिसा मेल्ल्यांतलो जिवन जालो सर्गार सुटलो सर्पदर बापाच्या उजव्या बसला थंयच्यान जीव आनी मेल्ल्यांची मनसे पकडून घेतलो सतमंता पवित्र आत्म्या कातोलिक पवित्र सभे भक्तां सवक्तार पातक्यांचे बक्षाने कुडीचे जीवनपण ससनाचे जिवीत आमेन. आमच्या बापा सर्गींच्या तुझे नाव पवित्र जावं तुझे राज आमकां येवं तुजी खुशी सर्गार जाता ते संवसारांत जावं. नमान मरिया कृपेन मरलेले समितीचे संगत आश्रय ते तूं सदैव आनी सदैव फॉल जगत चेंजीस हो. नमान मरिया कृपेन मरलेले समितीचे संगत आश्रय ते तूं सदैव आनी सदैव फॉल जगत चेंजीस हो. नमान मरिया कृपेन मरलेले समितीचे संगत आश्रय ते तूं सदैव आनी सदैव फॉल जगत चेंजीस हो. महिमा बापा आणि पिता आणि पवित्र आत्म्या आयचे दिसा आमी नियाळ्या आनंदाच्या मिस्तेरान तिसरो मिस्तेर एकत मिस्तेर आमी नियाळ्या पवित्र आत्मा ओंकार मरियेन अपोस्तलांचेर देंवता ಒತ್ತು ಪವಿತ್ರ ಆತ್ಮ ಆಜಿಯ प्रत्येक जावन मागण्या वेळार ह्या रेतीरे वेळार आम्हा सर्वांचेर देवण येवं दी. एक घडी भर तुमचे दोळे दांबा दोनी हात तुमचे काळजाचेर दवरा आनी जसे मरी माय आनी आपोस्तल त्या वयल्या रोमांत मागोवन आसतना कशें तांच्या जिवितांत एक पेंतेकोस्त जालें ते धैर्यान भरले आनी पवित्र आत्मा तांचेर देवून आयलो. उज्याच्या जिबाणी
आज आमचेर सगळ्या पिडेस्तांचेर जेन्ना पवित्र आत्मा देवण येता तांचे थंय पिडा उरना ती. तुम्ही गुण जावच्या खातीर मागा नाकात, पवित्र आत्मा खातीर मागा. जेन्ना पवित्र आत्मा आमचेर देवण येता सगळें आमचें जिवीत नवें जाता. सगळी पिडा आशिल्ला सुटून वता, तुटून वता. कित्याक पवित्र आत्मा जावन आसा भस्मसो उजो. आनी तो भस्मसो उजो आमचे थंय देवण येता आसतना आमचे ते असली पिडा आशिल्ला निरासपण, सोलवणी, रिणाचे भार सगळे तुटून वतात. वायटाचे सक्त्यो, दुश्टकाचे पदवी, माटमंत्रा, पेतिसपणा, नाडीगाडीची सकत सगळी नासवून येता. आनी त्या पवित्र आत्म्याक ह्या वेळार मागया. हे पवित्र आत्म्या मागा, तुम्ही तुमचे इतल्या मागा. हे पवित्र आत्म्या म्हजे थंय देवण ये. जशें तूं आपोस्तलांचेर आनी मरियमाचेर देवण आयिल्लोय उज्याच्या जिबांनी आज म्हजे थंय देवण ये पवित्र आत्म्या. म्हज्या घराचेर देवण ये, म्हज्या कुटुंबाच्या सांद्याचेर देवण ये, म्हज्या ಜೀವಿತಾಂತ ದೇವನಿಯೇ. ಬನ್ನಿ ಪವಿತ್ರ ಆತ್ಮರೇ, ನಮ್ಮ ಜೀವನದಲ್ಲಿ ಇಳಿದು ಬನ್ನಿ ಆತ್ಮರೇ. ನಮ್ಮ ಮನೆಯ ಮೇಲೆ, ನಮ್ಮ ಕುಟುಂಬಸ್ಥರ ಮೇಲೆ, ನಮ್ಮೊಂದಿಗೆ ಇರುವಂಥ ಪ್ರತಿಯೊಂದು ನನ್ನ ಸಹೋದರ ಸಹೋದರಿಯರ ಮೇಲೆ, ಅಣ್ಣ ತಮ್ಮಂದಿರ ಮೇಲೆ, ಅಕ್ಕ ತಂಗಿಯರ ಮೇಲೆ, ಅಪ್ಪ ಅಮ್ಮನ ಮೇಲೆ ಯೇಸುವೆ ನಿಮ್ಮ ಪವಿತ್ರ ಆತ್ಮರನ್ನು ಬರಮಾಡಿ ಯೇಸುವೆ. ಇದು ಧ್ಯಾನ ಕೊಟ್ಟ ಪವಿತ್ರಾತ್ಮರ ಆಲಯವಾಗಲಿ. ನನ್ನ ದೇಹವು ಅಪ್ಪ ತಂದೆಯೇ ಇವತ್ತು ದೇವರ ಆಲಯವಾಗಲಿ. ಪವಿತ್ರಾತ್ಮನ ಶಕ್ತಿಯು ನಮ್ಮ ಮೇಲೆ ಇಳಿದು ಬರಲಿ ಅಪ್ಪ ತಂದೆ. ನಿಮ್ಮ ಪ್ರೀತಿಯಿಂದ ಕರೆಯುತ್ತಾ ಇದ್ದೇನೆ ಯೇಸುವೆ. ನಿಮ್ಮ ಪವಿತ್ರಾತ್ಮನು ನಮ್ಮ ಮೇಲೆ ಕಳಿಸಿ ನಮ್ಮನ್ನು ಅಭಿಷೇಕ ಮಾಡಿರೆಂದು ನಾವೆಲ್ಲರೂ ಪ್ರಾರ್ಥಿಸೋಣ. ಎಲ್ಲರೂ ಯಾರಿಗೆಲ್ಲ ಎದ್ದು ನಿಂತಲಿಕ್ಕೆ ಆಗ್ತದೆ ಎದ್ದು ನಿಲ್ಲಿ. ಈ 3ನೇ ರಹಸ್ಯವನ್ನು ನಾವು ಧ್ಯಾನಿಸೋಣ. ಪರಲೋಕದಲ್ಲಿರುವ ನನ್ನ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಆಹಾರವನ್ನು ಇಂದು ನಮಗೆ ಕೊಡಿ. ನಮಗೆ ತಪ್ಪು ಮಾಡಿದವರು ನಾವು ಶ್ರಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೀಡಿನಿಂದ ನಮ್ಮ ರಕ್ಷಿಸಿರಿ. ಆಮೇನ್. ನಮ್ಮ ಮರಿಯವರ ಪ್ರಸಾದ ಪೂರ್ಣೆ ಕರ್ತರು ಮಾಡಿದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತೆ ನಿಮ್ಮದರ ಫಲವಾದ ಯೇಸು ಧನ್ಯರು. ಸದಾಮ್ರೇ ದೇವ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮ್ಮ ಮರಿಯವರ ಪ್ರಸಾದ ಪೂರ್ಣೆ ಕರ್ತರು ಮಾಡಿದ್ದಾರೆ. ಸ್ತ್ರೀಯರಲ್ಲಿ ಧನ್ಯರು, ಮತ್ತೆ ನಿಮ್ಮದರ ಫಲವಾದ ಯೇಸು ಧನ್ಯರು. ಸದಾಮ್ರೇ ದೇವ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮ್ಮ ಮರಿಯವರ ಪ್ರಸಾದ ಪೂರ್ಣೆ ಕರ್ತರು ಮಾಡಿದ್ದಾರೆ. ಸ್ತ್ರೀಯರಲ್ಲಿ ಧನ್ಯರು, ಮತ್ತೆ ನಿಮ್ಮದರ ಫಲವಾದ ಯೇಸು ಧನ್ಯರು. ಸದಾಮ್ರೇ ದೇವ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮ್ಮ ಮರಿಯವರ ಪ್ರಸಾದ ಪೂರ್ಣೆ ಕರ್ತರು ಮಾಡಿದ್ದಾರೆ. ಸ್ತ್ರೀಯರಲ್ಲಿ ಧನ್ಯರು, ಮತ್ತೆ ನಿಮ್ಮದರ ಫಲವಾದ ಯೇಸು ಧನ್ಯರು. ಸದಾಮ್ರೇ ದೇವ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮ್ಮ ಮರಿಯವರ ಪ್ರಸಾದ ಪೂರ್ಣೆ ಕರ್ತರು ಮಾಡಿದ್ದಾರೆ. ಸ್ತ್ರೀಯರಲ್ಲಿ ಧನ್ಯರು, ಮತ್ತೆ ನಿಮ್ಮದರ ಫಲವಾದ ಯೇಸು ಧನ್ಯರು. ಸದಾಮ್ರೇ ದೇವ ಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮ್ಮ ಮರಿಯವರ ಪ್ರಸಾದ ಪೂರ್ಣೆ ಕರ್ತರು ಮಾಡಿದ್ದಾರೆ. ಸ್ತ್ರೀಯರಲ್ಲಿ ಧನ್ಯರು, ಮತ್ತೆ ನಿಮ್ಮದರ ಫಲವಾದ ಯೇಸು ಧನ್ಯರು. ಸದಾಮ್ರೇ ದೇವ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮ್ಮ ಮರಿಯವರ ಪ್ರಸಾದ ಪೂರ್ಣೆ ಕರ್ತರು ಮಾಡಿದ್ದಾರೆ. ಸ್ತ್ರೀಯರಲ್ಲಿ ಧನ್ಯರು, ಮತ್ತೆ ನಿಮ್ಮದರ ಫಲವಾದ ಯೇಸು ಧನ್ಯರು. ಸದಾಮ್ರೇ ದೇವ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮ್ಮ ಮರಿಯವರ ಪ್ರಸಾದ ಪೂರ್ಣೆ ಕರ್ತರು ಮಾಡಿದ್ದಾರೆ. ಸ್ತ್ರೀಯರಲ್ಲಿ ಧನ್ಯರು, ಮತ್ತೆ ನಿಮ್ಮದರ ಫಲವಾದ ಯೇಸು ಧನ್ಯರು. ಸದಾಮ್ರೇ ದೇವ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮ್ಮ ಮರಿಯವರ ಪ್ರಸಾದ ಪೂರ್ಣೆ ಕರ್ತರು ಮಾಡಿದ್ದಾರೆ. ಸ್ತ್ರೀಯರಲ್ಲಿ ಧನ್ಯರು, ಮತ್ತೆ ನಿಮ್ಮದರ ಫಲವಾದ ಯೇಸು ಧನ್ಯರು. ಸದಾಮ್ರೇ ದೇವ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆ ಆಗಲಿ. ಆದಿದ ಹಾಗೆ ಈಗಲೂ ಯಾವಾಗಲೂ ಯುಗಾಂತಕ್ಕೂ. ಆಮೇನ್. ಓ ನನ್ನ ಯೇಸುವೆ, ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ. ಎಲ್ಲ ಆತ್ಮಗಳನ್ನು ವಿಶೇಷವಾಗಿ ನಿಮ್ಮ ದಯೆಯ ಅತ್ಯಂತಗಳ ಅಗತ್ಯ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಆಮೇನ್. Hallelujah, 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 hallelujah. Hirababari Telavarega Shandarabara Karabalara Kala Jesus. The mighty anointing of the Holy Spirit, the power of God will come upon us in the name of Jesus Christ. We bind all the powers of the darkness. We nullify that power right now in the name of Jesus Christ. Werakababa, Hiralakababa, Shiralakababa, Handarabara Karabala, Rukalvara Jesus. Hallelujah, 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 hallelujah. Praise the Lord.
Sekadami Muriamai Sadar Magia, Naman Rania Kakul di Chemai, Namanam Chajiwani Muratan Barusha, Tukamila Marta, Mi Pardish Malta, Yaduka Chapana Dastana, Askar and Skarsun, Maitukar Dangarta, Turdam Sheshake, Teduja Kakul Chedole, Amchaver Parti, Ania Bardesha Prantla, Sheding for Exchanges, Edali, Emagari, Edulabi, Amkarmari, Bagivanti Davachamai, Amavso, Vinedikar, Krista Chabasonia Kami, Fozon Chakatil. Praise the Lord. Praise the Lord. Hallelujah. 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 ಗಟ್ಟಿಯಾಗಿ ಸ್ತುತಿಸೋಣ. Hallelujah. Hallelujah. ಕೈ ಚಪ್ಪಾಳೆ ತಟ್ಟುತ್ತಾ Hallelujah. 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 Praise the Lord. Praise the Lord. Praise the Lord. Praise the Lord. Hallelujah. 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 ನಮ್ಮ ದೇವರು ಯೇಸು ಜೀವಂತವಾಗಿದ್ದಾರೆ. Praise the Lord. Praise the Lord. Hallelujah. 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 ಅವರು ಪ್ರತಿಯೊಬ್ಬರ ನಮ್ಮ ಹೃದಯದಲ್ಲಿ ವಾಸಿಸ್ತಾರೆ. Praise the Lord. Hallelujah. ನಮ್ಮ ಹೃದಯದಲ್ಲಿ ಇರುವಂಥ ಯೇಸುವನ್ನು ನಾವು ಖಂಡಿತವಾಗಿ ಇತರರಿಗೆ ಕೊಡಬೇಕು. Praise the Lord. Hallelujah. Hallelujah. ಹಾಗಾದರೆ ನಾನು ಒಬ್ಬರೊಬ್ಬರು ನೋಡುವಾಗ ಯಾರನ್ನು ನೋಡಬೇಕು? ಯಾರನ್ನು ನೋಡಬೇಕು? ಯೇಸುವನ್ನು ನೋಡಬೇಕು. ನಿಜವಾಗಿ ನೋಡ್ತೀವ ನಾವು? Praise the Lord. Hallelujah. ಏನೋ ಹೊರಗೊಂದು ಒಳಗೊಂದು ಇದ್ದೇ ಇರುತ್ತೆ ನಮ್ಮ ಜೀವನದಲ್ಲಿ. ಒಂದು ಮೇಣದ ಬತ್ತಿ ಉರಿಯುತ್ತಿರುವಾಗ ಆ ಮೇಣದ ಬತ್ತಿಯ ಕೆಳಗೆ ಅದು ಬೆಳಕನ್ನು ಚೆಲ್ಲಲಿಕ್ಕೆ ಅದಕ್ಕೆ ಆಗೋದಿಲ್ಲ. Praise the Lord. ಸುತ್ತಲೂ ಬೆಳಕನ್ನು ನೀಡ್ತದೆ, ಆದರೆ ಆ ಮೇಣದ ಬತ್ತಿಯ ಕೆಳಗಡೆ ಏನಿರುತ್ತೆ? ಕತ್ತಲಿರುತ್ತೆ. Praise the Lord. Hallelujah. ಅದೇ ನಾವು ಎಷ್ಟು ಭಾಗ್ಯವಂತರಾಗಿ ನೆನೆಸ್ಕೊಂಡ್ರು, ಎಷ್ಟು ನಾವು ಪ್ರಾರ್ಥನೆ ಮಾಡುವೆಂದ್ರೂ ಕೂಡ ನಮ್ಮದ್ರಲ್ಲಿ ಸ್ವಲ್ಪವಾದರೂ ಕತ್ತಲೆ ಇದ್ದೇ ಇದೆ. Praise the Lord. ನನ್ನ ಹತ್ರ ಕೂಡ ಇದೆ, ನಿಮ್ಮ ಹತ್ರ ಕೂಡ ಇದೆ. Praise the Lord. Hallelujah. ಆ ಕತ್ತಲನ್ನು ಹೋಗಲಾಡಿಸಲು ಇವತ್ತು ಈ ಧ್ಯಾನಕೂಟ. Praise the Lord. Hallelujah. ಯಾಕಂದ್ರೆ ಆ ಕತ್ತಲನ್ನು ತೆಗೆಯಲಿಕ್ಕೆ ಯೇಸುವಿಂದ ಮಾತ್ರ ಸಾಧ್ಯ, ನನ್ನಿಂದ ನಿಮ್ಮಿಂದ ಆಗದು. Praise the Lord. Hallelujah. ಆ ಕತ್ತಲನ್ನು ಇವತ್ತು ತೆಗೆಯಬೇಕು. ನಮ್ಮ ಜೀವನದಲ್ಲಿ ಇದ್ದ ಕೊಳಕನ್ನು ನಾವು ತೆಗೆಯಬೇಕು. ಅದಕ್ಕೆ ಇವತ್ತು ಈ ಧ್ಯಾನಕೂಟದಲ್ಲಿ ನಾವೆಲ್ಲರೂ ಶುದ್ಧೀಕರಿಸಲ್ಪಡ್ತೇವೆ. Praise the Lord. Hallelujah. Hallelujah. ಅದಕ್ಕಾಗಿ ಒಂದು ಗಳಿಗೆ ಕರಗಳನ್ನು ತೆರೆದಿಟ್ಟುಕೊಂಡು ಈ ಧ್ಯಾನಕೂಟವು ಪವಿತ್ರಾತ್ಮರ ಶಕ್ತಿ ನಮ್ಮಲ್ಲಿ ಇಳಿಯಲೆಂದು ನಾವು ಪ್ರಾರ್ಥಿಸೋಣ. ಪವಿತ್ರಾತ್ಮರ ಶಕ್ತಿಗಾಗಿ ಪ್ರಾರ್ಥಿಸೋಣ. ಪವಿತ್ರಾತ್ಮರಿಗೆ ನಾವು ಬಿಟ್ಟು ಕೊಡೋಣ ಈ ದಾನಕೂಟವನ್ನು. ನೀವು ಪ್ರಾರ್ಥಿಸಿ, ಯೇಸುವೆ ಇವತ್ತು ನನ್ನ ಜೀವನವನ್ನು ಪವಿತ್ರಾತ್ಮರು ನಡೆಸಲಿ, ಪವಿತ್ರಾತ್ಮರು ನನ್ನ ಜೀವನದಲ್ಲಿ ಇಳಿದು ಬರಲಿ, ಪವಿತ್ರಾತ್ಮರ ಶಕ್ತಿ ನಾನು ಅನುಭವಿಸಬೇಕು. ಯೇಸುವೆ ಪವಿತ್ರಾತ್ಮರ ಶಕ್ತಿಯಿಂದ ನಾನು ಗುಣಪಡಿಸಬೇಕು, ನನ್ನನ್ನು ಮುಟ್ಟಬೇಕು. ಯೇಸುವೆ ಇವತ್ತು ನಿಮ್ಮ ಪವಿತ್ರಾತ್ಮರ ಶಕ್ತಿ ಈ ಧ್ಯಾನಕೂಟದಲ್ಲಿ ಇಳಿದು ಬರಲಿ. ಅಪ್ಪ ತಂದೆ, ನಿಮ್ಮ ನೆರೆಕರೆಯಲ್ಲಿ ಇರುವ ಬದಿಯಲ್ಲಿರುವ ಒಂದು ಗಳಿಗೆ ಪ್ರಾರ್ಥಿಸಿ. ಅಪ್ಪ ತಂದೆ, ನನ್ನ ಮೇಲೂ ಈ ನನ್ನ ಸಹೋದರ ಈ ನನ್ನ ಸಹೋದರಿ ಮೇಲೂ ನಿಮ್ಮ ಆತ್ಮವು ಇಳಿದು ಬರಲಿ, ಪವಿತ್ರಾತ್ಮನ ಶಕ್ತಿ ಇಳಿದು ಬರಲಿ. ಎಲ್ಲರೂ ನಾವು ಪ್ರಾರ್ಥಿಸೋಣ. ಎಲ್ಲರೂ ಹೊರಗಡೆ ಇದ್ದವರು ಎಲ್ಲರೂ ಒಂದು ಗಳಿಗೆ ಈ ಕಡೆ ಗಮನ ಕೊಡಿ. ಇವತ್ತು ನೀವು ಹೊರಗಡೆ ಇದ್ದರೆ ಯೋಚಿಸಬೇಡಿ, ಯಾಕೆಂದರೆ ಒಳಗೆ ಇದ್ದವರಿಗಿಂತ ಮೊದಲು ಯೇಸು ನಿಮ್ಮನ್ನು ಮುಟ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ಖಂಡಿತವಾಗಿ ನಿಮ್ಮಲ್ಲಿ ನೆರವೇರ್ತದೆ. ಏನು ಚಿಂತೆ ಮಾಡಬೇಡಿ, ನಿಮಗೆ ಒಳಗೆ ಜಾಗ ಇಲ್ಲಂತ ಏನು ಚಿಂತೆ ಮಾಡಬೇಡಿ. ದೇವರು ಪ್ರತಿಯೊಬ್ಬರನ್ನು ಇವತ್ತು ಮುಟ್ಟುವಂಥ ಸಮಯ. ಈ ಕರಗಳನ್ನು ತೆರೆದಿಟ್ಟುಕೊಂಡು ಆತ್ಮನ ವರಗಳಿಗಾಗಿ, ಆತ್ಮನ ಶಕ್ತಿಗಾಗಿ ನಾವು ಪ್ರಾರ್ಥಿಸೋಣ. ನಮ್ಮೆಲ್ಲ Let your power flow, Lord Jesus. ವರ ಬಾಬಾ ಬಾಬಾ ಬರಕಲ ಬರದಶಿ ಶಿಖರ ಬಾಬಾ ಬಾ ಶಂದರ ಬರಕರ ಬಲರ ಕರ್ಚಿ ವರಕ ಬಾಬಾ 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 ಜೀಸಸ್. ಕುರುಡರ ಕಣ್ಣುಗಳ ತೆರೆದವಾ, அவர் ಒಳ್ಳೆಯವರೇ. ಕಿವುಡರ ಕಿವಿಗಳ ತೆರೆದವಾ, அவர் ಒಳ್ಳೆಯವರೇ. அவர் ಒಳ್ಳೆವ ಸರ್ವವಲ್ಲಭ, அவர் ಇರುವಾಗಿ ಇರುವಾತರು. அவர் ಒಳ್ಳೆವ ಸರ್ವವಲ್ಲಭ, அவர் ಇರುವಾಗಿ ಇರುವಾತರು. ಯೇಸು ಒಳ್ಳೆವ,
ಯೇಸು ವಲ್ಲಭ ಎಂದೆಂದು ಬದಲಾಗರು, அவர் ಎಂದೆಂದು ಬದಲಾಗರು. ಚಪ್ಪಾಳೆ ತಟ್ಟುತ್ತಾ ಯೇಸು ಒಳ್ಳೆವ, ಯೇಸು ವಲ್ಲಭ ಎಂದೆಂದು ಬದಲಾಗರು, அவர் ಎಂದೆಂದು ಬದಲಾಗರು. ಯೇಸು ಒಳ್ಳೆವ, ಯೇಸು ವಲ್ಲಭ ಎಂದೆಂದು ಬದಲಾಗರು, அவர் ಎಂದೆಂದು ಬದಲಾಗರು. ಯೇಸು ಒಳ್ಳೆವ, ಯೇಸು ವಲ್ಲಭ ಎಂದೆಂದು ಬದಲಾಗರು, அவர் ಎಂದೆಂದು ಬದಲಾಗರು. ಕುರುಡರ ಕಣ್ಗಳ ತೆರೆದವ, ಅವರು ಒಳ್ಳೆವ ಒಳ್ಳೆವರೇ. ಕಿವುಡರ ಕಿವಿಗಳ ತೆರೆದವ, ಅವರು ಒಳ್ಳೆವ ಒಳ್ಳೆವರೇ. ಓ ಕುರುಡರ ಕಣ್ಗಳ ತೆರೆದವ, ಅವರು ಒಳ್ಳೆವ ಒಳ್ಳೆವರೇ. ಕಿವುಡರ ಕಿವಿಗಳ ತೆರೆದವ, ಅವರು ಒಳ್ಳೆವ ಒಳ್ಳೆವರೇ. அவர் ಒಳ್ಳೆವ ಸರ್ವವಲ್ಲಭ, ಅವರಿರುವಾಗಿ ಇರುವಾತರು. அவர் ಒಳ್ಳೆವ ಸರ್ವವಲ್ಲಭ, ಅವರಿರುವಾಗಿ ಇರುವಾತರು. ಯೇಸು ಒಳ್ಳೆವ, ಯೇಸು ಒಳ್ಳೆವ, ಯೇಸು ವಲ್ಲಭ ಎಂದೆಂದು ಬದಲಾಗರು, ಅವರೆಂದೆಂದು ಬದಲಾಗರು. ಯೇಸು ಒಳ್ಳೆವ, ಯೇಸು ವಲ್ಲಭ ಎಂದೆಂದು ಬದಲಾಗರು, ಅವರೆಂದೆಂದು ಬದಲಾಗರು. ಹಲ್ಲೆಲೂಯಾ 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 ಹಲ್ಲೆಲೂಯಾ. Praise the Lord. Hallelujah. Hallelujah. Praise the Lord. ಅಷ್ಟೊಂದು ಶಕ್ತಿಯಲ್ಲಿ ನೀವು ಸ್ತುತಿಸುವುದು ಇಲ್ಲ. ಪ್ರೈಸ್ ದ ಲಾರ್ಡ್. ಅದಕ್ಕೆ ಅವರು ಬಂದ್ ಮಾಡಿದರು. ಪ್ರೈಸ್ ದ ಲಾರ್ಡ್. Praise the Lord. Hallelujah. Hallelujah. ನೋಡಿ, ಸ್ತುತಿಸದಿದ್ರೆ, ದೇವರನ್ನು ಸ್ತುತಿಸದಿದ್ರೆ ನಮ್ಮ ಜೀವನದಲ್ಲಿ ಯಾವ ಅದ್ಭುತ ಕಾರ್ಯಗಳು ನಡೆಯುವುದಿಲ್ಲ. ಪ್ರೈಸ್ ದ ಲಾರ್ಡ್. Praise the Lord. Hallelujah. Hallelujah. ಬಾರೂಕನ ಗ್ರಂಥದಲ್ಲಿ ಹೇಳಲ್ಪಟ್ಟಿದೆ, ಬಾರೂಕನ ಗ್ರಂಥದಲ್ಲಿ ಯಾರೆಲ್ಲ ಸ್ತುತಿಸುವರು? ಬಗ್ಗಿ ಹೋದವರು, ಕಣ್ಣಿಗೆ ದೃಷ್ಟಿ ಇಲ್ಲದವರು, ರೋಗಿಗಳು, ಹಾಗೂ ಪ್ರತ್ಯೇಕವಾಗಿ ಹಾಸಿಗೆಯಲ್ಲಿ ಮಲ್ಕೊಂಡಿದ್ದವರು ಕೂಡ ದೇವರನ್ನು ಸ್ತುತಿಸಬೇಕು. ಪ್ರೈಸ್ ದ ಲಾರ್ಡ್. ಇಲ್ಲಿದ್ದ ನಿಮ್ಮೆಲ್ಲ ರೋಗಿಗಳು ಇವತ್ತು ಖಂಡಿತವಾಗಿ ನೀವು ಗಟ್ಟಿಯಾಗಿ ಸ್ತುತಿಸಬೇಕು. ಪ್ರೈಸ್ ದ ಲಾರ್ಡ್. ಇವತ್ತು ರೋಗವನ್ನೇ ಬಿದ್ದು ಬಿಡಿ, ನೀವು ಇವತ್ತು ಗುಣವಾಗ್ತೀರಿ ಅಂತ ನಂಬಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ Hallelujah. ಹಲ್ಲೆಲೂಯಾ. Hallelujah. ಸಿರಾಕನ ಗ್ರಂಥದಲ್ಲಿ ಹೇಳಲ್ಪಟ್ಟಿದೆ 17ನೇ ಅಧ್ಯಾಯದಲ್ಲಿ 27-28 ವಚನದಲ್ಲಿ ಯಾರೆಲ್ಲ ಸ್ತುತಿಸ್ತಾರೆ ಅಂತ. ಆರೋಗ್ಯದಲ್ಲಿ ಇದ್ದವರು ಕೂಡ ದೇವರನ್ನು ಸ್ತುತಿಸ್ತಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಹೊರಗಡೆ ಇದ್ದವರು ಹಲೋ ಪ್ರೈಸ್ ದ ಲಾರ್ಡ್. ಒಮ್ಮೆ ಕರಗಳನ್ನೀಗೆ ಎಲ್ಲರೂ ಹೊರಗಿದ್ದವರೆಲ್ಲ ಜೀವಂತ ಆಗಿದ್ದಾರೆ. ಪ್ರೈಸ್ ದ ಲಾರ್ಡ್. ಒಳಗಿದ್ದವರೇನು? ಒಳಗಿದ್ದವರು ಒಂದು ಕೈ. ಓಕೆ ಓಕೆ. ಪ್ರೈಸ್ ದ ಲಾರ್ಡ್. ಎಲ್ಲರೂ ಯಾರೆಲ್ಲ ರೋಗಿಗಳಿದ್ದಾರೆ ಅವರೊಂದು ಓಕೆ, ಕರಗಳನ್ನು ಮೇಲಕ್ಕೆತ್ತಿ ದೇವರನ್ನು ಸ್ತುತಿಸೋಣ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ ಹಲ್ಲೆಲೂಯಾ. ಏನು ನಿಮಗೆ ಈ ಮ್ಯೂಸಿಕ್ ಹಿಡಿಲಿಲ್ವಾ? ತುಮಕ ಈ ಮ್ಯೂಸಿಕ್ ಬರೋದ ಏನಾಗೆ? ಹಾಂ या तानी केळिल्ले सारकें जायना गे? या तांचे सिंगींग बरें ना गे? मागीर तुमकां काल जालें? तें पुरा करेक्ट आसा जाल्यार तुमकां कितें प्रॉब्लेम? तुमी बरें स्तुती केल्यार मात्र
देव आमच्या जिवितांत अजापार अद्भुत करता. प्रेज द लॉर्ड. Praise the Lord. हालेलुया Hallelujah. ಹಾಲೆಲೂಯಾ Hallelujah. ಹಾಲೆಲೂಯಾ. Hallelujah. ಇಲ್ಲದ್ರೆ ಏನು ಮಾಡ್ತೀವಿ ನಾವು? ಬರಿ ಕೈಯಲ್ಲಿ ಬಂದಿದ್ದೇವೆ, ಬರಿ ಕೈಯಲ್ಲಿ ಹೋಗುತ್ತೇವೆ. ಹಾಗೆ ಯಾರೊಬ್ಬರು ಇವತ್ತು ಹೋಗಬಾರ್ದು. ಪ್ರೇಸ್ ದ ಲಾರ್ಡ್. Praise the Lord. ಹಾಲೆಲೂಯಾ. Hallelujah. ಎಲ್ಲರೂ ಒಂದು ಆರೋಗ್ಯವನ್ನು ಪಡಬೇಕು. ಎಲ್ಲವರಿಗೆ ಮನಸ್ಸಿನ ವೇದನೆಗಳು ದೂರ ಆಗಬೇಕು, ಹೃದಯದ ಭಾರಗಳು ದೂರ ಆಗಬೇಕು, ಕುಟುಂಬದ ದುರಾವಸ್ಥೆಗಳೆಲ್ಲ ದೂರ ಆಗಬೇಕು, ಸಾಲದ ಬಾಧೆಗಳು ದೂರ ಆಗಬೇಕು, ಎಲ್ಲ ಸೋಲುಗಳು ದೂರ ಆಗಬೇಕು, ನಿರಾಶೆಗಳು ದೂರ ಆಗಬೇಕು. ಇದೆಲ್ಲ ಆಗಬೇಕಾದ್ರೆ ಕೀರ್ತನೆ ಗ್ರಂಥ ಹೇಳ್ತದೆ 103ನೇ ಅಧ್ಯಾಯ, ದೇವರನ್ನು ಸತತವಾಗಿ ಸ್ತುತಿಸಿರಿ. ಪ್ರೈಸ್ ದಿ ಲಾರ್ಡ್. Praise the Lord. ಹಾಲೆಲೂಯಾ Hallelujah. ಹಾಲೆಲೂಯಾ. ಗಟ್ಟಿಯಾಗಿ ಹಾಲೆಲೂಯಾ. Hallelujah. ಪ್ರೈಸ್ ದಿ ಲಾರ್ಡ್. Praise the Lord. ಗಟ್ಟಿಯಾಗಿ ಸ್ತುತಿಸ್ತೀರಾ? ಹಲೋ, ಸ್ತುತಿಸ್ತೀರಾ? ಓಕೆ, ಒಳಗಿದ್ದವರು ಹೊರಗಡೆ ಸುಮ್ಮ ಇಲ್ಲಿ, ಒಳಗಿದ್ದವರು ಮಾತ್ರ ಒಂದು ಹಾಲೆಲೂಯಾ 3 ಸಲ ಇಲ್ಲಿ. ಹಾಲೆಲೂಯಾ. ಸರಿ ಇದೆಯಾ? ಸಾಕಾ? ಇನ್ನು ಬೇಕಾ? ಹೊರಗಿದ್ದವರು ಒಂದು 3 ಹಾಲೆಲೂಯಾ. ಓಕೆ, ಇನ್ನು ಗಟ್ಟಿಯಾಗಿ. ಅಲ್ಲಿ ಕರೆಂಟ್ ಹೋಗಿದೆ ಅಂತ पॉवर गेला पूरा. प्रेज द लॉर्ड. ओके, एक चान्स आणि एक पटी गट्ट आमची मोरी अधुरे बाहेर असले गोट्ट झाल्याने एक आलेली ಹಾಂ ನೋಡಿ. ಪ್ರೈಸ್ ದ ಲಾರ್ಡ್. ಇಷ್ಟು ಇದಕ್ಕಿಂತ ಕಮ್ಮಿ ಜನ ಇದ್ದಾರೆ ಅಲ್ಲಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಓಕೆ, ಸರಿಯಾಗಿ ಹಾಡ್ತೀರಾ? ನಿಮಗೆ LCD ಇಲ್ಲಿ ಕಾಣ್ತದ? ಗೀತೆಗಳು ಕಾಣ್ತದ? ಹಲೋ, ಕಾಣದವ್ರು ಯಾರಾದರೂ ಇದ್ದರೆ ಪ್ರಾರ್ಥಿಸೋಣ, ಅವರ ದೃಷ್ಟಿ ಸರಿಯಾಗುತ್ತೆ. ಪ್ರೈಸ್ ದ ಲಾರ್ಡ್. ಕಿವಿ ಕೇಳದಿದ್ದರೆ ಪ್ರಾರ್ಥಿಸೋಣ, ನಿಮ್ಮ ಕಿವಿ ಸರಿಯಾಗುತ್ತೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಹಾಗಾದರೆ ಗಟ್ಟಿಯಾಗಿ ಸ್ತುತಿಸೋಣ. ಅವರು ಇನ್ನೊಮ್ಮೆ ಬಂದ್ ಮಾಡೋಕ್ಕೆ ಬಿಡಬೇಡಿ ಅವರಿಗೆ. ಪ್ರೈಸ್ ದ ಲಾರ್ಡ್. ನಿರಂತರವಾಗಿ ಸ್ತುತಿ. ಎಷ್ಟು ಗಂಟೆ ನಮಗೆ? ಓಕೆ, 1 ಗಂಟೆ ನಾವು ಸ್ತುತಿಸಬೇಕು. ಇನ್ನು 9:30 10:00 ತನಕ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ ಹಾಲೆಲೂಯಾ. ರೆಡಿ ಇದ್ದೀರಾ? ರೆಡಿ ಇದ್ದೀರಾ? ಹೊರಗಿನವ್ರು ರೆಡಿ ಇದ್ದೀರಾ? ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಓಕೆ, ಗಟ್ಟಿಯಾಗಿ ದೇವರನ್ನು ಸ್ತುತಿಸೋಣ, ದೇವರನ್ನು ಮಹಿಮೆ ಪಡಿಸಿ. ಚಪ್ಪಾಳೆ ತಟ್ಟುತ್ತಾ ನೋಡಿ, ಕಾಲೇಜ್ ಹಾಕುತ್ತಾ ಸ್ವಲ್ಪ ನಿಂತುಕೊಳ್ಬೇಡಿ, ಗಟ್ಟಿಯಾಗಿ ನಿಂತುಕೊಳ್ಬೇಡಿ. ಸ್ವಲ್ಪ ಹೊರಗಡೆ ಇದ್ದವರು ಯೇಸು ಒಳ್ಳೆವ, ಯೇಸು ವಲ್ಲಭ, ಎಂದೆಂದು ಬದಲಾಗರು. ಎಲ್ಲರೂ ಅವರು ಎಂದೆಂದು ಬದಲಾಗರು. ಯೇಸು ಒಳ್ಳೆವ, ಯೇಸು ವಲ್ಲಭ, ಎಂದೆಂದು ಬದಲಾಗರು. ಅವರೆಂದೆಂದು ಬದಲಾಗರು. ಯೇಸು ಒಳ್ಳೆವ, ಯೇಸು ವಲ್ಲಭ, ಎಂದೆಂದು ಬದಲಾಗರು. ಅವರು ಎಂದೆಂದು ಬದಲಾಗರು. ಯೇಸು ಒಳ್ಳೆವ, ಯೇಸು ವಲ್ಲಭ, ಎಂದೆಂದು ಬದಲಾಗರು. ಅವರೆಂದೆಂದು ಬದಲಾಗರು. ಕುರುಡರ ಕಣ್ಗಳ ತೆರೆದವ, ಅವರು ಒಳ್ಳೆವ ಒಳ್ಳೆವರೇ. ಕಿವುಡರ ಕಿವಿಗಳ ತೆರೆದವ, ಅವರು ಒಳ್ಳೆವ ಒಳ್ಳೆವರೇ. ಕುರುಡರ ಕಣ್ಗಳ ತೆರೆದವ, ಅವರು ಒಳ್ಳೆವ ಒಳ್ಳೆವರೇ. ಕಿವುಡರ ಕಿವಿಗಳ ತೆರೆದವ, ಒಳ್ಳೆವ ಒಳ್ಳೆವರೇ. ಅದ ಒಳ್ಳೆವ ಯೇಸು ವಲ್ಲಭ, ಇರುವಾತರು. ಅದ ಒಳ್ಳೆವ ಸರ್ವವಲ್ಲಭ, ಅದ ಇರುವಾಗಿ ಇರುವಾತನು. ಯೇಸು ಒಳ್ಳೆವ, ಯೇಸು ವಲ್ಲಭ, ಎಂದೆಂದು ಬದಲಾಗರು. ಅವರೆಂದೆಂದು ಬದಲಾಗರು. ಯೇಸು ಒಳ್ಳೆವ, ಯೇಸು ವಲ್ಲಭ, ಎಂದೆಂದು ಬದಲಾಗರು. ಅವರೆಂದೆಂದು ಬದಲಾಗರು.
ಸಂತೋಷ ಸಂತೋಷ ಸಂತೋಷವೇ ಪರಲೋಕ ಸಂತೋಷವೇ ಸಂತೋಷ ಸಂತೋಷ ಸಂತೋಷವೇ ಅವರ ಸನ್ನಿಧಿಯಲ್ಲಿ ಸಂತೋಷವೇ ಸಂತೋಷ ಸಂತೋಷ ಸಂತೋಷವೇ ಪರಲೋಕ ಸಂತೋಷವೇ ಸಂತೋಷ ಸಂತೋಷ ಸಂತೋಷವೇ ಸಂತೋಷವೇ ಕರ್ತರು ಯುದ್ಧದಲ್ಲಿ ಜೊತೆಗಿರುವಾಗ ಭಯವೇ ನಮಗಿಲ್ಲ ಕೈಗಳ ಮೇಲೆತ್ತಿ ಆರಾಧಿಸುವ ಎಂದು ಜಯವನ್ನು ಒದಗಿಸುವ ಕರ್ತರು ಯುದ್ಧದಲ್ಲಿ ಜೊತೆಗಿರುವಾಗ ಭಯವೇ ನಮಗಿಲ್ಲ ಕೈಗಳ ಮೇಲೆತ್ತಿ ಆರಾಧಿಸುವ ಎಂದು ಜಯವನ್ನು ಒದಗಿಸುವ ಓ ಸಂತೋಷ ಸಂತೋಷ ಸಂತೋಷವೇ ಕರಗಳನ್ನು ಮೇಲಕ್ಕೆತ್ತಿ ಸಂತೋಷವೇ ಎಲ್ಲರೂ ಸಂತೋಷ ಸಂತೋಷ ಸಂತೋಷವೇ ಅವರ ಸನ್ನಿಧಿಯಲ್ಲಿ ಸಂತೋಷವೇ ಎಲ್ಲರೂ ಸಂತೋಷ ಸಂತೋಷ ಸಂತೋಷವೇ ಪರಲೋಕ ಸಂತೋಷವೇ ಸಂತೋಷ ಸಂತೋಷ ಸಂತೋಷವೇ ಅವರ ಸನ್ನಿಧಿಯ ಸಂತೋಷವೇ ನೂರಾರು ಕಷ್ಟಗಳು ನಮ್ಮೆದುರು ಬಂದರು ಸೋಲುವುದೇ ಬೇಡ ಭೂಲೋಕ ಜಯಿಸಿದ ನಮ್ಮೊಂದಿಗೆ ಇರುವಾಗ ಜಯ 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 ನಮಗೆ ನೂರಾರು ಕಷ್ಟಗಳು ನಮ್ಮೆದುರು ಬಂದರು ಸೋಲುವುದೇ ಬೇಡ ಭೂಲೋಕ ಜಯಿಸಿದವ ನಮ್ಮೊಂದಿಗೆ ಇರುವಾಗ ಜಯ 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 ನಮಗೆ ನೂರಾರು ಕಷ್ಟಗಳು ನಮ್ಮೆದುರು ಬಂದರು ಸೋಲುವುದೇ ಬೇಡ ಭೂಲೋಕ ಜಯಿಸಿದ ನಮ್ಮೊಂದಿಗೆ ಇರುವಾಗ ಜಯ 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 ನಮಗೆ ನೂರಾರು ಕಷ್ಟಗಳು ನಮಗೆದುರು ಬಂದರು ಸೋಲುವುದೇ ಬೇಡ ಭೂಲೋಕ ಜಯಿಸಿದವ ನಮ್ಮೊಂದಿಗೆ ಇರುವಾಗ ಜಯ 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 ನಮಗೆ ಯೇಸು ಒಳ್ಳೆವ ಯೇಸುವಲ್ಲಭ ಎಂದೆಂದು ಬದಲಾಗರು ಅವರೆಂದೆಂದು ಬದಲಾಗರು ಯೇಸು ಒಳ್ಳೆವ ಯೇಸುವಲ್ಲಭ ಎಂದೆಂದು ಬದಲಾಗರು ಅವರೆಂದೆಂದು ಬದಲಾಗರು ದುಃಖದಲ್ಲಿ ಸಾಂತ್ವನ ತರುವವ ಒಳ್ಳೆಯವರೇ ನಮ್ಮ ಭಾರವ ಹೊತ್ತು ನೀಗುವ ಒಳ್ಳೆಯವರೇ ದುಃಖದಲ್ಲಿ ಸಾಂತ್ವನ ತರುವವ ಒಳ್ಳೆಯವರೇ ನಮ್ಮ ಭಾರವ ಹೊತ್ತು ನೀಗುವ ಒಳ್ಳೆಯವರೇ ಒಳ್ಳೆವ ಸರ್ವವಲ್ಲಭ ಅವರಿರುವಾಗ ಇರುವಾತರು ಒಳ್ಳೆವ ಸರ್ವವಲ್ಲಭ ಅವರಿರುವಾಗ ಇರುವಾತರು ಯೇಸು ಒಳ್ಳೆವ ಯೇಸುವಲ್ಲಭ ಎಂದೆಂದು ಬದಲಾಗರು ಅವರೆಂದೆಂದು ಬದಲಾಗರು ಯೇಸು ಒಳ್ಳೆವ ಯೇಸುವಲ್ಲಭ ಎಂದೆಂದು ಬದಲಾಗರು ಅವರೆಂದೆಂದು ಬದಲಾಗರು ಯೇಸು ಒಳ್ಳೆವ ಯೇಸುವಲ್ಲಭ ಎಂದೆಂದು ಬದಲಾಗರು ಅವರೆಂದೆಂದು ಬದಲಾಗರು ಎಂದು ಬದಲಾಗರು ಅವರೆಂದೆಂದು ಬದಲಾಗರು ಅದು ಗಟ್ಟಿ ಚಪ್ಪಾಳೆ ಯೇಸುವಿಗಾಗಿ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎಷ್ಟು ಆದರೂ ನೋಡಿ, ನಮಗೆ ಕೈಕಾಲುಗಳೆಲ್ಲ ಸರಿವೆ. ಪ್ರೈಸ್ ದಿ ಲಾರ್ಡ್. ಮನಸ್ಸು ಸರಿ ಇದೆ, ಹೃದಯ ಸರಿ ಇದೆ, ಅಂಗಾಂಗಗಳೆಲ್ಲ ಸರಿ ಇದೆ. ಆದರೆ ಒಂದು ಮಾತ್ರ ನಮ್ಮ ಹತ್ರ ಇಲ್ಲ, ನಮ್ಮಲ್ಲಿ ಒಂದು ಹೊಸ ಜೀವ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹೊಸ ಜೀವ ಬಂದರೆ ಒಂದು ಒಳ್ಳೆಯ ರೀತಿಯಲ್ಲಿ ಸ್ತುತಿಸಲಾಗುತ್ತೆ. ಪ್ರೈಸ್ ದಿ ಲಾರ್ಡ್.
ಆ ಜೀವ ಅಂದರೆ ಯಾರು? ಹೊಸ ಜೀವ ಅಂದರೆ ಯಾರು? ಹಲೋ, ಹೊಸ ಜೀವ ಅಂದರೆ ಯೇಸುವೇ ಹೊಸ ಜೀವ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯಾರಿಗೆ ಯೇಸು ಸಿಕ್ಕಿದ್ರು ಅವರ ಜೀವನ ಹೊಸದಾಯಿತು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವೆಂದರೆ ದೀಕ್ಷಾಸ್ಥಾನವನ್ನು ಪಡೆದಿದ್ದೇವೆ, ಎಲ್ಲವೂ ನಮಗೆ ಆಗಿದೆ. ಆದರೆ ನಮ್ಮಲ್ಲಿ ಆ ಯೇಸು ಒಂದು ನಿಜ ರೂಪದಲ್ಲಿ ಇವತ್ತು ಕೂಡ ಸ್ವಲ್ಪ ದೂರ ಇದ್ದಾರೆ ಅಂತ ಅನಿಸುತ್ತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆ ಜೀವ ನಮ್ಮಲ್ಲಿ ಬಂದರೆ ನಮಗೆ ಸ್ತುತಿಸಲು ಒಳ್ಳೆಯದಾಗುತ್ತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಾವಿಲ್ಲಿ ತುಂಬ ಸಮಯದಿಂದ ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡ್ತಿದ್ದೇವೆ. ಒಂದೇ ಒಂದು ವಾಕ್ಯದಲ್ಲಿ ಅಂದರೆ ಇಲ್ಲಿ ಬಂದವರಿಗೆ ಎಲ್ಲರಿಗೂ ಒಂದು ಹೊಸ ಜೀವ ಸಿಗಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಹೊಸ ಜೀವ ಸಿಕ್ಕಿದ್ರೆ ಮತ್ತೆ ರೋಗ ರುಜಿನ ಯಾವುದೂ ಇಲ್ಲ. ಪ್ರೈಸ್ ದಿ ಲಾರ್ಡ್, ಎದ್ದು ನಡೆಯಬಹುದು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮೊನ್ನೆ ಒಂದು ಅದ್ಭುತ ಆಯಿತು. ನಮ್ಮ ಏಪ್ರಿಲ್ 9ನೇ ತಾರೀಕು ಹಬ್ಬದ ದಿನ ಒಂದು ಪ್ರೈಸ್ ಫೆಸ್ಟಿವಲ್ ನಾವು ಮಾಡಿದ್ವಿ ಮೂಡುಬಿದ್ರೆಯಲ್ಲಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಕೆಲವರು ಮೂಡುಬಿದ್ರೆಯವರು ಬಂದಿದ್ದಾರೆ. ಯಾರಿದ್ದಾರೆ ಕರಗಳ ಮೇಲೆ ಮೂಡುಬಿದ್ರೆಯವರು? ನೋಡಿ, ತುಂಬ ಜನ ಇದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅಲ್ಲಿ ಒಂದು ಸಂದೇಶ, ಅಲ್ಲಿದ್ದ ಜನರಿಗಲ್ಲ, ಒಬ್ರು ಯಾರೋ ಒಂದು ಮನೆಯಲ್ಲಿ ಒಂದು ಹೆಂಗಸು ಸರಿಯಲ್ಲ, ಬೆಡ್ ರಿಟರ್ನ್ ಆಗಿದ್ದಾರೆ. ಆ ಹೆಂಗಸನ್ನು ಯೇಸು ಮುಟ್ಟುತ್ತಾರೆ ಅಂತ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅವರು ನಿನ್ನೆ ಬಂದು ಸಾಕ್ಷಿ ಹೇಳಿದ್ರು. ಅವರ ತಾಯಿಗೆ ಅವರಿಗೆ ಏನು ಸಮಸ್ಯೆಗಳಿತ್ತು ಅಂದರೆ ಅವರು ಕೋಮಕ್ಕೆ ಹೋಗಿದ್ದಾರೆ, ಅಂಥವ್ರಿಗೆ ಆ ಸಮಸ್ಯೆಗಳನ್ನು ದೇವರು ದೂರ ಮಾಡಿದ್ದಾರೆ ಅಂತ ಸಾಕ್ಷಿ ನೀಡಿದರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದರೆ ನೀವು ಇಲ್ಲಿ ಬರಬೇಕಂತ ಇಲ್ಲ, ನಿಮ್ಮ ಮನೆಯಲ್ಲಿದ್ದವರಿಗೆ ಕೂಡ ನೀವು ಇಲ್ಲಿ ಪ್ರಾರ್ಥಿಸುವಾಗ ಅಲ್ಲಿ ಅದ್ಭುತ ಕಾರ್ಯಗಳು ನಡೆಯುತ್ತವೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಎಷ್ಟು ಒಂದು ಯೇಸುವಿಗಾಗಿ ಇಂಥ ಚಪ್ಪಳೆ ಬೇಡ, ಇಂಥ ಚಪ್ಪಳೆ ಹೊಡಿಬೇಡಿ ನೀವು. ಪ್ರೈಸ್ ದಿ ಲಾರ್ಡ್. ಯೇಸುವಿಗೆ ಹೊಡೆಯುವುದಾದರೆ ಒಂದು ಗಟ್ಟಿ ಚಪ್ಪಳೆ ಹೊಡೆಯಿರಿ ಅಷ್ಟೇ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, 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 ಪ್ರೈಸ್ ದಿ ಲಾರ್ಡ್. ಯೇಸುವಿಗಾಗಿ ಖಂಡಿತ ಎಷ್ಟು ಚಪ್ಪಳೆ ಹೊಡೆದ್ರು ಸಾಲದು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಯೇಸುವೇ ಸ್ತೋತ್ರ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಕೀರ್ತನೆ ಗ್ರಂಥದಲ್ಲಿ 150ನೇ ಅಧ್ಯಾಯದಲ್ಲಿ ಹೀಗೆ ಹೇಳಲ್ಪಟ್ಟಿದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ, ಇನ್ನೂ ಗಟ್ಟಿಯಾಗಿ ಹಲ್ಲೆಲೂಯಾ. ಜೀವ ಇದ್ದವರು ಎಲ್ಲ ಹೇಳಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲ ದೇವರನ್ನು ಪ್ರೀತಿಸುವರು ಇನ್ನೊಮ್ಮೆ ಹೇಳಿ ಹಲ್ಲೆಲೂಯಾ. ಯೇಸುವನ್ನು ಪ್ರೀತಿಸುವರು ಇನ್ನೊಮ್ಮೆ ಹೇಳಿ ಹಲ್ಲೆಲೂಯಾ. ಪವಿತ್ರಾತ್ಮನನ್ನು ಪ್ರೀತಿಸುವರು ಗಟ್ಟಿಯಾಗಿ ಹೇಳಿ ಹಲ್ಲೆಲೂಯಾ. ಮರಿಯ ಮಾತೆಯನ್ನು ಪ್ರೀತಿಸುವರು ಇನ್ನೂ ಗಟ್ಟಿಯಾಗಿ ಹೇಳಿ ಹಲ್ಲೆಲೂಯಾ. ನೋಡಿ, ಮರಿಯ ಮಾತೆಯನ್ನು ಪ್ರೀತಿಸುವವರು ಜಾಸ್ತಿ ಇದ್ದಾರೆ ಇಲ್ಲಿ. ಯೇಸುವನ್ನು ಪ್ರೀತಿಸುವವರು, ಪ್ರೈಸ್ ದಿ ಲಾರ್ಡ್, ನೀವು ಮರಿಯ ಮಾತೆಗಿಂತ ಜಾಸ್ತಿ ಯಾರನ್ನು ಪ್ರೀತಿಸಬೇಕು? ಯೇಸುವನ್ನು ಪ್ರೀತಿಸಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನಮಗೆ ಬಿಡುಗಡೆ ನೀಡುವಂಥವರು ಯೇಸು. ಪ್ರೈಸ್ ದಿ ಲಾರ್ಡ್. ನಮಗಾಗಿ ಪ್ರಾರ್ಥಿಸುವವರು ಮರಿಯ ಮಾತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಕೀರ್ತನೆ 150ನೇ ಅಧ್ಯಾಯ ಹೀಗೆ ಹೇಳ್ತದೆ, ಕೇಳಿ, ಸ್ತುತಿಸಿರಿ ದೇವರನ್ನು ಆತನ ಪರಿಶುದ್ಧ ಆಲಯದಲ್ಲಿ. ಪ್ರೈಸ್ ದಿ ಲಾರ್ಡ್. ನೀವು ಇವತ್ತು ಎಲ್ಲಿದ್ದೀರಿ? ಪರಿಶುದ್ಧ ಆಲಯದಲ್ಲಿ ಇದ್ದೀರಿ, ಹೌದಲ್ವಾ? ಹಲೋ, ಹೌದಲ್ವಾ? ಗಟ್ಟಿಯಾಗಿ ಹಲ್ಲೆಲೂಯಾ, ಗಟ್ಟಿಯಾಗಿ. ಓಕೆ, ಪ್ರೈಸ್ ದಿ ಲಾರ್ಡ್. ಆತನ ಶಕ್ತಿಯನ್ನು ಸಾರುವ ಆಕಾಶ ಮಂಡಲದಲ್ಲಿ, ಪ್ರೈಸ್ ದಿ ಲಾರ್ಡ್, ಆಕಾಶ ಮಂಡಲದಲ್ಲಿ ಪ್ರತಿಯೊಬ್ಬರು ಕೂಡ ಸ್ವರ್ಗ ಸಾಮ್ರಾಜ್ಯದಲ್ಲಿ ದೇವರ ಶಕ್ತಿಯನ್ನು ಸ್ತುತಿಸ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸ್ತುತಿಸಿರಿ ಆತನ ಮಹತ್ ಕಾರ್ಯಗಳಿಗಾಗಿ. ಪ್ರೈಸ್ ದಿ ಲಾರ್ಡ್. ಇವತ್ತು ನಮ್ಮ ಜೀವನದಲ್ಲಿ ದೇವರು ಮಹತ್ ಕಾರ್ಯಗಳನ್ನು ಮಾಡುತ್ತಾರೆ, ಆತಕ್ಕಾಗಿ ನಾವು ಸ್ತುತಿಸಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಮತ್ತೆ ಹೇಳ್ತದೆ, ಆತನ ಮಹಾಪ್ರಭಾವಕ್ಕಾಗಿ ಅನುಗುಣವಾಗಿ ದೇವರನ್ನು ಸ್ತುತಿಸಿರಿ, ಆತನನ್ನು ಸ್ತುತಿಸಿರಿ. ಕೊಂಬುಗಳನ್ನು ಊದುತ್ತಾ, ಸ್ವರಮಂಡಲಗಳನ್ನು, ಕಿನ್ನರಿಗಳನ್ನು ಬಾರಿಸುತ್ತಾ ಆತನನ್ನು ಸ್ತುತಿಸಿರಿ. ತಮಟಗಳನ್ನು ಬಡಿಯುತ್ತಾ, ಕುಣಿಯುತ್ತಾ, ನಲಿಯುತ್ತಾ ಆತನನ್ನು ಸ್ತುತಿಸಿರಿ. ತಂತಿ ವಾದ್ಯ ನುಡಿಸುತ್ತಾ, ಕೊಳಲನ್ನು ಊದುತ್ತಾ ಆತನನ್ನು ಸ್ತುತಿಸಿರಿ. ತಾಳದಿಂದ ಆತನನ್ನು ಸ್ತುತಿಸಿರಿ, ಜಲ್ಲರಿಯಿಂದ ಆತನ ಪ್ರಭುವನ್ನು ಸ್ತುತಿಸಲಿ. ಉಸಿರು ಎಲ್ಲವೂ ದೇವರನ್ನು ಸ್ತುತಿಸಲಿ. ಪ್ರಭುವಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್,
ಯಾರೆಲ್ಲ ಸ್ತುತಿಸಬೇಕೆಲ್ಲ ಹೇಳಿದ್ದಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಯಾರೆಲ್ಲ ಮಕ್ಕಳು ನಮ್ಮ ಸ್ಟೇಜಿಗೆ ಬರಲಿಚ್ಛಿರೋ ಮಕ್ಕಳು ಮಾತ್ರ ಇಲ್ಲಿ ಬಂದು ಕೂತ್ಕೊಳ್ಳುವುದು. ಕೆಳಗೆ ಕೂತ್ಕೊಳ್ಳಿಕ್ಕೆ ಚೇರ್ಗಳಿಲ್ಲ, ಮಕ್ಕಳು ಮಾತ್ರ. ಬುರ್ಗಿ ಕೊನಿ ಆಸದಲ್ಲ ಯಾರು 15 ವರ್ಷ ಸಕ ಇಲ್ಲಿ ಬುರ್ಗಿ ಹಂಗ 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 ಹಂಗ. Praise the Lord. Hallelujah. 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 Praise the Lord. Praise the Lord. ಎಲ್ಲ ಮಕ್ಕಳು ಸ್ಟೇಜಿಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲಿ ಮಕ್ಕಳಿದ್ರೆ ಅಲ್ಲಿ ಮುಖಾರಯ್ಯ ಆಗ ಬಸ್. ಎಸ್, ಚೇರ್ಗಳು ಖಾಲಿ ಇದ್ದಲ್ಲಿ ಬೇರೆಯವರನ್ನು ದಯಮಾಡಿ ಕೂತ್ಕೊಳ್ಳಿಸಿ. ಹೊರಗಿನವರು ಚೇರ್ಗಳಲ್ಲಿ ಮಕ್ಕಳದ್ದು ಚೇರ್ಗಳು ಖಾಲಿ ಆಗಿವೆ, ಅವರು ಬೇರೆಯವರನ್ನು ಕೂತ್ಕೊಳ್ಳಿಸಿ. ಅಲ್ಲಿ ವಾಲಂಟಿಯರ್ಸ್ ದಯಮಾಡಿ ಹೆಲ್ಪ್ ಮಾಡಿ. ಎಲ್ಲಿ ಚೇರ್ಗಳು ಖಾಲಿ ಇವೆ ಅಲ್ಲಿ ಅವರನ್ನು ಮುಂದೆ ಬರುವುದು ಬೇಡ ಪ್ಲೀಸ್. ಮುಂದೆ ಇಲ್ಲ ಅವರು ಹಿಂದೆ ಅಲ್ಲಿ ರೋಗಿ कालिजल्या चेरांनी दया करून आतां येवच्या लोकांक थंय मुखार बसूंक वॉलंटियर्स कुमक करा. मुखल्यान या कांय प्रॉब्लेम ना. हांगा सरी बशीत ब्रदर, हांगा बश. ಖಾಲಿ ಇದ್ದ ಚೇರ್ಗಳಲ್ಲಿ ಮುಂದೆ ಬರಬೇಡಿ ದಯಮಾಡಿ, ಮುಂದೆ ಬೇಡ. ಅಲ್ಲಿ ರೋಗಿಗಳಿಗೆ ಸ್ವಲ್ಪ ನಾವು ಸ್ವಯಂ ಸೇವಕರಲ್ಲಿ ಒಂದು ವಿನಂತಿ, ಆದಷ್ಟು ಚೇರ್ಗಳಿದ್ರೆ ಈ ಮುಂಭಾಗದಲ್ಲಿ ಆ ಚೇರ್ಗಳನ್ನು ಹಾಕಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಮುಕ್ಲಿಯ ಪಂಕ್ತೇರ್ ತುಮಿ ಚೇರ್ ಆಗಲ್ಲ.
ಪ್ರೈಸ್ ಲಾರ್ಡ್. ಹಲ್ಲೆಲೂಯ, Hallelujah. ಹಲ್ಲೆಲೂಯ. Hallelujah. ಓಕೆ, ಎಲ್ಲವೂ ಸೆಟ್ ಆಯಿತು. ಪ್ರೈಸ್ ಲಾರ್ಡ್. Praise the Lord. ಹಲ್ಲೆಲೂಯ. Hallelujah. ಎಲ್ಲರಿಗೂ ಸಂತೋಷ ತಾನೆ? ಸಂತೋಷ ಇದ್ದವರು ಮಾತ್ರ ಕರಗಳನ್ನು ಮೇಲೆ ಗೆದ್ದು. ಪ್ರೈಸ್ ಲಾರ್ಡ್. Praise the Lord. ಓಕೆ ಓಕೆ, ಪ್ರೈಸ್ ಲಾರ್ಡ್. Praise the Lord. ಇನ್ನು ಜನ ಬರುವವರಿದ್ದಾರೆ, ಅದಕ್ಕಾಗಿ ದಯಮಾಡಿ ಅಂದರೆ ನೀವು ಸಹಕರಿಸಬೇಕು. ಏನು ಆಚೆ ಈಚೆ ಮಾಡಬೇಡಿ, ದಯಮಾಡಿ ಸಹಕರಿಸಿರಿ. ಪ್ರೈಸ್ ಲಾರ್ಡ್. ಹಲ್ಲೆಲೂಯ, Hallelujah. ಹಲ್ಲೆಲೂಯ, Hallelujah. ಹಲ್ಲೆಲೂಯ. Hallelujah. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ. ಯೇಸುವೆ ವಂದನೆ, ಯೇಸುವೆ ವಂದನೆ. ಯೇಸುವೆ ಆರಾಧನೆ, ಯೇಸುವೆ ಆರಾಧನೆ. ಯೇಸುವೆ ಮಹಿಮೆ. ಯೇಸುವೆ ಮಹಿಮೆ. ಹಲ್ಲೆಲೂಯ, Hallelujah. 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 ಹಲ್ಲೆಲೂಯ. Hallelujah. ಯೇಸುವೆ ಸ್ತೋತ್ರ. ಯೇಸುವೆ ಸ್ತೋತ್ರ. ಎಲ್ಲರೂ ನಿಂತುಕೊಳ್ಳಿಕ್ಕೆ ಆದವರು ಮಾತ್ರ ನಿಂತುಕೊಂಡು ದೇವರನ್ನು ಸ್ತುತಿಸೋಣ, ದೇವರನ್ನು ಆರಾಧಿಸೋಣ, ದೇವರನ್ನು ಮಹಿಮೆ ಪಡಿಸೋಣ. ದೇವರ ವಾಕ್ಯ ಹೇಳ್ತದೆ, ಯೆಶಾಯನ ಪ್ರವಾದಿಯ ಪುಸ್ತಕದಲ್ಲಿ 25ನೇ ಅಧ್ಯಾಯದಲ್ಲಿ 1 ಮತ್ತು 2 ವಾಚನಗಳು, ನಾವೆಲ್ಲರೂ ದೇವರನ್ನು ಸ್ತುತಿಸಬೇಕು. ಪ್ರೈಸ್ ದಿ ಲಾರ್ಡ್. Praise the Lord. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Hallelujah. ಇಲ್ಲಿ ಮೇಲಿದ್ದವರು ಇನ್ನೂ ಜಾಸ್ತಿಯಾಗಿ ಸ್ತುತಿಸಬೇಕು. ಪ್ರೈಸ್ ದಿ ಲಾರ್ಡ್. Praise the ಯಾಕಂದರೆ ನಿಮಗೆ ಹತ್ತಿರ ಬರಲಿಕ್ಕೆ ಅವಕಾಶ ಸಿಕ್ಕಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈಗ ಎಲ್ಲರೂ ದೇವರನ್ನು ಸ್ತುತಿಸೋಣ. ಒಂದು ಒಳ್ಳೆಯ ಗೀತೆಯನ್ನು ಹಾಡುತ್ತಾ ದೇವರನ್ನು ಮಹಿಮೆ ಪಡಿಸೋಣ ಪ್ರಿಯರೇ. ಎಲ್ಲರೂ ಚಪ್ಪಾಳೆ ತಟ್ಟುತ್ತಾ, ಸ್ವಲ್ಪ ಕಾಲೇಜ್ ಹಾಕುತ್ತಾ, ಕುಣಿಯುತ್ತಾ, ನಲಿಯುತ್ತಾ ಎಲ್ಲರೂ. ಯೇಸು ಯೇಸು ನಾಮದಲ್ಲಿ ಜಯವು ಜಯ ನಮಗೆ. ಯೇಸು ಯೇಸು ರಕ್ತದಲ್ಲಿ ಬಿಡುಗಡೆ ನಮಗೆ. ಯೇಸು ಯೇಸು ನಾಮದಲ್ಲಿ ಜಯವು ಜಯ ನಮಗೆ. ಜಯವು ಜಯ ನಮಗೆ. ಯೇಸು ಯೇಸು ರಕ್ತದಲ್ಲಿ ಬಿಡುಗಡೆ ನಮಗೆ. ಯೇಸು ಯೇಸು ನಾಮದಲ್ಲಿ ಜಯವು ಜಯ ನಮಗೆ. ಯೇಸು ಯೇಸು ರಕ್ತದಲ್ಲಿ ಬಿಡುಗಡೆ ನಮಗೆ. ಯೇಸು ನಾಮ ನನ್ನ ಬಾಯಲ್ಲಿ ಹೇಳುವಾಗ ಜಯವು ಕೈಯಲ್ಲಿ. ಯೇಸು ನಾಮ ನನ್ನ ಬಾಯಲ್ಲಿ ಹೇಳುವಾಗ ಜಯವು ಕೈಯಲ್ಲಿ. ಬೋಲೋ ಜೈ 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 ಜೈ. ಯೇಸು ನಾಮದಲ್ಲಿ. ಬೋಲೋ ಜೈ 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 ಜೈ. ಯೇಸು ರಕ್ತದಲ್ಲಿ. ಎಲ್ಲರೂ ಹೇಳೋಣ, ಜೈ. ಕರಗಳ ಮೇಲಕ್ಕೆ ಬೋಲೋ ಜೈ 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 ಯೇಸು ನಾಮದಲ್ಲಿ. ಬೋಲು ಜೈ 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 ಯೇಸು ರಕ್ತದಲ್ಲಿ. ಯೇಸು ಯೇಸು ನಾಮದಲ್ಲಿ ಜಯವು ಜಯ ನಮಗೆ. ಯೇಸು ಯೇಸು ರಕ್ತದಲ್ಲಿ ಬಿಡುಗಡೆ ನಮಗೆ. ಯೇಸು 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 ನಾಮದಲ್ಲಿ ಜಯವು ಜಯ ನಮಗೆ. ಯೇಸು ಯೇಸು ರಕ್ತದಲ್ಲಿ ಬಿಡುಗಡೆ ನಮಗೆ. ಬೆಂಕಿಯ ಬಲವು ನನ್ನನ್ನು ದಹಿಸಲು ಯೇಸು ಬಿಡಲಿಲ್ಲ. ಸಿಂಹದ ಬಾಯಿಂದ ನನ್ನನ್ನು ತಪ್ಪಿಸಿದ ಯೇಸು ತಪ್ಪಿಸಿದ. ಬೆಂಕಿಯ ಬಲವು ನನ್ನನ್ನು
ದಹಿಸಲು ಯೇಸು ಬಿಡಲಿಲ್ಲ. ಸಿಂಹದ ಬಾಯಿಂದ ನನ್ನನ್ನು ತಪ್ಪಿಸಿದ ಯೇಸು ತಪ್ಪಿಸಿದ. ಕಷ್ಟಗಳು ಎದುರು ಬಂದರು ಯೆಹೋವ ಹೀರೇ ನನ್ನ ನಡೆಸುವ. ಸುಲುವ ಸಮಯ ಬಂದರು ಯೆಹೋವ ನಿಸ್ಸಿ ಜಯವ ಕೊಡುವನು. ಕಷ್ಟಗಳು ಎದುರು ಬಂದರು ಯೆಹೋವ ಹೀರೇ ನನ್ನ ನಡೆಸುವ. ಸುಲುವ ಸಮಯ ಬಂದರು ಯೆಹೋವ ನಿಸ್ಸಿ ಜಯವ ಕೊಡುವನು. ಬೋಲೋ ಜೈ 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 ಯೇಸು ನಾಮದಲ್ಲಿ. ಬೋಲೋ ಜೈ ಬೋಲೋ ಜೈ 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 ಯೇಸು ರಕ್ತದಲ್ಲಿ. ಬೋಲೋ ಜೈ 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 ಯೇಸು ನಾಮದಲ್ಲಿ. ಬೋಲೋ ಜೈ 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 ಯೇಸು ರಕ್ತದಲ್ಲಿ. ಯೇಸು ಯೇಸು ನಾಮದಲ್ಲಿ ಜಯವು ಜಯ ನಮಗೆ. ಯೇಸು ಯೇಸು ರಕ್ತದಲ್ಲಿ ಬಿಡುಗಡೆ ನಮಗೆ. ಯೇಸು ಯೇಸು ನಾಮದಲ್ಲಿ ಜಯವು ಜಯ ನಮಗೆ. ಯೇಸು ಯೇಸು ರಕ್ತದಲ್ಲಿ ಬಿಡುಗಡೆ ನಮಗೆ. ಎಲ್ಲರೂ ಚಪ್ಪಾಳೆ ತಟ್ಟುತ್ತಾ ಪ್ರಿಯರೇ, ಸಂತೋಷದಿಂದ ದೇವರನ್ನು ಸ್ತುತಿಸೋಣ, ಬಿಡುಗಡೆಗಾಗಿ ಪ್ರಾರ್ಥಿಸೋಣ. ಎಲ್ಲ ದುಷ್ಟ ಶಕ್ತಿಗಳ ಪ್ರಭಾವಗಳು ನಮ್ಮನ್ನು ಬಿಟ್ಟು ತೊಲಗಲಿ. ಎಲ್ಲ ರೋಗಗಳು, ಕಷ್ಟ ಕಾರ್ಪಣ್ಯಗಳು ಎಲ್ಲವೂ ದೇವರು ನಮ್ಮನ್ನು ಬಿಡುಗಡೆಗೊಳಿಸಲಿ, ನಮ್ಮಿಂದ ದೂರ ಮಾಡಲಿ. ಎಲ್ಲರೂ ಗಟ್ಟಿಯಾಗಿ ಕೈ ಚಪ್ಪಾಳೆ ತುಟಿ ಎಲ್ಲರೂ ಕಾಲೆಜ್ಜೆ ಹಾಕುತ್ತಾ ಕುಣಿಯುತ್ತಾ ನಲಿಯುತ್ತಾ ದೇವರನ್ನು ಸ್ತುತಿಸೋಣ. ಹುಟ್ಟುಕೊಂಡು ನಡೆದದ್ದು ಯೇಸುವೇ ನಿನ್ನ ನಾಮದಲ್ಲಿ. ಸಕಲವ ಪಾಪವು ನೀಗುವುದು ಯೇಸುವೇ ನಿನ್ನ ರಕ್ತದಿಂದ. ಹುಟ್ಟುಕೊಂಡು ನಡೆದದ್ದು ಯೇಸುವೇ ನಿನ್ನ ನಾಮದಿಂದ. ಸಕಲ ಪಾಪವು ನೀಗುವುದು ಯೇಸುವೇ ನಿಮ್ಮ ರಕ್ತದಿಂದ. ಯೇಸುವೇ ನಿನ್ನ ಗಾಯದಿಂದ ಗುಣವಾದೇನ ಗುಣವಾದೇ. ಯೇಸುವೇ ನಿಮ್ಮ ರಕ್ತದಿಂದ ಶುದ್ಧನದೇ ಶುದ್ಧನದೇ. ಯೇಸುವೇ ನಿನ್ನ ಗಾಯದಿಂದ ಗುಣವಾದೇನ ಗುಣವಾದೇ. ಯೇಸುವೇ ನಿಮ್ಮ ರಕ್ತದಿಂದ ಶುದ್ಧವಾದೇ ಶುದ್ಧವಾದೇ. ಬೋಲೋ ಜೈ 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 ಯೇಸು ನಾಮದಲ್ಲಿ. ಬೋಲೋ ಜೈ 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 ಯೇಸು ರಕ್ತದಲ್ಲಿ. ಬೋಲೋ ಜೈ 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 ಯೇಸು ನಾಮದಲ್ಲಿ. ಬೋಲೋ ಜೈ 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 ಯೇಸು ರಕ್ತದಲ್ಲಿ. ಯೇಸು ಯೇಸು ನಾಮದಲ್ಲಿ ಜಯವು ಜಯ ನಮಗೆ. ಯೇಸು ಯೇಸು ರಕ್ತದಲ್ಲಿ ಬಿಡುಗಡೆ ನಮಗೆ. ಯೇಸು ಯೇಸು ನಾಮದಲ್ಲಿ ಜಯವು ಜಯ ನಮಗೆ. ಯೇಸು ಯೇಸು ರಕ್ತದಲ್ಲಿ ಜಯುಡೆ ನಮಗೆ. Hallelujah, ಹಲ್ಲೆಲೂಯಾ 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 ಹಲ್ಲೆಲೂಯಾ. ಯೇಸುವೇ ಸ್ನೇಹವುಳ್ಳವರೇ, ಪ್ರಿಯರೇ, ಎಲ್ಲರೂ ಕುಳಿತುಕೊಳ್ಳಿರಿ. ಇದು ದೈವನಲಿಗೆಯ ದಿವಸಮಾನ. ಇಂದು ದೇವರು ನೀಡಿರುವಂಥ ದಿನವಾಗಿದೆ. ಈ ಡಿವೈನ್ ಪ್ರೇಯರ್ ಸೆಂಟರ್ ಮುഴുവൻ ಇಡೀ ಡಿವೈನ್ ಪ್ರೇಯರ್ ಸೆಂಟರ್
ഇതിൻ്റെ എല്ലാ മുക്കിലും മൂലയിലും ಇದರ ಎಲ್ಲ ಮೂಲೆ ಮೂಲೆಗಳಲ್ಲೂ പരിശുദ്ധാത്മാവിൻ്റെ ആ ഒരു സാന്നിധ്യം നമ്മൾ അനുഭവിക്കുകയാണ്. ಪರಿಶುದ್ಧಾತ್ಮರ ಅತಿ ದೊಡ್ಡ ಸಾನ್ನಿಧ್ಯವನ್ನು ನಾವು ಪಡೆಯುತ್ತಿದ್ದೇವೆ. ഇവിടെ വന്നിരിക്കുന്ന എല്ലാ മക്കളും ಇಲ್ಲಿಗೆ ಬಂದಿರುವಂಥ ಪ್ರತಿಯೊಬ್ಬ ಮಕ್ಕಳು പരിശുദ്ധാത്മാവ് തരുന്ന സൗഖ്യവും വിടുതലും സ്വീകരിക്കുവാൻ ಪರಿಶುದ್ಧಾತ್ಮರು ಕೊಡುವಂಥ ಸೌಖ್ಯವನ್ನು ಬಿಡುಗಡೆಯನ್ನು ಪಡೆದುಕೊಳ್ಳಲು നിങ്ങൾ തയ്യാറെടുത്തിരിക്കുന്ന നിമിഷമാണ്. ನೀವೆಲ್ಲರೂ ಸಿದ್ಧರಾಗಿರುವಂಥ ಸಮಯವಾಗಿದೆ. സ്നേഹമുള്ളവരെ, ಪ್ರಿಯರೇ, നമുക്ക് വേണ്ടി ഇന്ന് ശുശ്രൂഷ ചെയ്യുന്ന ബ്രദർ സജിത്ത് ജോസഫ്, ನಮಗಾಗಿ ಇಂದು ಪ್ರಬೋಧನೆ ಮಾಡಲು ಬಂದಿರುವಂಥ ಬ್ರದರ್ ಸಜಿತ್ ಜೋಸೆಫ್ അനേക വർഷങ്ങളായി ಅನೇಕ ವರ್ಷಗಳಿಂದ ദൈവം എടുത്തുപയോഗിക്കുന്ന ദൈവത്തിൻ്റെ വലിയൊരു ഉപകരണമാണ്. ದೇವರು ಮೇಲಕ್ಕೆತ್ತಿ ಉಪಯೋಗಿಸುತ್ತಿರುವಂಥ ದೇವರ ಒಂದು ಉಪಕರಣವಾಗಿದ್ದಾರೆ. ലോകം മുഴുവനും ಇಡೀ ಪ್ರಪಂಚದಲ್ಲಿ അനേക ആയിരങ്ങള്, ಸಾವಿರಗಟ್ಟಲೆ ಜನರು, പതിനായിരങ്ങള്, 10,000 ಜನರು, ലക്ഷക്കണക്കിന് മനുഷ്യര് ಲಕ್ಷಗಟ್ಟಲೆ ಜನರು കർത്താവ് തരുന്ന സൗജന്യ സൗഖ്യവും വിടുതലും ದೇವರು ಕೊಡುತ್ತಿರುವಂತ ಉಚಿತವಾದ ಸೌಖ್ಯವನ್ನು ಬಿಡುಗಡೆಯನ್ನು ഈ മകനിലൂടെ അനേകർ കൈപ്പറ്റിക്കൊണ്ടിരിക്കുകയാണ്. ಈ ಮಗನ ಮೂಲಕ ಎಲ್ಲರೂ ಪಡೆಯುತ್ತಿದ್ದಾರೆ. പ്രാർത്ഥനയോടെ നിങ്ങൾ കാത്തിരിക്കുക. ನೀವು ಸಹ ಪ್ರಾರ್ಥನೆಯಿಂದ ಕಾಯುತ್ತೀರಿ. യോഹന്നാന്റെ സുവിശേഷം 3-ാം അധ്യായം 27-ാം വാക്യം. ಯೋಹಾನನ ಶುಭ ಸಂದೇಶ 3ನೇ ಅಧ್ಯಾಯ 27ನೇ ವಾಕ್ಯ. Gospel of St. John chapter 3 verse 27. ಯೋಹಾನ 3:27. സ്വർഗത്തിൽ നിന്ന് നൽകപ്പെടാതെ ആരും ഒന്നും സ്വീകരിക്കുന്നില്ല. ಸ್ವರ್ಗದಿಂದ ಕೊಡಲ್ಪಡದೆ ಯಾರು ಏನು ಪಡೆದುಕೊಳ್ಳುವುದಿಲ್ಲ. സ്വർഗത്തിൽ നൽകപ്പെടാതെ ആരും ഒന്നും സ്വീകരിക്കുന്നില്ല. ಸ್ವರ್ಗದಿಂದ ಕೊಡಲ್ಪಡದೆ ಇದ್ದರೆ ಯಾರು ಏನು ಸ್ವೀಕರಿಸುವುದಿಲ್ಲ. നമ്മളെല്ലാവരും ಎಲ್ಲರೂ ദാഹത്തോടെ കാത്തിരിക്കുന്നത് ದಾಹದಿಂದ ಕಾಯುತ್ತಿರುವುದು യേശുവിന്റെ സൗഖ്യത്തിന്റെ സ്പർശനമാണ്. ಯೇಸುವಿನ ಸೌಖ್ಯದ ಸ್ಪರ್ಶನೆಯನ್ನಾಗಿದೆ. മറ്റെല്ലാം നിങ്ങൾ മറക്കുക. ಮತ್ತುಳಿದದೆಲ್ಲವನ್ನು ಮರೆತು ಬಿಡಿ. ഇവിടെ വന്നിരിക്കുമ്പോൾ ಇಲ್ಲಿ ಕುಳಿತಿರುವಾಗ മറ്റൊരു കാര്യവും നിങ്ങളുടെ തലയിൽ ഭരണം നടത്തരുത്. ಬೇರೆ ಯಾವ ವಿಷಯದ ಬಗ್ಗೆ ನೀವು ತಲೆಯಲ್ಲಿ ಯೋಚಿಸುತ್ತಾ ಇರಬೇಡಿ. നിങ്ങൾ തന്നെ നിങ്ങളുടെ രോഗത്തെക്കുറിച്ചോ ബാധ്യതകളെ കുറിച്ച് ചിന്തിക്കരുത്. ನೀವೇ ನಿಮ್ಮ ರೋಗದ ಕುರಿತು, ನಿಮ್ಮ ಸಾಲಗಳ ಕುರಿತು ಏನು ಈಗ ಯೋಚಿಸಬೇಡಿ. നിങ്ങൾ ചിന്തിക്കേണ്ടത്, ನೀವು ಯೋಚಿಸಬೇಕಾದದ್ದು ഇവിടുന്ന് കേൾക്കുന്ന ദൈവത്തിന്റെ വചനം മാത്രം, ಇಲ್ಲಿಂದ ಕೇಳಿಸಿಕೊಳ್ಳುವಂತ ದೇವರ ವಾಕ್ಯದ ಕುರಿತು ಮಾತ್ರವಾಗಿರಬೇಕು. ആ വചനം അടിയുറച്ച് വിശ്വസിക്കുക. ಆ ವಾಕ್ಯವನ್ನು ದೃಢವಾಗಿ ನಂಬಿರಿ. ബൈബിൾ പറയുന്നു, ಬೈಬಲ್ ಹೇಳುತ್ತಿದೆ, വിശ്വസിക്കുന്നവൻ രക്ഷ പ്രാപിക്കും. ವಿಶ್ವಾಸವಿಡುವವನು ರಕ್ಷಣೆ ಹೊಂದುವನು. രക്ഷയുടെ അടയാളം വിശ്വാസമാണ്. ರಕ್ಷಣೆಯ ಗುರುತು ವಿಶ್ವಾಸವಾಗಿದೆ. ആഴമായി വിശ്വസിക്കുക. ಆಳವಾಗಿ ವಿಶ್ವಾಸವಿಡಿ. യേശുവിലും അവിടുത്തെ വചനത്തിലും വിശ്വസിക്കുക. ಯೇಸುವಿನಲ್ಲೂ ಆತನ ವಾಕ್ಯದಲ್ಲೂ ವಿಶ್ವಾಸವಿಡಿ. പരിശുദ്ധാത്മാവ് ഒരു വലിയൊരു ഇന്ധനമാണ്. ಪರಿಶುದ್ಧಾತ್ಮರು ಅತಿ ದೊಡ್ಡ ಒಂದು ಇಂಧನವಾಗಿದೆ. വിശ്വസിക്കുവാൻ നിങ്ങൾക്ക് നൽകപ്പെടുന്ന ഒരു ഇന്ധനം, ವಿಶ್ವಾಸವಿಡಲು ನಿಮಗೆ ಕೊಡಲಾಗುವಂತ ಇಂಧನ. ആ ഇന്ധനം നമ്മൾ നിറയട്ടെ. ಆ ಇಂಧನದಿಂದ ನಾವು ತುಂಬಲ್ಪಡಲಿ. ആകാശത്തിന് കീഴേ, ಆಕಾಶದ ಕೆಳಗಡೆ, ಭೂಮಿಯಲ್ಲಿ ಮನುಷ್ಯನ ರಕ್ಷಣೆಗಾಗಿ വേറൊരു നാമവും നൽകപ്പെട്ടിട്ടില്ല. ಬೇರೆ ಯಾವ ನಾಮವು ಕೊಡಲ್ಪಡಲಿಲ್ಲ. ആകാശത്തിന് കീഴേ, ಆಕಾಶದ ಕೆಳಗಡೆ, ಭೂಮಿಯಲ್ಲಿ ಮನುಷ್ಯನ ರಕ್ಷಣೆಗಾಗಿ വേറൊരു നാമവും നൽകപ്പെട്ടില്ല. ಬೇರೆ ಯಾವ ನಾಮವು ಕೊಡಲ್ಪಡಲಿಲ್ಲ. അവന്റെ നാമം മഹത്വപ്പെടട്ടെ. ಆತನ ನಾಮಕ್ಕೆ ಮಹಿಮೆಯುಂಟಾಗಲಿ. നാമം മഹത്വപ്പെടട്ടെ. ಆತನ ನಾಮಕ್ಕೆ ಮಹಿಮೆಯುಂಟಾಗಲಿ. ദാഹത്തോടെ, ದಾಹದಿಂದ, ആഴമായ വിശ്വാസത്തോടെ, ದೃಢವಾದ ವಿಶ್ವಾಸದಿಂದ ഈ വിശുദ്ധീകരിക്കപ്പെട്ട നിമിഷത്തെ നമുക്ക് കാത്തിരിക്കാം. ಈ ಪವಿತ್ರೀಕರಿಸಲ್ಪಟ್ಟಂತ ನಿಮಿಷವನ್ನು ನಾವು ಬರಮಾಡಿಕೊಳ್ಳೋಣ. നിങ്ങളുടെ എല്ലാവരുടെയും പേരിലെ ನಿಮ್ಮೆಲ್ಲರ ಹೆಸರಿನಲ್ಲಿ ബ്രദർ സജിത്തിനെയും ಬ್ರದರ್ ಸಜಿತ್ ಹಾಗೂ അദ്ദേഹത്തിന്റെ കൂടെ വന്ന ഷൈൻ വർഗീസിനെയും ಅವರ ಜೊತೆಯಲ್ಲಿ ಬಂದಿರುವಂತ ಬ್ರದರ್ ಶೈನ್ ವರ್ಗೀಸ್ ಅವರನ್ನು ഒത്തിരി സ്നേഹത്തോടെ, ತುಂಬಾ ಪ್ರೀತಿಯಿಂದ, ആദരവോടെ, ಹೃತ್ಪೂರ್ವಕವಾಗಿ, ബഹുമാനത്തോടെ ಗೌರವದಿಂದ ഈ വേദിയിലേക്ക് അച്ഛൻ സ്വാഗതം ಈ ചെയ്യുന്നു. ವೇದಿಕೆಯಲ್ಲಿಗೆ ಗುರುಗಳು ಸ್ವಾಗತಿಸುತ್ತಿದ್ದಾರೆ. ಗಟ್ಟಿಯಾಗಿ ಎಲ್ಲರೂ ಚಪ್ಪಾಳೆ ತಟ್ಟುತ್ತಾ.
അതോടൊപ്പം തന്നെ ಅದರ ಜೊತೆಯಲ್ಲಿ നമുക്കായി ഇന്ന് ട്രാൻസ്ലേറ്റ് ചെയ്യുന്ന സഹോദരി അന്നമ്മ, ನಮಗಾಗಿ ಭಾಷಾಂತರೀಕರಿಸುವಂತ ನಾನು സഹോദരി അന്നമ്മ, ಸಹೋದರಿ ಅನ್ನಮ್ಮ, മ്യൂസിക് മിനിസ്റ്റർ ചെയ്യുന്ന ബ്രദർ ഓസ്മണ്ട്, അദ്ദേഹത്തിന്റെ ഫാമിലി, ಗೀತೆ ಆಡುವಂತ ಬ್ರದರ್ ಓಸ್ಮನ್ ಅವರ ಹೆಂಡತಿ, മറ്റു സഹോദരങ്ങള്, ಇನ್ನಿತರ ಸಹೋದರರು, നമുക്ക് വേണ്ടി മൈക്ക് സിസ്റ്റം അറേഞ്ച് ചെയ്യുന്ന ബ്രദർ ലോറൻസ്, ನಮಗಾಗಿ ಮೈಕ್ ಸಿಸ್ಟಮ್ ಅರೇಂಜ್ ಮಾಡ್ತಾ ಇರುವಂತ ಬ್ರದರ್ ಲಾರೆನ್ಸ್, അതോടൊപ്പം തന്നെ ಅವರ ಜೊತೆಯಲ್ಲಿ നമ്മുടെ ശുശ്രൂഷകൾ മുന്നോട്ട് കൊണ്ടുപോകുന്ന ನಮ್ಮ ಶುಶ್ರೂಷೆಗಳನ್ನು ನಡೆಸುತ್ತಿರುವಂತ ബ്രദർ ഏലിയാസ്, ಬ್ರದರ್ ಏಲಿಯಾಸ್, ಬ್ರದರ್ ಆಲ್ವಿನ್, ಅವರನ್ನೆಲ್ಲ എല്ലാ വോളണ്ടിയേഴ്സിനെ, ಎಲ್ಲ ವಾಲಂಟಿಯರ್ಸ್ಗಳನ್ನು സ്നേഹത്തോടെ ಪ್ರೀತಿಯಿಂದ ഈ വേദിയിലേക്ക് സ്വാഗതം ചെയ്യുന്നു. ಈ ವೇದಿಕೆಯಲ್ಲಿಗೆ ಸ್ವಾಗತಿಸುತ್ತಿದ್ದೇನೆ. നമുക്കൊരു നിമിഷം ഒന്ന് എഴുന്നേറ്റ് നിൽക്കാം. ಒಂದು ನಿಮಿಷ ಎಲ್ಲರೂ ಎದ್ದು ನಿಂತುಕೊಳ್ಳಿ. നമുക്കൊരു നിമിഷം പ്രാർത്ഥിക്കാം. ಒಂದು ನಿಮಿಷ ನಾವು ಪ್ರಾರ್ಥಿಸೋಣ. നമ്മുടെ കർത്താവ് ശംശിഹായുടെ കൃപയും പിതാവായ ദൈവത്തിൻ്റെ സ്നേഹവും പരിശുദ്ധാത്മാവിൻ്റെ സഹവാസവും നിങ്ങളെല്ലാവരുടെയും കൂടി ഉണ്ടായിരിക്കട്ടെ, ഇപ്പോഴും എപ്പോഴും എന്നേക്കും. ആമേൻ. പ്രൈസ് യു ജീസസ്. യേശുവേ സ്തോത്രം. താങ്ക് യു ജീസസ്. യേശുവേ വന്ദനം. ഹല്ലേലൂയ. 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 പിതനഃ ദേവനഃ ആരാധനെ, പിതനെ സുതനഃ ദേവനഃ ആരാധനെ, ആത്മനഃ ദേവനഃ ആരാധനെ, ത്രിയേക ദേവനഃ ആരാധന. ഹല്ലേലൂയ. ഹല്ലേലൂയ. പിതാവാം ദൈവത്തിന് ആരാധന, പിതനാದ ದೇವರಿಗೆ ಆರಾಧನೆ, പുത്രനായ ദൈവത്തിന് ആരാധന, ಸುತನಾದ ದೇವರಿಗೆ ಆರಾಧನೆ, ആത്മാവായ ദൈവത്തിന് ആരാധന, ಆತ್ಮರಾದ ದೇವರಿಗೆ ಆರಾಧನೆ, ത്രിയേക ദൈവത്തിന് ತ್ರೈಯೇಕ ದೇವರಿಗೆ ആരാധന. ആരാധನೆ. ഞാൻ ചിന്തിക്കുകയായിരുന്നു, ഇന്ന് അവിടെ റൈറ്റ് സൈഡിൽ ഇരിക്കുന്നവർക്ക് LED സ്ക്രീനും കിട്ടുന്നില്ല. ആ ഗ്രൗണ്ട് എല്ലാം നിറഞ്ഞ് പുറത്തെല്ലാം ആളായി. ನೋಡಿ, ಅಲ್ಲಿ ಹೊರಗಡೆ ಕುಳಿತಿರುವವರಿಗೆ LED ಸ್ಕ್ರೀನ್ ಸಮೇತ ಸಿಗ್ತಾ ಇಲ್ಲ, ಹೊರಗಡೆ ಎಲ್ಲ ಜನರು ತುಂಬಿದ್ದಾರೆ. ഹല്ലേലൂയ. ഹല്ലേലൂയ. അപ്പോൾ ഞാൻ ചിന്തിക്കുകയായിരുന്നു, അവിടെ നിലത്തിരിക്കാൻ താല്പര്യമുള്ളവരെല്ലാം ഈ മുമ്പിലോട്ടെല്ലാം വന്നിരുന്നാല്. ನೋಡಿ, ನೆಲದಲ್ಲಿ ಹೊರಗಡೆ ಇದ್ದವರಲ್ಲಿ ಕುರ್ಚಿ ಇಲ್ಲ, ನೆಲದಲ್ಲಿ ಕುಳಿತುಕೊಳ್ಳಲು ಇಷ್ಟ ಇದ್ದವರಿಗೆ ಈಗ ಈಚೆ ಇಲ್ಲಿ ಒಳಗಡೆ ಬಂದು ಬರ್ಬೋದು. ನೆಲದಲ್ಲಿ ಕುಳಿತುಕೊಳ್ಳಲು ಇಷ್ಟ ಇದ್ದವರಿಗೆ, ನೋಡಿ, ಒಳಗಡೆ ಇದ್ದವರಲ್ಲ, ಹೊರಗಡೆ ಇದ್ದವರಲ್ಲಿ ನೆಲದಲ್ಲಿ ಕುಳಿತುಕೊಳ್ಳಲು ಇಷ್ಟ ಇದ್ದವರಿಗೆ ಈ ವೇದಿಕೆ ಬಳಿಗೆ ಬರ್ಬೋದು. ಒಂದು 50 ಮಂದಿ ಮುಂದಕ್ಕೆ ಬಂದ್ರೆ ಇಲ್ಲಿ ಎಲ್ಲ ನೆಲದಲ್ಲಿ ಕುಳಿತುಕೊಳ್ಬಹುದು. ಕುರ್ಚಿ ಇಲ್ಲ. വേഗം 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 വേഗം. ನೋಡಿ, ಈಚೆ ಬದಿ, ಈಚೆ ಬದಿಗೆ ಬನ್ನಿ, ಈ ಸೈಡ್. പിതാവാം ദൈവത്തിന് ആരാധന, പുത്രനാം യേശുവിന് ആരാധന, ആത്മാവാം ദൈവത്തിന് ആരാധന, ത്രിയേക ദൈവത്തിന് ആരാധന, പിതാവാം ദൈവത്തിന് ആരാധന, പുത്രനാം യേശുവിന് ആരാധന, ആത്മാവാം ദൈവത്തിന് ആരാധന, ത്രിയേക ദൈവത്തിന് ആരാധന. ആരാധന 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 ആരാധന, ത്രിയേക ദൈവത്തിന് ആരാധന. ಎಲ್ಲರೂ ಚಪ್ಪಾಳೆ ತಟ್ಟುತ್ತಾ, ಚಪ್ಪಾಳೆ ತಟ್ಟುತ್ತಾ. ಪಿತನಾದ ದೇವನಿಗೆ ಆರಾಧನೆ, ಸುತನಾದ ದೇವನಿಗೆ ಆರಾಧನೆ, ಆತ್ಮರಾದ ದೇವನಿಗೆ ಆರಾಧನೆ, ತ್ರೈಯೇಕ ದೇವನಿಗೆ ಆರಾಧನೆ. ಪಿತನಾದ ದೇವನಿಗೆ ಆರಾಧನೆ, ಸುತನಾದ ದೇವನಿಗೆ ಆರಾಧನೆ, ಆತ್ಮರಾದ ದೇವನಿಗೆ ಆರಾಧನೆ, ತ್ರೈಯೇಕ ದೇವನಿಗೆ ಆರಾಧನೆ. ಆರಾಧನೆ ಆರಾಧನೆ ಆರಾಧನೆ
ആരാധനേ 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 ಆರಾಧನೆ ಆರಾಧನೆ ಪಿತನದ ದೇವನಿಗೆ ಆರಾಧನೆ ಸುತನದ ದೇವನಿಗೆ ಆರಾಧನೆ ಆತ್ಮರದ ದೇವನಿಗೆ ಆರಾಧನೆ ತ್ರಿಯೇಕ ದೇವನಿಗೆ ಆರಾಧನೆ ಪಿತನದ ದೇವನಿಗೆ ಆರಾಧನೆ ಸುತನಃ ದೇವನಿಗೆ ಆರಾಧನೆ ಆತ್ಮನಃ ದೇವನಿಗೆ ಆರಾಧನೆ ದೇವನಿಗೆ ಆರಾಧನಾ 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 ಕೈಯೆತ್ತಿ ಬೀಸಿಕೊಂಡು ಎಲ್ಲರ ಕೈಗಳನ್ನು ಬೀಸುತ್ತಾ ಆರಾಧನಾ ಹಲ್ಲೆಲೂಯಾ 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 ಯೇಸುವೇ 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 ಹಲ್ಲೆಲೂಯಾ 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 ഹല്ലേലൂയ. പിതാവായ ദൈവമേ, ತಂದೆಯಾದ ದೇವರೇ, അവിടുത്തെ സ്നേഹത്തിന് ഞങ്ങൾ നന്ദി പറയുന്നു. ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. പുത്രനായ യേശുവേ, ಪುತ್ರನಾದ ಯೇಸುವೇ, കൃപയ്ക്കായിട്ട് നന്ദി. ನಿಮ್ಮ ಕೃಪೆಗಾಗಿ ಸ್ತೋತ್ರ. പരിശുദ്ധാത്മാവേ, ಪರಿಶುದ್ಧಾತ್ಮರೇ, കൂട്ടായ്മയുടെ ശക്തിക്കായിട്ട് നന്ദി. ಐಕ್ಯತೆಯ ಶಕ್ತಿಗಾಗಿ ವಂದನೆ. ഞങ്ങളെ വചനം പഠിപ്പിക്കണമേ. ನಮಗೆ ವಾಕ್ಯವನ್ನು ಕಲಿಸಿರಿ. ഞങ്ങളുടെ കണ്ണുകളെ തുറന്നു ನಮ್ಮ തരണമേ. ಕಣ್ಣುಗಳನ್ನು ತೆರೆಯಿರಿ. എല്ലാരും പറഞ്ഞു ഞങ്ങളുടെ കണ്ണുകളെ തുറന്നു തരണമേ. ಎಲ್ಲರೂ ಹೇಳಿ, ನಮ್ಮ ಕಣ್ಣುಗಳನ್ನು ತೆರೆಯಿರಿ. ഞങ്ങളുടെ ചെവിയെ തുറന്നു ನಮ್ಮ തരണമേ. ಕಿವಿಗಳನ್ನು ತೆರೆಯಿರಿ. ഞങ്ങളുടെ ഹൃദയത്തെ തുറന്നു ನಮ್ಮ തരണം. ಹೃದಯವನ್ನು ತೆರೆಯಿರಿ. പരിശുദ്ധാത്മാവേ, ಪರಿಶುದ್ಧಾತ್ಮರೇ, ഞങ്ങളോട് സംസാരിക്കണം. ನಮ್ಮಲ್ಲಿ ಮಾತನಾಡಿರಿ. ഞങ്ങളെ സൗഖ്യമാക്കണമേ. ನಮ್ಮನ್ನು ಗುಣಪಡಿಸಿರಿ. ഞങ്ങളെ വിടുവിക്കണമേ. ನಮಗೆ ಬಿಡುಗಡೆ ನೀಡಿರಿ. ലോകം മുഴുവൻ ഇന്ന് ഈ സമയത്ത് ഓൺലൈനായിട്ട് ശുശ്രൂഷയിൽ പങ്കെടുക്കുന്ന എത്ര ആയിരങ്ങൾ, അവരെ എല്ലാവരെയും സമർപ്പിച്ചുകൊണ്ട് പ്രാർത്ഥിക്കുന്നു. ಲೋಕದ ಎಲ್ಲೆಡೆಗಳಲ್ಲಿ ಆನ್ಲೈನ್ ಮೂಲಕ ಶುಶ್ರೂಷೆಯಲ್ಲಿ ಪಾಲ್ಗೊಳ್ಳುತ್ತಿರುವ ಸಾವಿರಗಟ್ಟಲೆ ಜನರಿದ್ದಾರೆ ಸ್ವಾಮಿ, ಅವರನ್ನೆಲ್ಲ ಗುಣಪಡಿಸಿರಿ. വചനത്തിന്റെ വാതില് തുറക്കണം. ವಾಕ್ಯದ ಬಾಗಿಲುಗಳನ್ನು ತೆರೆಯಿರಿ. അത്ഭുതമാക്കി തീർക്കണം. ಅದ್ಭುತವಾಗಿ ಮಾರ್ಪಡಿಸಿರಿ. പിതാവിനും പുത്രനും പരിശുദ്ധാത്മാവിനും സ്തുതി. ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಸ್ತುತಿಯಾಗಲಿ. നമുക്ക് പരിശുദ്ധ അമ്മയോട് ചേർന്ന് കരമുയർത്തി പിടിച്ചുകൊണ്ട് പ്രാർത്ഥിക്കാം. നന്മ നിറഞ്ഞ മറിയമേ സുസ്തി. ಎಲ್ಲರೂ ಕೈಗಳನ್ನು ಎತ್ತಿ ಹಿಡಿದು ಮಾತೆ ಮರಿಯಳೊಂದಿಗೆ ಸೇರಿ ಪ್ರಾರ್ಥಿಸೋಣ. ನಮೋ ಮರಿಯ ವರಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಮಹಿಮೆಯುಂಟಾಗಲಿ. ಕುಳಿತುಕೊಳ್ಳಿ. ഹല്ലേലൂയ. ഹല്ലേലൂയ. മംഗലാപുരത്ത് ജോസഫ് അച്ഛൻ്റെ കൂടെ ഡിവൈൻ ധ്യാന കേന്ദ്രത്തില് വീണ്ടും പ്രാർത്ഥിക്കാൻ കർത്താവ് തരുന്ന അവസരത്തിന് ഈശോയ്ക്ക് നന്ദി പറയുകയാണ്. ಮಂಗಳೂರಿನಲ್ಲಿ ಜೋಸಫ್ ಗುರುಗಳ ಜೊತೆಯಲ್ಲಿ
ಪುನಃ ಪ್ರಾರ್ಥನೆಗಾಗಿ ಬರಲು ಸದವಕಾಶ ಕೊಟ್ಟ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ. കേരളത്തെക്കാൾ ചൂട് കൂടുതലാണ് മംഗലാപുരത്തെന്ന് തോന്നുന്നു. ಕೇರಳಕ್ಕಿಂತಲೂ ಸೆಕೆ ಜಾಸ್ತಿ ಇದೆ ಮಂಗಳೂರಿನಲ್ಲಿ ಅಂತ ಅನಿಸ್ತಾ ಇದೆ, ಹೌದಾ? ഹല്ലേലൂയ. ಹಾಲೆಲೂಯಾ. ഇപ്പോഴിത് നമ്മൾ വചനം കേൾക്കാൻ വേണ്ടി പോവുകയാണ്. ಈಗ ನಾವು ವಾಕ್ಯಗಳನ್ನು ಆಲಿಸೋಣ. നമ്മൾ വചനം കേൾക്കുമ്പോൾ ഇന്നിങ്ങനെയാണ് പ്രാർത്ഥിക്കേണ്ടത്. ദൈവമേ, വചനം കാണാൻ എൻ്റെ കണ്ണ് തുറന്നു തരണേ. ವಾಕ್ಯವನ್ನು ಆಲಿಸುವಾಗ ಈ ರೀತಿ ಪ್ರಾರ್ಥನೆ ಮಾಡಿ, ಸ್ವಾಮಿ ವಾಕ್ಯವನ್ನು ಕಾಣಲು ನನ್ನ ಕಣ್ಣುಗಳನ್ನು ತೆರೆಯಿರಿ. ഹല്ലേലൂയ. ಹಾಲೆಲೂಯ. കൊരിന്തോസ് 2-ാം ലേഖനം, നിങ്ങൾ ബൈബിൾ ഉള്ളവർ കയ്യിലെടുക്കുക, ഇല്ലാത്തവർ വായിക്കുമ്പോൾ കേൾക്കുക. കൊരിന്തോസ് 2-ാം ലേഖനം. ಬೈಬಲ್ ಇದ್ದವರೆಲ್ಲರೂ ತೆರೆಯಿರಿ. ಕೊರಿಂಥಿಯದವರಿಗೆ ಬರೆದ 2ನೇ 5-ാം അധ്യായത്തിന്റെ 7-ാമത്തെ വചനം. 5ನೇ ಅಧ್ಯಾಯ 7ನೇ ವಾಕ್ಯ. 2 കൊരിന്തോസ് 5:7. 2 ಕೊರಿಂಥಿ 5:7. 2 കൊരിന്തോസ് 5:7. 2 കൊരിന്തി 5:7. എന്തെന്നാൽ ഞങ്ങൾ നയിക്കപ്പെടുന്നത് വിശ്വാസത്താലാണ്, കാഴ്ചയാലല്ല. ഞങ്ങൾക്ക് നല്ല ധൈര്യമുണ്ട്. ನಾವು ನೋಡಿ ನಡೆಯುವವರಲ್ಲ, ನಂಬಿ ನಡೆಯುವವರು. ഞങ്ങൾ നയിക്കപ്പെടുന്നത് ನಾವು ನೋಡಿ ನಡೆಯುವುದು കാഴ്ചയാലല്ല, ನೋಟದಿಂದ ಅಲ್ಲ, വിശ്വാസത്താൽ. ವಿಶ್ವಾಸದಿಂದಷ್ಟೇ. ഞങ്ങൾക്ക് നല്ല ധൈര്യമുണ്ട്. ನಮಗೆ ಒಳ್ಳೆಯ ಧೈರ್ಯ ಇದೆ. നമുക്ക് എല്ലാവർക്കും കരമുയർത്തിയ വചനം ഒന്ന് പറയാം. ಎಲ್ಲರೂ ಕೈ ಎತ್ತಿ ವಾಕ್ಯವನ್ನು ಹೇಳಿ. നാം നയിക്കപ്പെടുന്നത് ನಾವು ನೋಡಿ ನಡೆಯುವವರಲ್ಲ, കാഴ്ചയാലല്ല, ನಾವು ನೋಡಿ ನಡೆಯುವವರಲ್ಲ, വിശ്വാസത്താലത്രേ. ನಂಬಿ ನಡೆಯುವವರು. ഞങ്ങൾക്ക് നല്ല ധൈര്യമുണ്ട്. ನಮಗೆ ಒಳ್ಳೆಯ ಧೈರ್ಯ ಇದೆ. ഹല്ലേലൂയ. 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 2 തരത്തിൽ നിങ്ങൾക്ക് നയിക്കപ്പെടാം. 2 ರೀತಿಯಲ್ಲಿ ನಿಮಗೆ ಮುನ್ನಡೆಸಲ್ಪಡಬಹುದು. ഒന്ന് കാഴ്ചയാൽ നയിക്കപ്പെടാം. ಒಂದು ನೋಡಿ ನಡೆಯಬಹುದು. 2 വിശ്വാസത്താൽ നയിക്കപ്പെടാം. 2 ನಂಬಿಕೆಯಿಂದ ನಡೆಯಬಹುದು. കാഴ്ചയാലുള്ള ജീവിതവും ನೋಡಿ ನಡೆಯುವ ಜೀವನವು, വിശ്വാസത്താലുള്ള ജീവിതവും, ವಿಶ್ವಾಸದಲ್ಲಿರುವ ಜೀವನವು രണ്ടും രണ്ടാണ്. 2 ಆಗಿದೆ. പിള്ളേരെല്ലാം ശ്രദ്ധിക്കണം. ಮಕ್ಕಳೇ ಎಲ್ಲ ಇಲ್ಲಿ ಗಮನಿಸಿ. 2 ജീവിതമുണ്ട്. 2 ಜೀವನವಿದೆ. There is 2 life. 2 ರೀತಿಯ ಜೀವನವಿದೆ. One is by faith, other one is by sight. ನೋಡಿ, ಒಂದು ವಿಶ್ವಾಸದ ಜೀವನ, ಇನ್ನೊಂದು ನೋಡಿ ನಡೆಯುವುದು. കാഴ്ചയാൽ ജീവിക്കുന്ന വിശ്വാസം, ನೋಡಿ ನಡೆಯುವಂತ ವಿಶ್ವಾಸ. വിശ്വാസത്താൽ ജീവിക്കുന്ന ജീവിതം, ನಂಬಿಕೊಂಡು ಬಾಳುವಂತ ಜೀವನ. കാഴ്ചയാലല്ല, വിശ്വാസത്താലേ. ನೋಟದಿಂದಲ್ಲ, ವಿಶ್ವಾಸದಿಂದಲೇ. കാഴ്ചയാലല്ല, വിശ്വാസത്താൽ. ನೋಡಿ, ನೋಟದಿಂದಲ್ಲ, ವಿಶ್ವಾಸದಿಂದ. ഇതൊരു വലിയ ചിന്തയാണ്. ನೋಡಿ, ಇದು ಅತೀ ದೊಡ್ಡ ಒಂದು ಯೋಚನೆಯಾಗಿದೆ. ലോകം മുഴുവൻ ജീവിക്കുന്നത്, വാഴുന്നത്, ചലിക്കുന്നത്, ചരിക്കുന്നത്, ചിന്തിക്കുന്നത് എല്ലാം കാഴ്ചയാലാണ്. ಇಡೀ ಲೋಕದಲ್ಲಿ ತುಂಬಿರುವುದು ಅವರ ನೋಟ, ಅವರ ಯೋಚನೆ, ಅವರ ಪ್ರವರ್ತನೆ, ಅವರ ನಡೆಯುವಿಕೆ ಎಲ್ಲ ನೋಟದಿಂದಾಗಿದೆ. ബൈബിൾ പറയുന്ന മുഴുവൻ വിശ്വാസത്താലാണ്. ಆದ್ರೆ ಬೈಬಲ್ ಹೇಳುತ್ತಿರುವುದೆಲ್ಲ ವಿಶ್ವಾಸದ ಕುರಿತು. ബൈബിൾ പറയുന്ന മുഴുവൻ വിശ്വാസത്തിന്റെ കാര്യമാണ്. ಬೈಬಲ್ ಹೇಳುತ್ತಿರುವುದೆಲ್ಲ ವಿಶ್ವಾಸದ ಕಾರ್ಯ. ദൈവത്തെ കണ്ടിട്ടുള്ളവർ കരമുയർത്തിക്കേ. ದೇವರನ್ನು ಕಂಡವರಿದ್ರೆ ಕೈ ಎತ್ತಿ. ದೇವರನ್ನು ಕಂಡವರಿದ್ರೆ ಕೈ ಎತ್ತಿ. ദൈവത്തെ കണ്ടിട്ടുള്ളവർ കരമുയർത്തിക്കേ. ದೇವರನ್ನು ಕಂಡವರಿದ್ರೆ ಕೈ ಎತ್ತಿ. നിങ്ങൾ ആരെങ്കിലും കരമുയർത്തിയാൽ തെറ്റാണ്. ನೀವು ಯಾರಾದ್ರೂ ಕೈ ಎತ್ತಿದ್ರೆ ಅದು ತಪ್ಪು. കാരണം വചനം പറയുന്നു, ಬೈಬಲ್ ಹೇಳುತ್ತಾ ಇದೆ, ദൈവത്തെ ആരും ഒരു നാളും കണ്ടിട്ടില്ല. ದೇವರನ್ನು ಯಾರು ಎಂದಿಗೂ ಕಂಡಿಲ್ಲ. അവിടുത്തെ മടിയിലിരിക്കുന്ന ഏകജാതനായ പുത്രൻ അവിടുത്തെ വെളിപ്പെടുത്തിയിരിക്കുന്നു. ಆತನ ಮಡಿಲಲ್ಲಿ ಕುಳಿತಿರುವ ಏಕೈಕ ಕುಮಾರನಾದ ಪುತ್ರನು ತಿಳಿಸಿದ್ದಾನೆ. ദൈവത്തെ നാം വിശ്വസിക്കുന്നത് എന്തുകൊണ്ടാണ്? ನೋಡಿ, ಕಾಣದೇ ಇರುವ ದೇವರನ್ನು ನಾವು ನಂಬುತ್ತಿರುವುದು ಯಾಕೆ? വിശ്വാസത്തിന്റെ അടിസ്ഥാനത്തിൽ. ವಿಶ್ವಾಸದ ಅಡಿಪಾಯದಲ್ಲಿ. നമ്മുടെ ക്രിസ്തീയ ജീവിതത്തിന്റെ എല്ലാത്തിന്റെ അടിസ്ഥാനം വിശ്വാസം.
വിശ്വാസമാണ്. ನೋಡಿ ನಮ್ಮ ಕ್ರೈಸ್ತವ ಜೀವನದ ಅಡಿಪಾಯ ಎನ್ನುವುದು ನಮ್ಮ ವಿಶ್ವಾಸ. സ്വർഗമുണ്ടെന്ന് ആര് പറഞ്ഞു? ಸ್ವರ್ಗ ಇದೆ ಅಂತ ಯಾರು ಹೇಳಿದ್ರು? നരകമുണ്ടെന്ന് ആര് പറഞ്ഞു? ನರಕ ಇದೆ ಅಂತ ಹೇಳಿದವರು ಯಾರು? ദൂതന്മാരുണ്ടെന്ന് ആര് പറഞ്ഞു? ದೇವದೂತರಿದ್ದಾರೆ ಅಂತ ಹೇಳಿದ್ದು ಯಾರು? ആത്മാക്കളുണ്ടെന്ന് ആര് പറഞ്ഞു? ಆತ್ಮಗಳಿದೆ ಅಂತ ಹೇಳಿದ್ದು ಯಾರು? എല്ലാം വിശ്വാസങ്ങളാണ്. ಎಲ್ಲ ನಮ್ಮ ವಿಶ್ವಾಸ. ദൈവം വിശ്വാസ, ದೇವರ ವಿಶ್ವಾಸ, സ്വർഗം വിശ്വാസ, ಸ್ವರ್ಗ ವಿಶ್ವಾಸ, നരകം വിശ്വാസ, ನರಕ ವಿಶ್ವಾಸ. വിശുദ്ധ കുർബാനയിൽ യേശു ഉണ്ടെന്ന് ആര് പറഞ്ഞു? ಪರಿಶುದ್ಧ ಬಲಿಪೂಜೆಯಲ್ಲಿ ಯೇಸು ಇದ್ದಾರಂತ ಹೇಳಿದ್ದು ಯಾರು? കുംഭസാരത്തിൽ പാപമോചനം ഉണ്ടെന്ന് ആര് പറഞ്ഞു? ಪಾಪ ನಿವೇದನೆಯಲ್ಲಿ ಪಾಪ ವಿಮೋಚನೆ ಇದೆ ಅಂತ ಹೇಳಿದ್ದು ಯಾರು? എല്ലാം വിശ്വാസം, ಎಲ್ಲ ವಿಶ್ವಾಸ, എല്ലാം വിശ്വാസം, ಎಲ್ಲ ವಿಶ್ವಾಸ. ഹല്ലേലൂയ, ಹಲ್ಲೆಲೂಯ. കാഴ്ചയാലല്ല, ನೋಟದಿಂದ ಅಲ್ಲ, കാണാൻ നോക്കിയാൽ നടക്കില്ല, ನೋಡಲು ಪ್ರಯತ್ನಿಸಿದ್ರೆ ಆಗುವುದಿಲ್ಲ. അപ്പൊ അതുകൊണ്ടാണ് ഈ ജീവിതത്തെ വിളിക്കുന്നത് വിശ്വാസ ജീവിതം. ಆದ್ದರಿಂದಲೇ ಈ ಜೀವನವನ್ನು ಕರೆಯುತ್ತಿರುವುದು ವಿಶ್ವಾಸದ ಜೀವನ. എല്ലാരും കരമുയർത്തി പറ വിശ്വാസ ജീവിതം. ಎಲ್ಲರೂ ಕೈ ಎತ್ತಿ ಹಿಡಿದು ಹೇಳಿ ವಿಶ್ವಾಸದ ಜೀವನ. ഹല്ലേലൂയ, 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 ഹല്ലേലൂയ. വിശ്വാസ ജീവിതം, ವಿಶ್ವಾಸದ ಜೀವನ. ഒന്നുകൂടെ പറ വിശ്വാസ ಎಲ್ಲರೂ ಹೇಳಿ ജീവിതം. ವಿಶ್ವಾಸದ ಜೀವನ. കാഴ്ചയാലല്ല, ನೋಟದಿಂದಲ್ಲ, വിശ്വാസത്താലാണ്. ವಿಶ್ವಾಸದಿಂದ. എന്ന പ്രശ്നമെന്നറിയാമോ? ಇಲ್ಲಿ ಏನು ತೊಂದರೆ ಎಂದರೆ വിശ്വസിക്കുന്നവര് ನಂಬುವವರು ഇപ്പൊ കാണാൻ ചിന്തിച്ചുകൊണ്ടിരിക്കുകയാണ്. ಈಗ ಕಾಣಲು ಯೋಚಿಸ್ತಾ ಇದ್ದಾರೆ. വിശ്വസിക്കുന്നവര് പറയുന്നു, ನಂಬುವವರು ಹೇಳುತ್ತಾರೆ, ഞാൻ വിശ്വസിക്കാം പക്ഷെ കാണട്ടെ. ನಾನು ನಂಬುತ್ತೇನೆ ಆದ್ರೆ ಮೊದಲು ನೋಡ್ಬೇಕು. ഹല്ലേലൂയ, ಹಲ್ಲೆಲೂಯ. വിശ്വാസത്തിന് കാണേണ്ട ആവശ്യമില്ല. ವಿಶ್ವಾಸ ಇದ್ರೆ ಕಾಣ್ಬೇಕಾಗಿಲ್ಲ. എല്ലാരും പറ വിശ്വാസത്തിന് ಎಲ್ಲರೂ ಹೇಳಿ ವಿಶ್ವಾಸಕ್ಕೆ കാണേണ്ട ആവശ്യമില്ല. ಕಾಣಬೇಕಾಗಿಲ್ಲ. ഹല്ലേലൂയ, ഹല്ലേലൂയ, ഹല്ലേലൂയ. ഹല്ലേലൂയ. കാണാതെ വിശ്വസിക്കുന്നവർ ഭാഗ്യവാന്മാർ. ಕಾಣದೆ ನಂಬುವವರು ಭಾಗ್ಯವಂತರು. കരമുയർത്തി എന്ന് പറഞ്ഞേ, ಎಲ್ಲರೂ ಕೈ കാണാതെ ಎತ್ತಿ ಹೇಳಿ, വിശ്വസിക്കുന്നവർ ಕಾಣದೆ ನಂಬುವವರು ഭാഗ്യവാന്മാർ. ಭಾಗ್ಯವಂತರು. ശക്തമായിട്ട് പറ, ಗಟ್ಟಿಯಾಗಿ ಹೇಳಿ, ಕಾಣದೆ ನಂಬುವವರು ഭാഗ്യവര്, ಭಾಗ್ಯವಂತರು. എല്ലാരും പറ, ಎಲ್ಲರೂ കാണാതെ ಹೇಳಿ, വിശ്വസിക്കുന്നവർ ಕಾಣದೆ ನಂಬುವವರು ഭാഗ്യവര്, ಭಾಗ್ಯವಂತರು. ഭാഗ്യವಂതರು. കാണാതെ നമ്പുകർ ഭാഗ്യವಂതರು. ಕಾಣದೆ ನಂಬುವವರು ಭಾಗ್ಯವಂತರು. കാണാതെ ನಂಬುವವರು ಭಾಗ್ಯವಂತರು. ഭാഗ്യವಂತರು. ഹല്ലേലൂയ, ಹಲ್ಲೆಲೂಯ. കാണാതെ വിശ്വസിക്കുന്നവർ ഭാഗ്യവാന്മാർ. ಕಾಣದೆ ನಂಬುವವರು ಭಾಗ್ಯವಂತರು. എന്ത് വലിയ വെല്ലുവിളിയാണെന്നറിയോ വിശ്വസിക്കുക എന്ന് പറഞ്ഞാൽ. ನೋಡಿ, ವಿಶ್ವಾಸವಿಡುವುದು ಅಂತ ಹೇಳಿದ್ರೆ ಎಷ್ಟು ದೊಡ್ಡ ಕರೆ ಅಂತ ಗೊತ್ತಾ? കാണാത്ത കാര്യം, ಕಾಣದೇ ಇರುವ ಕಾರ್ಯ കണ്ടതുപോലെ ಕಂಡಂತೆ വിശ്വസിക്കുക എന്ന് പറഞ്ഞ എളുപ്പമാണോ? ನಂಬುದು ಅಂತ ಹೇಳಿದ್ರೆ ಅದು ಸುಲಭವಾ? ഹല്ലേലൂയ, ಹಲ್ಲೆಲೂಯ. കാരണം വിശ്വാസം എന്നത് ವಿಶ್ವಾಸ ಎನ್ನುವುದು കാഴ്ചയുടെ ലോകത്തിന്റെ യാഥാർത്ഥ്യമല്ല. ನೋಟದ ಲೋಕದ ವಾಸ್ತವಿಕತೆಯಲ್ಲ. ഒന്നുകൂടെ പറ. ವಿಶ್ವಾಸ ಎನ್ನುವುದು ನೋಟದ ಲೋಕದ ವಾಸ್ತವಿಕತೆಯಲ್ಲ. ഹല്ലേലൂയ, ഹല്ലേലൂയ. അവിടെ കാഴ്ചയുടെ ലോകത്തിലുള്ള ആരും വിശ്വാസത്തെ സപ്പോർട്ട് ചെയ്യില്ല. ನೋಡಿ, ಈ ನೋಡುವಂತ ಈ ಲೋಕದಲ್ಲಿರುವ ಯಾರು ವಿಶ್ವಾಸ ಜೀವನಕ್ಕೆ ಸಪೋರ್ಟ್ ಕೊಡುವುದಿಲ್ಲ. ലോകം ചോദിക്കുന്നത് എന്താണെന്നറിയോ? ಲೋಕವು ಕೇಳುವುದೇನೆಂದು ಗೊತ್ತಾ? നീ കണ്ടോ? ನೀನು ಕಂಡಿದ್ದೀಯಾ? നീ കണ്ടോ? ನೀನು ಕಂಡಿದ್ದೀಯಾ? നീ കണ്ടോ? ನೀನು ಕಂಡಿದ್ದೀಯಾ? കണ്ടാ വിശ്വസിക്കാം. ಕಂಡರೆ ನಂಬುತ್ತೇವೆ. അപ്പൊ ഇങ്ങനെയാ ലോകം ചോദിക്കുന്നത്, കണ്ടത് വിശ്വസിക്കാൻ പറ്റാത്തപ്പോ എങ്ങനെയാപ്പാ കാണാത്തത് വിശ്വസിക്കുന്നത്? ಲೋಕವು ಕೇಳುವುದು ಈ ರೀತಿ, ಕಂಡದ್ದು ನಂಬಲಿಕ್ಕೆ ಆಗದೇ ಇದ್ರೆ ಕಾಣದೇ ಇರುವುದು ಹೇಗೆ ನಂಬುವುದು? ഹല്ലേലൂയ, ഹല്ലേലൂയ. അപ്പൊ വിശ്വസിക്കുക എന്ന് പറയുന്നതാണ് ನೋಡಿ, വിಶ್ವಾಸವಿಡುವುದು ഏറ്റവും വലിയ വെല്ലുവിളിയുള്ള കാര്യം. ಅತಿ ದೊಡ್ಡ ಬೆದರಿಕೆಯ ಕಾರ್ಯ. പൗലോസ്ലീഹ പറയുന്നു, ಸಂತ ಪೌಲನು ಹೇಳುತ್ತಾ ಇದ್ದಾನೆ, ഞങ്ങളെ നയിക്കുന്നത് ನಮ್ಮನ್ನು ಮುನ್ನಡೆಸುವುದು കാഴ്ചയല്ല, ನೋಟವಲ್ಲ, വിശ്വാസമാണ്. ವಿಶ್ವಾಸವಾಗಿದೆ. ഒന്നുകൂടെ കരമുയർത്തുക, ഞങ്ങള് ಎಲ್ಲರೂ ಕೈ ಎತ್ತಿ ಹೇಳಿ, ನಮ್ಮನ್ನು ಮುನ್ನಡೆಸುವುದು കാഴ്ചയല്ല, ನೋಟವಲ್ಲ, വിശ്വാസമാണ്. ವಿಶ್ವಾಸವಾಗಿದೆ. ഹല്ലേലൂയ, ಹಲ್ಲೆಲೂಯ, ഹല്ലേലൂയ, ಹಲ್ಲೆಲೂಯ. ലോകം പറയുന്നു, ಲೋಕವು ಹೇಳುತ್ತದೆ, തെളിവുകൾ നയിക്കട്ടെ, ಗುರುತುಗಳು ತೋರಿಸಲಿ.
തെളിവുകൾ നയിക്കട്ടെ, ಗುರುತುಗಳು ತೋರಿಸಲಿ. വചനം പറയുന്നു ಬೈಬಲ್ ಹೇಳ್ತಾ ಇದೆ, വിശ്വാസം നയിക്കട്ടെ. ವಿಶ್ವಾಸವು ಮುನ್ನಡೆಸಲಿ. അപ്പൊ എന്താണ് വെല്ലുവിളി, ഏതാണ് ചലഞ്ച്? ನೋಡಿ ಯಾವುದಾಗಿದೆ ನಮ್ಮ ಚಾಲೆಂಜ್? തെളിവുകൾ നയിക്കുന്ന ലോകത്തിൽ ಗುರುತುಗಳು ಮುನ್ನಡೆಸುವ ಲೋಕದಲ್ಲಿ വിശ്വാസം നയിക്കുന്നവരാവുക. ವಿಶ್ವಾಸ ಮುನ್ನಡೆಸುವವರಾಗಬೇಕು. ഹല്ലേലൂയ. ಹಲ್ಲೆಲೂಯಾ. തെളിവുകൾ നയിക്കുന്ന ലോകത്തിൽ ಗುರುತುಗಳು ಮುನ್ನಡೆಸುತ್ತಿರುವ ಲೋಕದಲ್ಲಿ വിശ്വാസം നയിക്കുന്നവരാവുക. ವಿಶ್ವಾಸದಿಂದ ಮುನ್ನಡೆಸುವವರಾಗಬೇಕು. ഹല്ലേലൂയ. ಹಲ್ಲೆಲೂಯಾ. വിശ്വാസം ലോകത്തിന്റെ യാഥാർത്ഥ്യമല്ല. ನೋಡಿ, ವಿಶ್ವಾಸ ಎನ್ನುವುದು ಲೋಕದ ವಾಸ್ತವಿಕತೆ ಅಲ್ಲ, ദൈവത്തിന്റെ യാഥാർത്ഥ്യമാണ്. ಅದು ದೇವರ ನಿಜ ಸಂಗತಿ. ഹല്ലേലൂയ. ಹಲ್ಲೆಲೂಯಾ. രണ്ട് കാര്യം മനസ്സിലാക്കൂ. ಎರಡು ಕಾರ್ಯವನ್ನು ಗಮನಿಸಿ. യാഥാർത്ഥ്യവുമുണ്ട്, സത്യവുമുണ്ട്. ನೋಡಿ, ನಿಜ ಸಂಗತಿ ಇದೆ, fact and truth. ನೋಡಿ ನಿಜ ಸಂಗತಿ ಇದೆ, ಸತ್ಯವೂ ಇದೆ. There are facts and truths. ನೋಡಿ, ಅಲ್ಲಿ ನಿಜ ಸಂಗತಿ ಇದೆ, ಸತ್ಯವೂ ಇದೆ. This building is a fact. ನೋಡಿ, ಇದು ಒಂದು ನಿಜ, ಈ ಕಟ್ಟಡ ಒಂದು ನಿಜ ಸಂಗತಿ, But it is not a truth. ಆದ್ರೆ ಅದೊಂದು ಸತ್ಯವಲ್ಲ. If it is truth, ಒಂದೊಮ್ಮೆ ಅದು ಸತ್ಯವಾಗಿದ್ರೆ, if this building is a truth, ನೋಡಿ ಈ ಕಟ್ಟಡ ಒಂದು ಸತ್ಯವಾಗಿದ್ರೆ it should remain for forever. ಅದು ಎಂದೆಂದೂ ಇದೇ ರೀತಿ ಇರಬೇಕು. എന്നേക്കും ഇത് നിലനിൽക്കുമെങ്കിൽ ಎಂದೆಂದೂ ಅದೇ ರೀತಿ ಇದು ಇರುವುದಾಗಿದ್ದರೆ ഇത് സത്യമാണ്. ಅದು ಸತ್ಯ. പക്ഷെ എന്നേക്കും ഇത് നിലനിൽക്കത്തില്ല. ಆದ್ರೆ ಎಂದೆಂದೂ ಇದು ಇದೇ ರೀತಿ ಇರುವುದಿಲ್ಲ. ഇനി കൂടുതൽ ആളെ ഇരുത്താൻ വേണ്ടി ഇതിനെ നമ്മൾ പൊളിച്ചു പണിയും. ಇನ್ನು ಹೆಚ್ಚು ಜನರನ್ನು ಕೊಳ್ಳಿರಿಸಲಿಕ್ಕಾಗಿ ಇದನ್ನೆಲ್ಲ ನಾವು ಕಿತ್ತು ಬೇರೆ ಕಟ್ಟುತ್ತೇವೆ. ഹല്ലേലൂയ. 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 അപ്പോൾ വിശ്വാസവും യാഥാർത്ഥ്യവും സത്യവുമുണ്ട്. ನೋಡಿ, ವಿಶ್ವಾಸ ಎನ್ನುವುದಿದೆ, ನಿಜ ಸಂಗತಿ ಇದೆ, ಸತ್ಯವೂ ಇದೆ. നമ്മൾ ഇന്ന് ഈ ലോകത്തിൽ കാണുന്നവയെല്ലാം ನಾವು ಈ ಲೋಕದಲ್ಲಿ ಇಂದು ಕಾಣುತ್ತಿರುವುದೆಲ್ಲವೂ യാഥാർത്ഥ്യങ്ങളാണ്, ನಿಜ ಸಂಗತಿಯಾಗಿದೆ, പക്ഷെ സത്യങ്ങളല്ല. ಆದ್ರೆ ಸತ್ಯಗಳಲ್ಲ. സത്യം ഒന്നേ ഉള്ളൂ. ನೋಡಿ, ಸತ್ಯ ಒಂದು യേശു ಮಾತ್ರ. പറഞ്ഞു, യേശു ಹೇಳಿದರು, ഞാൻ തന്നെ ನಾನೇ വഴി ಮಾರ್ಗ, സത്യം, ಸತ್ಯ, ജീവൻ. ಜೀವ. കരമുയർത്തി പറ, വഴിയോ, ಕೈಗಳೆತ್ತಿ ಹೇಳಿ, ಮಾರ್ಗ, വഴിയോ, ಮಾರ್ಗವು, സത്യവോ, ಸತ್ಯವು, ജീവനോ. ಜೀವವು. കരമുയർത്തി പറ, വഴിയോ. ಕೈಗಳೆತ್ತಿ ಹೇಳಿ, യേശു ಮಾರ್ಗವು, ಸತ್ಯವು, ಜೀವವು യേശു ಮಾತ್ರ. യേശു പറഞ്ഞത്, യേശു ಹೇಳಿದ್ದು ഞാൻ യാഥാർത്ഥ്യമാണെന്നല്ല. ನಾನು ನಿಜ ಸಂಗತಿ ಎಂದಲ್ಲ. യേശു പറഞ്ഞത്, യേശു ಹೇಳಿದ್ದು ഞാൻ സത്യമാണെന്നാണ്. ನಾನು ಸತ್ಯವಾಗಿದ್ದೇನೆ. ഹല്ലേലൂയ. 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 എപ്പോഴും ഫൈറ്റ് ಯಾವಾಗಲೂ ಹೋರಾಟ ട്രൂത്തും ഫാക്റ്റും തമ്മിലാണ്. ನೋಡಿ, ನಿಜ ಸಂಗತಿ ಮತ್ತು ಸತ್ಯದೊಂದಿಗೆ. ഹല്ലേലൂയ. ಹಲ್ಲೆಲೂಯ. ട്രൂത്ത് എന്താണ് സത്യം? ಏನಾಗಿದೆ ಸತ್ಯ ಎಂದ್ರೆ? എന്താണ് യാഥാർത്ഥ്യം? ಏನಾಗಿದೆ ನಿಜ ಸಂಗತಿ? ഈശോ ഇത് നമ്മെ പഠിപ്പിക്കുന്നു. യേശു ಇಂದು ನಮಗೆ ಕಲಿಸುತ್ತಿದ್ದಾರೆ. യായിറോസിന്റെ ഭവനത്തിലേക്ക് ഈശോ പോവുകയാണ്. ಯಾಯೀರನ ಮನೆಗೆ ಯೇಸು ಸ್ವಾಮಿ ಹೋದರು. ലിസൺ കെയർഫുള്ളി. ಎಲ್ಲರೂ ಇಲ್ಲಿ ಗಮನಿಸಿ. അവിടെ ഒരു കുഞ്ഞ് മരിച്ചുപോയി. ಅಲ್ಲಿ ಒಂದು ಮಗು ಮರಣಗೊಂಡಿತು. ഒരു മകൾ മരിച്ചുപോയി. ಒಬ್ಬಳ ಮಗಳು ಮರಣಗೊಂಡಳು. മകളുടെ അപ്പ പറയുന്നു, അമ്മ പറയുന്നു, വീട്ടുകാർ പറയുന്നു, നാട്ടുകാർ പറയുന്നു, എല്ലാവരും പറയുന്നു കുട്ടി മരിച്ചുപോയി. ಮಗಳ ಅಪ್ಪ ಹೇಳಿದರು, ಅಮ್ಮ ಹೇಳಿದ್ರು, ಮನೆಯವರು, ಊರವರು ಎಲ್ಲರೂ ಹೇಳಿದ್ರು ಈ ಮಗಳು ಮರಣಗೊಂಡಳು. യേശു മാത്രം പറയുന്നു, ಯೇಸು ಮಾತ್ರ ಹೇಳಿದರು, കുട്ടി ഉറങ്ങുകയാണ്. ಮಗು ನಿದ್ರೆ ಮಾಡ್ತಾ ಇದೆ. ഇവിടെയാണ് നിങ്ങൾക്ക് മനസ്സിലാക്കാൻ പറ്റും. ಇಲ್ಲಿ ನೀವು ಗಮನಿಸಿ, ഏതാണ് സത്യം, ಯಾವುದಾಗಿದೆ ಸತ್ಯ, ഏതാണ് വാസ്തവം, ಯಾವುದಾಗಿದೆ ವಾಸ್ತವಿಕತೆ. ഹല്ലേലൂയ. ಹಲ್ಲೆಲೂಯ. ഏതാണ് സത്യം? ಯಾವುದಾಗಿದೆ ಸತ್ಯ? കുഞ്ഞ് മരിച്ചു എന്നതാണോ സത്യം? ಮಗು ಮರಣಗೊಂಡಿದೆ ಎನ್ನುವುದಾಗಿದೆ ಸತ್ಯ? കുഞ്ഞ് ഉറങ്ങുന്നു എന്നതാണോ സത്യം? ಮಗು ನಿದ್ರೆ ಮಾಡ್ತಾ ಇದೆ ಅಂತ ಹೇಳುವುದಾಗಿದೆ ಸತ್ಯ? മരിച്ചു എന്ന് പറഞ്ഞു വരും. ಬಾ ಬಾ, ಎದ್ದು ಬಾ, ಎದ್ದು ಬಾ. നിന്റെ പേരെന്നാ? ನಿನ್ನ ಹೆಸರೇನು? നിന്നെ ಹೆಸರೇನು? Fiola D'Souza. Oh my God, where is other three people? Janika, Fikara, D'Souza. Hallelujah. Hallelujah. Three names and one girl only here. What is this? Okay. ಎಲ್ಲರೂ പറയോ പൾസ് ചെക്ക് ചെയ്തു. ಎಲ್ಲರೂ ಪಲ್ಸ್ ಚೆಕ್ ಮಾಡಿದ್ರು. കുഞ്ഞു പോയി. ಅಯ್ಯೋ, ಮಗು ಹೋಯ್ತು. അയ്യോ. ಅಯ್ಯೋ. യേശു പറയുന്നു, യേശു ಹೇಳಿದರು, കുഞ്ഞ് ഉറങ്ങുകയാണ്, ಮಗು ನಿದ್ರೆ ಮಾಡ್ತಾ ಇದೆ. ഇവിടെയാണ് നമ്മൾ വിശ്വാസം പഠിക്കുന്നത്. ಇಲ್ಲಿಯಾಗಿದೆ ನಮ್ಮ ವಿಶ್ವಾಸ ಇರುವುದು. എല്ലാരും പറഞ്ഞത് എന്ത്? ಎಲ್ಲರೂ ಹೇಳಿದ್ದೇನು? കാണുന്നത്, ಕಾಣುತ್ತಿರುವುದು. എന്താ കണ്ടേ? ಏನಾಗಿದೆ ಕಂಡದ್ದು? കുഞ്ഞിന് വയ്യ,
ಮಗುವಿಗೆ ಹುಷಾರಿಲ್ಲ, കുഞ്ഞിന് ഭയ, ಮಗುವಿಗೆ ಹುಷಾರಿಲ್ಲ. അയ്യോ പാപ, ಅಯ್ಯೋ ಪಾಪ, മരിച്ചുപോയി, ಸತ್ತು ಹೋದ್ಲು, ഭയ. ಆಗುತ್ತಾ ಇಲ್ಲ. പക്ഷെ യേശു പറയുന്നു, ಆದ್ರೆ ಯೇಸು ಹೇಳಿದರು, കുഞ്ഞ് ഉറങ്ങുകയാണ്. ಮಗು ನಿದ್ರೆ ಮಾಡ್ತಾ ಇದೆ. ഇവിടെയാണ് ആ ഫൈറ്റ്, ಇಲ್ಲಿ ಆಗಿದೆ ಈ ಹೋರಾಟ, ഇവിടെയാണ് ആ പോരാട്ടം. ಇಲ್ಲಿ ಆಗಿದೆ ಈ ಹೋರಾಟ. സത്യം എന്താണ്? ಸತ್ಯ ಎಂದರೇನು? സത്യം കുഞ്ഞ് ഉറങ്ങുന്നു എന്നുള്ളതാണ്. ಸತ್ಯ ಎನ್ನುವುದು ಮಗು ನಿದ್ರೆ ಮಾಡ್ತಾ ಇರುವುದು. പക്ഷെ ഇത് അംഗീകരിക്കാൻ ആരുമില്ല. ಆದ್ರೆ ಇದನ್ನು ಅಂಗೀಕರಿಸಲು ಯಾರು ಇಲ್ಲ. ഇതിനു വേണ്ടി നിൽക്കുക എന്നത് വെല്ലുവിളിയാണ്. ಇದು ನಮ್ಮ ದಿನನಿತ್ಯದ ಒಂದು ಬೆದರಿಕೆಯಾಗಿದೆ. ഹല്ലേലൂയ, ಹಲ್ಲೆಲೂಯ, ഹല്ലേലൂയ, ಹಲ್ಲೆಲೂಯ. എല്ലാവരും പറയുന്നു, ಎಲ್ಲರೂ ಹೇಳುತ್ತಿದ್ದಾರೆ. തൊട്ടു നോക്കി, ಮುಟ್ಟಿ ನೋಡಿದರು, കണ്ണുകൊണ്ട് കണ്ടു, ಕಣ್ಣಾರೆ ಕಂಡರು. ഓ ഇല്ല ഇല്ല ചലനമില്ല, ಓ ಇಲ್ಲ ಇಲ್ಲ ಚಲನೆ ಇಲ್ಲ, പോയി പോയി. ಓದಲು ಓದಲು. ഹല്ലേലൂയ, ಹಲ್ಲೆಲೂಯ. കാഴ്ചയുടെ ലോകം പറയുന്നു, ನೋಟದ ಲೋಕವು ಹೇಳುತ್ತಿದೆ, പോയി പോയി. ಓದಲು ಓದಲು. വിശ്വാസം പറയുന്നു, ವಿಶ್ವಾಸ ಹೇಳುತ್ತಾ ಇದೆ, ഇല്ല ഉറങ്ങുക, ಇಲ್ಲ ನಿದ್ರೆ ಮಾಡ್ತಿದ್ದಾಳೆ, ಇಲ್ಲ ಉറങ്ങുകയാ, ಇಲ್ಲ ನಿದ್ರಿಸುತ್ತಿದ್ದಾಳೆ, ಇಲ್ಲ ಉറങ്ങുകയാ. ಇಲ್ಲ ನಿದ್ರಿಸುತ್ತಿದ್ದಾಳೆ. ഒരു ഗ്രാമം മുഴുവൻ വിശ്വസിക്കുന്നു. ಇಡೀ ಒಂದು ಊರಿನವರು ನಂಬಿ മരിച്ചുപോയി. ಮರಣಗೊಂಡಳು. ഒരാൾ ഒറ്റയ്ക്ക് വിശ്വസിച്ചു, ಒಬ್ಬನು ಒಂಟಿಯಾಗಿ ನಂಬಿದ. കുഞ്ഞ് ഉറങ്ങുക. ಮಗು ನಿದ್ರಿಸುತ್ತಾ ಇದೆ. ഇതാണ് യാഥാർത്ഥ്യവും വിശ്വാസവും. ಇದಾಗಿದೆ ಸತ್ಯ ಮತ್ತು ನಿಜ ഇതാണ് ಸಂಗತಿ. യാഥാർത്ഥ്യവും സത്യവും. ಇದಾಗಿದೆ ನಿಜ ಸಂಗತಿ ಮತ್ತು ಸತ್ಯ. കരം ഉയർത്തി പറ, ಕೈಗಳನ್ನು ಎತ್ತಿಯಾಡಿ, ಹಲ್ಲೆಲೂಯಾ, ഹല്ലേലൂയ, ಹಲ್ಲೆಲೂಯಾ. ഉച്ചത്തിൽ പറ, ಗಟ್ಟಿಯಾಗಲಿ, ಹಲ್ಲೆಲೂಯಾ. ഏതിനെ ജയിക്കണം? ಯಾವುದು ಯಾವುದನ್ನು ಗೆಲ್ಲಬೇಕು? ഏതിനെ ജയിക്കണം? ಯಾವುದು ಯಾವುದನ್ನು ಗೆಲ್ಲಬೇಕು? യാഥാർത്ഥ്യത്തെ സത്യം ജയിക്കണം. ನಿಜ ಸಂಗತಿಯನ್ನು ಸತ್ಯ ಗೆಲ್ಲಬೇಕು. കുറെ പേര് ഇത് കണ്ട് കരഞ്ഞുകൊണ്ടിരിക്കുന്നു. ನೋಡಿ, ಕೆಲವರು ಇದನ್ನು ಕಂಡು ಅಳುತ್ತಾ ಇದ್ದಾರೆ. നിങ്ങൾ എല്ലാവരും ഒന്ന് കരഞ്ഞേ. ನೀವೆಲ್ಲರೂ ಒಮ್ಮೆ ಅಳಿರಿ ನೋಡೋಣ. ಅಳಿರಿ ಅಳಿರಿ. ಅಯ್ಯೋ ಅಯ್ಯೋ ಹೇಳಿ. കുഞ്ഞു പോയി കരയി. ಅಯ್ಯೋ ಮಗು ಹೋದ್ಲು, ಮಗು ಹೋದ್ಲು. കരയി. ಅಳಿರಿ ಅಪ್ಪ. കുഞ്ഞു പോയി. ಅಯ್ಯೋ ಮಗು ಹೋಯ್ತು, ಮಗು ಹೋಯ್ತು. ഒരാള് മാത്രം ചിരിക്കുന്നു. ಒಬ್ಬನು ಮಾತ್ರ ನಗಾಡಿದ. അത് യേശു മാത്രം. ಅದು ಯೇಸು ಮಾತ್ರ. യേശു മാത്രം പറയുന്നു. ಯೇಸು ಮಾತ್ರ ಹೇಳಿದರು. കുഞ്ഞു ഉറങ്ങുകയാണ്. ಮಗು ನಿದ್ರೆ ಮಾಡ್ತಾ ಇದೆ. കുഞ്ഞു ഉറങ്ങുകയാണ്. ಮಗು ನಿದ್ರಿಸುತ್ತಾ ಇದೆ. ഹല്ലേലൂയ, ಹಲ್ಲೆಲೂಯ. അവിടെയുള്ള മുഴുവൻ പേരും കരയുന്നു. ಅಲ್ಲಿರುವ ಎಲ್ಲರೂ ಅಳುತ್ತಾ ಇದ್ರು. ಅಳಿರಿ ಅಳಿರಿ. ಗೋಳಾಡಿ ನೋಡೋಣ. കരയാൻ പറയുമ്പോൾ ചിരിക്കുന്നു. ಅಳಬೇಕು ಅಂತ ಹೇಳಿ ನಗಾಡ್ತಾ ಇದ್ದೀರಾ? ഹല്ലേലൂയ, ಹಲ್ಲೆಲೂಯ. യേശു ഒറ്റയ്ക്ക് പറയുന്നു. ಯೇಸು ಒಂಟಿಯಾಗಿ ಹೇಳಿದರು. ഇല്ല, കുഞ്ഞു ഉറങ്ങുക. ಎಲ್ಲ ಮಗು ನಿದ್ರಿಸ್ತಾ ಇದೆ. അപ്പ ഇല്ല, ಅಪ್ಪ ಇಲ್ಲ, അമ്മയില്ല, ಅಮ್ಮ ಇಲ್ಲ, വീട്ടുകാരില്ല, ಮನೆಯವರಿಲ್ಲ, ആരുമില്ല. ಯಾರು ಇಲ್ಲ. ഹല്ലേലൂയ. ಹಲ್ಲೆಲೂಯ. വിശ്വസിക്കുന്ന നീ ഒറ്റയ്ക്കായിരിക്കും. ವಿಶ್ವಾಸವಿಡುವಂತ ನೀನು ಒಂಟಿಯಾಗಿರುತ್ತಿ. വിശ്വസിക്കുമ്പോൾ ವಿಶ್ವಾಸವಿಡುವಾಗ ആരും സപ്പോർട്ട് ചെയ്യാൻ, ಯಾರು ನಿನಗೆ ಸಪೋರ್ಟ್ ಕೊಡುವವರಿಲ್ಲ. ഒറ്റയ്ക്ക് നില്ല. ನೀನು ಒಂಟಿಯಾಗಿರುತ್ತಿ. നിന്റെ വീട്ടിൽ ನಿನ್ನ ಮನೆಯಲ್ಲಿ നീ വിശ്വാസം പറയുമ്പോൾ, ನೀನು ವಿಶ್ವಾಸದ ಕುರಿತು ಹೇಳುವಾಗ, നീ വിശ്വസിക്കുമ്പോൾ, ನೀನು ನಂಬುವಾಗ, you will be alone, ನೀನು ಒಂಟಿ. but stand firm. ಅಲ್ಲಿಂದ ಪ್ರಾರಂಭಿಸು. ഉറച്ചു നിൽക്ക്. ದೃಢವಾಗಿ ನಿಲ್ಲು. ഉറച്ചു നില്ല്. ದೃಢವಾಗಿ ನಿಂತುಕೋ. വ്യതിചലിക്കരുത്. ಚಂಚಲ ಚಿತ್ತನಾಗಬೇಡ. എന്താണോ നീ വിശ്വസിക്കുന്നത്, ಏನು ನೀನು ನಂಬುತ್ತೀಯೋ അത് പുറത്തു വരും. ಅದು ಹೊರಗಡೆ ಬರುತ್ತದೆ. അത് പുറത്തു ಅದು വരുന്നവരെ, ಹೊರಗಡೆ ಬಂದೇ ಬರುತ್ತದೆ. അത് പുറത്തു വരുന്നവരെ ಅದು ಹೊರಗಡೆ ಬರುವ ತನಕ കാണുന്നത് വിശ്വസിക്കരുത്. ಕಾಣುವುದನ್ನು ನಂಬಬೇಡ. കാഴ്ചയാൽ അല്ല, ನೋಟದಿಂದ ಅಲ್ಲ. ആ വചനം കേട്ടില്ലേ? ಆ ವಾಕ್ಯ ಕೇಳಿದ್ದೀರಲ್ಲವೇ? 2 കൊരിന്തോസ് 5:6. 2 ಕೊರಿಂಥಿ 5:6. കാഴ്ചയാൽ അല്ല, ನೋಟದಿಂದ ಅಲ್ಲ. 5:7. 5:7. വായിച്ചു. ನೋಡಿ, ಈ ಕಾರಣದಿಂದಲೇ ನಾವು ಸದಾ ಸ್ಥಿರಚಿತ್ತರಾಗಿದ್ದೇವೆ. നാം സ്ഥിരചിത്തരായിരിക്കുന്നു. ಈ ದೇಹವನ್ನೇ ನೆಚ್ಚಿ. അല്ലല്ല, 6ാമത്തെ 6ನೇ ವಾಕ್ಯ. ಈ ಕಾರಣದಿಂದಲೇ 7ാമത്തെ വചനം. 7ನೇ ವಾಕ್ಯ. ನಾವು ನೋಡಿ ನಡೆಯುವವರಲ್ಲ, ನಂಬಿ ನಡೆಯುವವರೇ. എല്ലാരും പറ, ಎಲ್ಲರೂ ಹೇಳಿ, ನಾವು. ಗಟ್ಟಿಯಾಗಿ ಹೇಳಿ, ನಾವು ನೋಡಿ ನಡೆಯುವವರಲ್ಲ, ನಂಬಿ ನಡೆಯುವವರೇ. ಜೋರಾಗಿ ಹೇಳಿ, ನಾವು ನೋಡಿ ನಡೆಯುವವರಲ್ಲ, ನಂಬಿ ನಡೆಯುವವರೇ.
കാണണമെന്നില്ല, കാണണ്ട, കാണണ്ട, ಕಾಣಬೇಡ, ಕಾಣಬೇಕಾಗಿಲ್ಲ, കാണണമെന്നില്ല, ಕಾಣಬೇಕೆಂದಿಲ್ಲ, കാണില്ല, ಕಾಣುವುದಿಲ್ಲ. കാണുന്നത് നെഗറ്റീവ് ആയിരിക്കും, ಕಾಣುವುದು ನೆಗೆಟಿವ್ ಆಗಿರುತ್ತದೆ. ഹല്ലേലൂയ, ಹಲ್ಲೆಲೂಯ, ഹല്ലേലൂയ. ಹಲ್ಲೆಲೂಯ. എല്ലാരും കാണുന്നതാ വിശ്വസിക്കുന്നത്. ನೋಡಿ, ಎಲ್ಲರೂ ಕಂಡ್ರೆ ಮಾತ್ರ ನಂಬುದು. എല്ലാരും കാണുന്നതാ വിശ്വസിക്കുന്നത്. ಎಲ್ಲರೂ ಕಾಣುವುದನ್ನೇ ನಂಬುತ್ತಾರೆ. കാണുന്നതിനെ നിഷേധിക്കേ, ಕಾಣುವುದನ್ನು ನಿಷೇಧಿಸುವುದು. കാണുന്നതിനെ നിഷേധിക്കേ. ನೋಡಿ, ಕಾಣುವುದನ್ನು ತಿರಸ್ಕರಿಸು, ತಿರಸ್ಕರಿಸು. എന്നിട്ട് ನಂತರ കാണാൻ ആഗ്രഹിക്കുന്നത് വിശ്വസിക്കും, ಕಾಣಲು ಬಯಸುವುದನ್ನು ನಂಬು. ഹല്ലേലൂയ, ഹല്ലേലൂയ. യാഥാർത്ഥ്യം, ನಿಜ ಸಂಗತಿ, കുഞ്ഞ് മരിച്ചു. ಈ ಮಗು ಮರಣಗೊಂಡಿದೆ. സത്യം, ಸತ್ಯ, കുഞ്ഞ് ഉറങ്ങുകയാണ്. ಆ ಮಗು ನಿದ್ರಿಸುತ್ತಾ ಇದೆ. ഹല്ലേലൂയ, 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 ഹല്ലേലൂയ. ഒരുപാട് മണിക്കൂർ, ಅನೇಕ ಗಂಟೆಗಳು യാഥാർത്ഥ്യവും സത്യവും തമ്മിൽ പോരടിച്ചു. ನಿಜ ಸಂಗತಿ ಮತ್ತು ಸತ್ಯದೊಂದಿಗೆ ಹೋರಾಟ ನಡೆಯಿತು. അവസാനം ಕೊನೆಗೆ യാഥാർത്ഥ്യം തോറ്റു, ನಿಜ ಸಂಗತಿ ಸೋತು ಹೋಯಿತು, സത്യം ജയിച്ചു, ಸತ್ಯವು ಗೆದ್ದಿತು. ഹല്ലേലൂയ. ಗಟ್ಟಿಯಾಗಿ ಚಪ್ಪಾಳೆ ತಟ್ಟಿ ಹಲ್ಲೇಲೂಯ. ഇതേ പോരാട്ടം നിനക്കുണ്ട്, ಇದೇ ಹೋರಾಟ ನಿನಗೂ ಇದೆ, ഇതേ പോരാട്ടം നിനക്കുണ്ട്. ಇದೇ ಹೋರಾಟ ನಿನ್ನಲ್ಲೂ ಇದೆ. പിശാച് വന്ന് പറയും, ಪಿಶಾಚಿ ಬಂದು ಹೇಳ್ತಾನೆ, നിന്റെ ചെവി പ്രശ്നം, ನಿನ್ನ ಕಿವಿಗೆ ತೊಂದರೆ, കണ്ണ് പ്രശ്നം, ನಿನ್ನ ಕಣ್ಣಿಗೆ ತೊಂದರೆ, നിന്റെ നടുവ് പ്രശ്നം, ನಿನ್ನ ಸೊಂಟಕ್ಕೆ ತೊಂದರೆ, നിന്റെ കാല് പ്രശ്നം, ನಿನ್ನ ಕಾಲಿಗೆ ತೊಂದರೆ, നിന്റെ കീശെ കാശില്ല, ನಿನ್ನ ಕೀಶಿಯಲ್ಲಿ ಹಣ ಇಲ್ಲ, നിനക്ക് നല്ല ഭാവിയില്ല, ನಿನಗೆ ಒಳ್ಳೆಯ ಭವಿಷ್ಯ ಇಲ್ಲ. നീ കാണ്, ನೀನು ಕಾಣು, നിന്റെ അവസ്ഥ കാണ്. ನಿನ್ನ ಅವಸ್ಥೆ ಕಾಣು. പിശാചിനോട് പറയണം, ಪಿಶಾಚಿಯಲ್ಲಿ ಹೇಳು, കാഴ്ചയാലല്ല, ನೋಟದಿಂದಲ್ಲ. പറ, 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 ಹೇಳಿ, പറ. ನೋಟದಿಂದಲ್ಲ, ಹೇಳಿ, ನೋಟದಿಂದಲ್ಲ, കാഴ്ചയാലല്ല, ನೋಟದಿಂದಲ್ಲ, കാഴ്ചയാലല്ല, ನೋಟದಿಂದಲ್ಲ. ഹല്ലേലൂയ, ಹಲ್ಲೇಲೂಯ. നിങ്ങളൊന്ന് പറഞ്ഞേ, ഒന്ന് പറഞ്ഞേ, ഒന്ന് പറഞ്ഞേ. ಹೊರಗಡೆ ಕುಳಿತಿರುವವರು ಹೇಳಿ, ನೋಟದಿಂದ ಅಲ್ಲ. പുറത്തിരിക്കുന്നവരൊന്ന് പറഞ്ഞേ, ಹೊರಗಡೆ ಕುಳಿತವರೇ ಹೇಳಿ, കാഴ്ചയാലല്ല, ನೋಟದಿಂದ ಅಲ್ಲ, വിശ്വാസത്താൽ അത്രേ, ವಿಶ್ವಾಸದಿಂದಲೇ. കാണണ്ട, ಕಾಣುವುದು ಬೇಡ. ഹല്ലേലൂയ, ಹಲ್ಲೇಲೂಯ. ഓരോ അത്ഭുതങ്ങളും നടക്കുന്നു, ಪ್ರತಿಯೊಂದು ಅದ್ಭುತಗಳು ನಡೆಯುವುದು എപ്പോൾ നിങ്ങൾ കാണുന്നതിനെ നിഷേധിക്കുന്നു, ಯಾವಾಗ ನೀನು ಕಾಣುವುದನ್ನು ತಿರಸ್ಕರಿಸುತ್ತೀಯೋ ಆವಾಗ ಆಗಿದೆ. ನೀನು ಯಾವಾಗ ಕಾಣುವುದು ತಿರಸ್ಕರಿಸುತ್ತೀಯೋ ಆವಾಗ ಆಗಿದೆ ಅದ್ಭುತಗಳು ನಡೆಯುವುದು. Hallelujah. ಹಲ್ಲೇಲೂಯ, Hallelujah. ಹಲ್ಲೇಲೂಯ, ಹಲ್ಲೇಲೂಯ. It's very powerful. Say it again, say it again. ಯಾವಾಗ ನೀನು ಕಾಣುವುದನ್ನು ತಿರಸ್ಕರಿಸುತ್ತೀಯೋ ಆವಾಗ ಆಗಿದೆ ಅದ್ಭುತಗಳು ನಡೆಯುವುದು. ഹല്ലേലൂയ, ಹಲ್ಲೇಲೂಯ. കാണുന്നത് നിഷേധിക്കുക, ಕಾಣುವುದನ್ನು ತಿರಸ್ಕರಿಸು, കാണാൻ ആഗ്രഹിക്കുന്ന വിശ്വസിക്കുക, ಕಾಣಲು ಬಯಸುವುದನ್ನು ನಂಬು. അത് പറഞ്ഞുകൊണ്ടിരിക്കുക, ಅದನ್ನು ಹೇಳುತ್ತಾ ಇರು. ಕಾಣುವುದನ್ನು ತಿರಸ್ಕರಿಸು, ಕಾಣಲು ಬಯಸುವುದನ್ನು ನಂಬು. ಅದನ್ನು ಹೇಳಿ, ಪುನರಾವರ್ತಿ ಹೇಳಿ. ಕಾಣುವುದನ್ನು ತಿರಸ್ಕರಿಸು, ಕಾಣಲು ಬಯಸುವುದನ್ನು ನಂಬು. ಎಲ್ಲರೂ ಹೇಳಿ, ಕಾಣುವುದನ್ನು ತಿರಸ್ಕರಿಸು, ಕಾಣಲು ಬಯಸುವುದನ್ನು ನಂಬಿ. ಪುನಃ ಪುನಃ ನಿಮ್ಮಲ್ಲಿ ಹೇಳಿ, അത് പറഞ്ഞുകൊണ്ടിരിക്കുക, ಅದನ್ನು ಹೇಳಿ, ಹೇಳಿ, ಪುನರಾವರ್ತಿ ಹೇಳಿ. ಕಾಣುವುದನ್ನು ತಿರಸ್ಕರಿಸು. കാണുന്നത് പറയാൻ എളുപ്പമാണ്. ನೋಡಿ, ಕಾಣುವುದನ್ನು ಹೇಳಲು ಸುಲಭ, സുലഭ, ಸುಲಭ. ഒന്നുകൂടെ പറ. ಕಾಣುವುದನ್ನು ಹೇಳಲು ಸುಲಭ. കാണുന്നത് പറയാൻ എളുപ്പമാണ്. ನೋಡಿ, ಕಾಣುವುದರ ಕುರಿತು ಹೇಳಲು ಸುಲಭ. അതിന് നിങ്ങൾ പ്രാർത്ഥനയ്ക്കൊന്നും പോകണ്ട. ಅದಕ್ಕೆ ನೀನು ಪ್ರಾರ್ಥನೆಗೆ ಏನು ಹೋಗ್ಬೇಕಾಗಿಲ್ಲ. ലോകം മുഴുവൻ സംസാരിക്കുന്ന കാണുന്ന, ಲೋಕ ಹೇಳುತ್ತಿರುವುದೆಲ್ಲ ಕಾಣುವುದನ್ನೇ. ಹೌದು, ಹೌದು, കാണുന്ന ലോകം മുഴുവൻ സംസാരിക്കുന്നത്, ಕಾಣುವುದನ್ನೇ ಇಡೀ ಲೋಕವು ಹೇಳ್ತಾ ಇರುವುದು. അത് പറയാൻ പ്രത്യേകിച്ച് നിങ്ങൾക്ക് ബൈബിൾ ട്രെയിനിങ് ഒന്നും വേണ്ട. ಅದು ಹೇಳಲು ಪ್ರತ್ಯೇಕವಾಗಿ ನೀವು ಬೈಬಲನ್ನು ಕಲಿಯಬೇಕೆಂದಿಲ್ಲ. എന്നാൽ കാണാൻ ആഗ്രഹിക്കുന്നത് പറയാൻ ಆದರೆ ಕಾಣಲು ಬಯಸುವುದನ್ನು ಹೇಳು. അതിന് നിങ്ങൾക്ക് പരിശീലനം വേണം. ಅದಕ್ಕೆ ನಿನಗೆ ಪರಿಶೀಲನೆ ಬೇಕು. ഹല്ലേലൂയ, ಹಲ್ಲೇಲೂಯ. അടുത്തിരിക്കുന്ന ആൾക്ക് കൈ കൊടുത്ത് പറ, കാണുന്നത് പറയാൻ പ്രത്യേകിച്ച് പരിശീലനം ഒന്നും വേണ്ട. ಹತ್ತಿರದಲ್ಲಿ ಕುಳಿತಿರುವವರಿಗೆ ಕೈ ಕೊಟ್ಟು ಹೇಳಿ, ಕಾಣುವುದನ್ನು ಹೇಳಲು ಪರಿಶೀಲನೆ ಬೇಡ. ಹಲ್ಲೇಲೂಯ. പറ, ಹೇಳಿ, ಹೇಳಿ. ಕಾಣುವುದನ್ನು ಹೇಳಲು ಪರಿಶೀಲನೆ ಬೇಡ.
കാണാത്തത് പറയാൻ പരിശീലനം വേണം. ಕಾಣದಿರುವುದೇಳಲು ಪರಿಶೀಲನೆ ಬೇಕು. ಕಾಣದಿರುವುದೇಳಲು ಪರಿಶೀಲನೆ ಬೇಕು. ഹല്ലേലൂയ. കാണാത്തത് പറയുവാൻ നാവിനെ പരിശീലിപ്പിക്കണം. ಕಾಣದಿರುವುದೇಳಲು ನಾಲಿಗೆಗೆ ಪರಿಶೀಲನೆ ಕೊಡಬೇಕು. വെരി ഡിഫിക്കൽട്ട് ടാസ്ക്. ಅದು ತುಂಬಾ ಕಷ್ಟ ನಮಗೆ. കാണുന്നത് പറയാൻ ഒരു പരിശീലനം വേണ്ട. ನೋಡಿ, ಕಾಣುವುದರ ಕುರಿತು ಹೇಳಲು ಯಾವ ಪರಿಶೀಲನೆ ಬೇಡ. ഓ, ഈ നടുവിന് വേദന എന്നെയും കൊണ്ടേ പോകും. ಅಯ್ಯೋ, ಈ ಸೊಂಟ ನೋವು ನನ್ನನ್ನು ತೆಗೊಂಡೇ ಹೋಗ್ತದೆ. ഈ കഴുത്ത് വേദന എന്നെയും കൊണ്ടേ പോകും. ഇത് പറയാൻ എന്ത് പരിശീലനം വേണം? ಈ ಕುತ್ತಿಗೆ ನೋವು ನನ್ನನ್ನೇ ತೆಗೊಂಡು ಹೋಗ್ತದೆ. ಇದನ್ನು ಹೇಳಲಿಕ್ಕೆ ಯಾವ ಪರಿಶೀಲನೆ ಬೇಕು? കൈ എടുത്തു വെച്ച് ഞാൻ ഇതിനെ പുറത്താക്കിയിട്ടേ പോകുള്ളൂ എന്ന് പറയണമെങ്കിൽ അതിന് വിശ്വാസം വേണം. ಆದರೆ ಅದರ ಮೇಲೆ ಕೈ ಇಟ್ಟು ನಾನು ಇದನ್ನು ಹೊರಗಟ್ಟುತ್ತೇನೆ ಅಂತ ಹೇಳ್ಬೇಕಿದ್ರೆ ವಿಶ್ವಾಸ ಬೇಕು. ಯೇಸುವೇ, ಗಟ್ಟಿಯಾಗಿ ಹೇಳಿ. അതിന് വിശ്വാസം വേണം. ಅದಕ್ಕೆ ವಿಶ್ವಾಸ ಬೇಕು. അതിന് വിശ്വാസം വേണം. ಅದಕ್ಕೆ ವಿಶ್ವಾಸ ಬೇಕು. തുടങ്ങിക്കോ, 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 തുടങ്ങിക്കോ. ಹೇಳಿ ಹೇಳಿ, ಅದಕ್ಕೆ ವಿಶ್ವಾಸ ಬೇಕು. ಯೇಸುವೇ ಎಂದು ಕರೀರಿ, ಯೇಸುವೇ ಎಂದು ಕರೀರಿ. ಅದಕ್ಕೆ ವಿಶ್ವಾಸ ಬೇಕು. അതിന് വിശ്വാസം ಅದಕ್ಕೆ ವಿಶ್ವಾಸ ಬೇಕು. ഹല്ലേലൂയ, ഹല്ലേലൂയ. എന്റെ നടുവിന് ഇതുണ്ട്, ನನ್ನ ಸೊಂಟಕ್ಕೆ ಇದಿದೆ, അത് പറയാൻ വിശ്വാസം വേണ്ട. ಅದು ಹೇಳಲು ವಿಶ್ವಾಸ ಬೇಡ. എന്നാൽ ഇത് അനുഭവിക്കുമ്പോൾ അത് അവിടെ ഇല്ലെന്ന് പറയാൻ വിശ്വാസം വേണം. ಆದ್ರೆ ಇದನ್ನು ಅನುಭವಿಸುವಾಗ ಅದು ಅಲ್ಲಿ ಇಲ್ಲ ಅಂತ ಹೇಳ್ಬೇಕಿದ್ರೆ ವಿಶ್ವಾಸ ಬೇಕು. ಅರ್ಥ ಆಯ್ತಾ? ഒന്നുകൂടെ പറ, ഒന്നുകൂടെ പറ. ನೋಡಿ, ನನಗೆ ಸೊಂಟ ನೋವು ಇದೆ ಅಂತ ಹೇಳಲಿಕ್ಕೆ ವಿಶ್ವಾಸ ಬೇಡ. ಆದ್ರೆ ಆ ಸೊಂಟ ನೋವು ಇರುವಾಗಲೇ ಆ ಸೊಂಟ ನೋವು ಇಲ್ಲ ಅಂತ ಹೇಳ್ಬೇಕಿದ್ರೆ ವಿಶ್ವಾಸ ಬೇಕು. എന്റെ വീട്ടിലെന്തോ പ്രശ്നമുണ്ടെന്ന് പറയാൻ വിശ്വാസമൊന്നും വേണ്ട. ನನ್ನ ಮನೆಯಲ್ಲಿ ಏನೋ ತೊಂದರೆ ಇದೆ ಅಂತ ಹೇಳಲಿಕ್ಕೆ ವಿಶ್ವಾಸ ಬೇಡ. പ്രശ്നം ഉണ്ടെന്ന് 1000 പേര് പറയുമ്പോ പ്രശ്നം ഇല്ലെന്ന് പറയാൻ വിശ്വാസം വേണം. ಸಮಸ್ಯೆ ಇದೆ ಅಂತ 1000 ಮಂದಿ ಹೇಳಿದ್ರು ಅಲ್ಲಿ ತೊಂದರೆ ಇಲ್ಲ ಅಂತ ಹೇಳ್ಬೇಕಿದ್ರೆ ವಿಶ್ವಾಸ ಬೇಕು. ಹೇಳಿ, ನನ್ನ ಮನೆಯಲ್ಲಿ ಎಷ್ಟು ತೊಂದರೆ ಇದ್ದರೂ, ನಮ್ಮ ಮನೆಯಲ್ಲಿ ತೊಂದರೆ ಇದೆ ಅಂತ ಹೇಳಲು ವಿಶ್ವಾಸ ಬೇಡ. 1000 ಮಂದಿ ತೊಂದರೆ ಇದೆ ಅಂತ ಹೇಳಿದ್ರು ತೊಂದರೆ ಇಲ್ಲ ಅಂತ ನಾನು ಹೇಳ್ಬೇಕಿದ್ರೆ ನನಗೆ ವಿಶ್ವಾಸ ಬೇಕು. ತೊಂದರೆ ಇಲ್ಲ, ತೊಂದರೆ ಇಲ್ಲ, ತೊಂದರೆ ಇಲ್ಲ, ತೊಂದರೆ ಇಲ್ಲ, ತೊಂದರೆ ಇಲ್ಲ. ಹೌದು, ಹೌದಾ? ಹೌದು, ಹೇಳಿ. ತೊಂದರೆ ಇಲ್ಲ, ಹೇಳಿ 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 ಹೇಳಿ, ಗಟ್ಟಿಯಾಗಿ ಹೇಳಿ. ತೊಂದರೆ ಇಲ್ಲ, ತೊಂದರೆ ಇಲ್ಲ, ತೊಂದರೆ ಇಲ್ಲ, ತೊಂದರೆ ಇಲ್ಲ, ತೊಂದರೆ ಇಲ್ಲ. ಹೇಳಿ ಹೇಳಿ, ಎಲ್ಲರೂ ಹೇಳಿ. ಹೊರಗಡೆ ಕುಳಿತವ್ರೆ, ತೊಂದರೆ ಇಲ್ಲ, ತೊಂದರೆ ಇಲ್ಲ. ಮಕ್ಕಳ ಹೇಳಿ, ತೊಂದರೆ ಇಲ್ಲ, ತೊಂದರೆ ಇಲ್ಲ, ತೊಂದರೆ ಇಲ್ಲ, ತೊಂದರೆ ಇಲ್ಲ, ತೊಂದರೆ ಇಲ್ಲ. ಹೇಳಿ ಹೇಳಿ, ಎಲ್ಲರೂ ಹೇಳಿ. ತೊಂದರೆ ಇಲ್ಲ, ತೊಂದರೆ ಇಲ್ಲ, ತೊಂದರೆ ಇಲ್ಲ. ಎಲ್ಲರೂ ಮಕ್ಕಳೆಲ್ಲರೂ ಹೇಳಿ. ತೊಂದರೆ ಇಲ್ಲ, ತೊಂದರೆ ಇಲ್ಲ, ತೊಂದರೆ ಇಲ್ಲ, ತೊಂದರೆ ಇಲ್ಲ. ഹല്ലേലൂയ, 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 ഹല്ലേലൂയ. എല്ലാരും പറയും ತೊಂದರೆ ഉണ്ട്, ಎಲ್ಲರೂ ತೊಂದರೆ ಇದೆ ಅಂತ ಹೇಳ್ತಾರೆ. നീ പറയും ತೊಂದರೆ ಇಲ್ಲ, ನೀನ್ ಹೇಳ್ತೀಯ ತೊಂದರೆ ಇಲ್ಲ. കുട്ടി മരിച്ചിട്ടില്ല, ಆ ಮಗು ಸಾಯಲಿಲ್ಲ, ഉറങ്ങുകയാണ്, ನಿದ್ರಿಸ್ತಾ ಇದೆ. ലാസർ ഇപ്പോൾ ഉയർത്തെഴുന്നേൽക്കും. ಲಾಜರನಿಗೆ ಎದ್ದು ಬರುತ್ತಾನೆ. എല്ലാരും പറയുന്നു മരിച്ചു 4 ദിവസം. ಎಲ್ಲರೂ ಹೇಳಿದ್ರು ಸತ್ತು 4 ದಿನವಾಯಿತು. എല്ലാം അഴുകി. ನೋಡಿ, ಅವನ ಸ್ಕಿನ್ ಎಲ್ಲ ಕೊಳೆತೋಗಿದೆ, എല്ലാം പോയി, ಚರ್ಮ ಎಲ್ಲ ಹೋಯಿತು. ഇനി ചാൻസേ ഇല്ല, ಇನ್ನು ಬದುಕಲು ಚಾನ್ಸ್ ಇಲ್ಲ, ಚಾನ್ಸ್ ಲೇದು, ಚಾನ್ಸ್ ಇಲ್ಲ, ಇಲ್ಲ, ಇಲ್ಲ. ഹല്ലേലൂയ, 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 ഹല്ലേലൂയ. അപ്പൊ പറയണം, ಹಾಗೆ ಹೇಳ್ಬೇಕು. ಚಾನ್ಸ್ ഉണ്ട്, ಚಾನ್ಸ್ ಇದೆ, ಚಾನ್ಸ್ ഉണ്ട്, ಚಾನ್ಸ್ ಇದೆ, ಚಾನ್ಸ್ ഉണ്ട്, ಚಾನ್ಸ್ ಇದೆ. ഇതാ വിശ്വാസ, ಇದಾಗಿದೆ ವಿಶ್ವಾಸ, ഇതാ വിശ്വാസ, ಇದಾಗಿದೆ ವಿಶ್ವಾಸ. ഇത് പറയാൻ ಇದನ್ನೇ ಹೇಳಲು ലാസർ സഹോദരി പോലും സമ്മതിക്കില്ല. ಲಾಜರನ ಸಹೋದರಿಯೂ ಒಪ್ಪಲಿಲ್ಲ, സഹോദരി പോലും സമ്മതിക്കില്ല, ಸಹೋದರಿಯೂ ಒಪ್ಪಲಿಲ್ಲ. സഹോദരിയോട് യേശു പറഞ്ഞു, ಸಹೋದರಿಯಲ್ಲಿ ಯೇಸು ಹೇಳಿದರು, നിന്റെ സഹോദരൻ ഉയർത്തെഴുന്നേൽക്കും. ನಿನ್ನ ಸಹೋದರ ಎದ್ದು ಬರುತ್ತಾನೆ. സഹോദരി പറഞ്ഞു, ಸಹೋದರಿ ಹೇಳಿದ್ರು, എനിക്കറിയാം, ನನಗೊತ್ತು, ನನಗೆ ಗೊತ್ತು. ഉയർത്തെഴുന്നേൽപ്പിന്റെ നാളിലല്ലേ, ಪುನರುದ್ಧಾನದ ದಿನದಂದು നടക്കും, ಅಂದು ನಡೆಯುತ್ತದೆ, ಇಂದು ನಡೆಯುವುದಿಲ್ಲ. ഹല്ലേലൂയ, ಹಲ್ಲೆಲೂಯ. കാഴ്ച എപ്പോഴും പറയും, ನೋಟದಿಂದ ಹೇಳುತ್ತಾನೆ, ഇന്ന് നടക്കില്ല. ಇಂದು ನಡೆಯುವುದಿಲ್ಲ. വിശ്വാസം എപ്പോഴും പറയും, ವಿಶ್ವಾಸ ಯಾವಾಗಲೂ ಹೇಳ್ತದೆ, ಇಂದು നടക്കും, ಇಂದು ನಡೆಯುತ್ತದೆ. ಹೇಳಿ, ಇಂದು ನಡೆಯುತ್ತದೆ. ಗಟ್ಟಿಯಾಗಿ ಚಪ್ಪಾಳೆ ತಟ್ಟುತ್ತಾಳೆ, ಇಂದು ನಡೆಯುತ್ತದೆ.
ಗಟ್ಟಿಯಾಗಿ ಗಟ್ಟಿಯಾಗಿ ಚಪ್ಪಾಳೆ ತಟ್ಟುತ್ತಾ ಇಂದು ಇಂದು ನಡೆಯುತ್ತದೆ. ಹೇಳಿ ಹೇಳಿ ಯೇಸುವೇ ಯೇಸುವೇ ಯೇಸುವೇ. ಇಂದು ನಡೆಯುತ್ತದೆ, ಇಂದು ಇಂದು ನಡೆಯುತ್ತದೆ, ಇಂದು ನಡೆಯುತ್ತದೆ. ಹಾಲೆಲೂಯಾ ಕರೀರಿ ಯೇಸುವೇ ಎಂದು ಎಲ್ಲರೂ ಕರೀರಿ. ಇಂದು ನಡೆಯುತ್ತದೆ, ಇಂದು ನಡೆಯುತ್ತದೆ, ಇಂದು ಇಂದು ನಡೆಯುತ್ತದೆ, ಇಂದು ನಡೆಯುತ್ತದೆ. ಹಾಲೆಲೂಯಾ 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 ಹಾಲೆಲೂಯಾ. ಇಂದು ನಡೆಯುತ್ತದೆ, ಇಂದು ನಡೆಯುತ್ತದೆ, ಇಂದು ನಡೆಯುತ್ತದೆ, ಇಂದು ನಡೆಯುತ್ತದೆ. ಹಾಲೆಲೂಯಾ. ಲೋಕದ ದೃಷ್ಟಿಯಿಂದ ಹೇಳುತ್ತಾರೆ. ಏನ್ ನೋಡ್ಕೊಂಡು ಹೇಳ್ತಾ ಇದ್ದೀಯಾ? ಸತ್ತು 6 ಗಂಟೆಯಲ್ಲ, 60 ಗಂಟೆಯಲ್ಲ, 4 ದಿನವಾಯಿತು. ಇನ್ನೇಗೆ ವಿಶ್ವಾಸ ಹೇಳ್ತದೆ. ಇಂದು ಲಾಜರನು ಎದ್ದು ಬರುತ್ತಾನೆ. ഹല്ലേലൂയ. അത് ನಂಬುವುದಾಗಿದ್ದರೆ അത് വിശ്വസിക്കുന്നവരുടെ ഒരു കമ്മ്യൂണിറ്റിയുമായിട്ട് മാത്രം ബന്ധം പുലർത്തുക. ಅದು ನಂಬುವವರ ಜೊತೆಯಲ್ಲಿ ಮಾತ್ರ ಸಂಬಂಧ ಇಟ್ಟುಕೊಳ್ಳಿ. യേശു എന്തിനാണ് കരയുന്നവരെ പുറത്താക്കിയത്? യേശു ಯಾಕೆ ಅಳುತ್ತಾ ಇದ್ದವರನ್ನು ಹೊರಗಡೆ ರೂಮಿನಿಂದ ಹೊರಗಡೆ ಕಳುಹಿಸಿದ್ದು? ಯಾಕೆ? ഹല്ലേലൂയ ഹല്ലേലൂയ. വിശ്വാസത്തിനെതിരാണ് അവിശ്വാസം. ವಿಶ್ವಾಸಕ್ಕೆ ಎದುರಾಗಿದೆ ಅವಿಶ್ವಾಸ. എന്തിനാ കരയുന്നവരെ പുറത്താക്കി? ಯಾಕೆ ಅಳುವವರನ್ನು ರೂಮಿನಿಂದ ಹೊರಗಡೆ ಬಿಟ್ಟದ್ದು? വിശ്വസിക്കുന്നു. ಅಳುವವರು ನಂಬುತ್ತಾರೆ. കുഞ്ഞു മരിച്ചുപോയി, ಮಗು ಮರಣಗೊಂಡಿದೆ. കരയാത്തവർ വിശ്വസിക്കുന്നു. ಅಳದೆ ಇರುವವರು ನಂಬುತ್ತಾರೆ. കുഞ്ഞു ഉറങ്ങുകയാണ്, ಮಗು ನಿದ್ರಿಸುತ್ತಾ ಇದೆ. ഹല്ലേലൂയ ಹಲ್ಲೆಲೂಯ. കരയുന്നവർ വിശ്വസിക്കുന്നു. ಅಳುವವರು ನಂಬುತ್ತಾರೆ. കുഞ്ഞു മരിച്ചുപോയി, ಮಗು ಮರಣಗೊಂಡಿದೆ. കരയാത്തവർ വിശ്വസിക്കുന്നു. ಅಳದೆ ಇದ್ದವರು ನಂಬುತ್ತಾರೆ. കുഞ്ഞു ഉറങ്ങുകയാണ്, ಮಗು ನಿದ್ರಿಸುತ್ತಾ ಇದೆ. കുട്ടി മരിച്ചുപോയ കരയണം. ನೋಡಿ, ಮಗು ಮರಣಗೊಂಡ್ರೆ ಅಳಬೇಕು, കുഞ്ഞു ഉറങ്ങുകയാണ് കരയണ്ട. ಮಗು ನಿದ್ರಿಸುವುದಾಗಿದ್ರೆ ಅಳೋದು ಬೇಡ. ഹല്ലേലൂയ ഹല്ലേലൂയ. അതുകൊണ്ട് തന്നെ ಆದ್ದರಿಂದಲೇ എപ്പോഴും വിശ്വസിക്കുന്നവർ ഒരുമിച്ചിരിക്കണം. ಯಾವಾಗಲೂ ವಿಶ್ವಾಸವುಳ್ಳವರು ಒಟ್ಟಿಗೆ ಕುಳಿತುಕೊಳ್ಬೇಕು. വിശ്വസിക്കുന്നവർ ഒരുമിച്ചിരിക്കണം. ವಿಶ್ವಾಸವುಳ್ಳವರು ಒಟ್ಟಿಗೆ ಇರಬೇಕು. ഹല്ലേലൂയ ಹಲ್ಲೇಲೂಯ. റോങ് കമ്പനി, ಕೆಟ್ಟ ಗೆಳತನ, വേണ്ടാത്ത കൂട്ടുകെട്ട്, ಕೆಟ್ಟ ಗೆಳತನ വിശ്വാസത്തെ കൊന്നുകളയും. ವಿಶ್ವಾಸವನ್ನು ಕೊಂದು ಬಿಡುತ್ತದೆ. വിശ്വാസം വർദ്ധിക്കണമെങ്കിൽ ವಿಶ್ವಾಸ ಹೆಚ್ಚಬೇಕಾ? വിശ്വാസം പറയുന്നവർ, ವಿಶ್ವಾಸದ ಬಗ್ಗೆ ಹೇಳುವವರು ಇರಬೇಕು. വിശ്വാസം പറയുന്നവർ, ವಿಶ್ವಾಸದ ಬಗ್ಗೆ ಹೇಳುವವರು ಬೇಕು. വിശ്വാസം കേൾക്കുന്നവർ, ವಿಶ್ವಾಸದ ಬಗ್ಗೆ ಕೇಳಿಸಿಕೊಳ್ಳಬೇಕು. വിശ്വാസം കാണുന്നവർ, ವಿಶ್ವಾಸವನ್ನು ಕಾಣಬೇಕು. ವಿಶ್ವಾಸವನ್ನು ಹೇಳಬೇಕು. കരം ഉയർത്തി പറ ಕೈಗಳು ಎತ್ತಿ ಹೇಳಿ ഹല്ലേലൂയ. കാഴ്ചയാലല്ല, ನೋಟದಿಂದಲ್ಲ, കാഴ്ചയാലല്ല, ನೋಟದಿಂದಲ್ಲ, കാഴ്ചയാലല്ല, ನೋಟದಿಂದಲ್ಲ. കണ്ടു, ನಾನು ಕಂಡೆ. എന്റെ കയ്യിൽ ഒരു മുഴയുണ്ട്. ನನ್ನ ಕೈಯಲ್ಲಿ ಒಂದು ಗಡ್ಡೆ ಇದೆ. യാഥാർത്ഥ്യമാണ്. ಅದೊಂದು ನಿಜ ಸಂಗತಿ. സത്യം. ಅದು ಸತ್ಯ. എനിക്കല്ല, ನನಗಲ್ಲ, എനിക്കിതില്ല. ನನಗಿದಿಲ್ಲ. യാഥാർത്ഥ്യം എന്താ? ಅದು ನಿಜ ಸಂಗತಿ. കണ്ടു, ಕಂಡೆ, തൊട്ടു, ಮುಟ್ಟಿದೆ, തൊട്ടു, ಮುಟ್ಟಿದೆ, അറിയാം, ಗೊತ್ತು, ഉണ്ട്, ಗಡ್ಡೆ ಇದೆ. സത്യം. ಅದು ಸತ್ಯ, ലോകത്തിന്റെ സത്യം, ಲೋಕದ ಸತ್ಯ. വചനത്തിന്റെ സത്യം. ಆದ್ರೆ ವಾಕ್ಯದ ಶಕ್ತಿಯ അതവിടെ ഇല്ല. ಅದು ಅಲ್ಲಿ ಇಲ್ಲ. പറയാമോ? ಹೇಳ್ತೀರಾಗೆ ಅದು ಅಲ್ಲಿ ಇಲ್ಲ. ಹೇಳ್ತೀರಾ? പറയാമോ? ಹೇಳ್ಬಹುದಾ? അതവിടെ ഇല്ല. ಅದು ಅಲ್ಲಿ ಇಲ್ಲ. അതവിടെ ഇല്ല. ಅದು ಅಲ್ಲಿ ಇಲ್ಲ. കർത്താവ് പറയുന്നു, ಯೇಸು ಹೇಳುತ್ತಿದ್ದಾರೆ, മലയോട് പറഞ്ഞാൽ, ಬೆಟ್ಟದಲ್ಲಿ ಹೇಳಿದರೆ, വിശ്വാസത്തോടെ മലയോട് പറഞ്ഞാൽ, ವಿಶ್ವಾಸದಿಂದ ಬೆಟ್ಟದಲ್ಲಿ ಆಜ್ಞಾಪಿಸಿದರೆ, മല പോയി കടലിൽ വീണപ്പോ, ಬೆಟ್ಟ ಹಾಗೆ ಕಿತ್ಕೊಂಡು ಬಂದು ಕಡಲಲ್ಲಿ ಬೀಳ್ತದೆ. മല വീഴുമെങ്കിൽ, ಬೆಟ್ಟ ಬೀಳ್ಬೇಕಿದ್ದರೆ ചെറിയ മുഴയാണ് പോകാത്ത, ಒಂದು ಸಣ್ಣ ಗಡ್ಡೆ ಹೋಗಲು ಕಷ್ಟವಾ? പറ, ಹೇಳಿ, കൽപ്പിക്ക, ಆಜ್ಞಾಪಿಸು, ಆಜ್ಞಾಪಿಸು, ಗಡ್ಡಕ್ಕೆ ಹೋಗುವಂತ ಆಜ್ಞಾಪಿಸು, ಆಜ್ಞಾಪಿಸು. വാ തുറന്ന് പറ, ಬಾಯಿ ತೆರೆದೇಳು. കാണുന്നത് വിസ്മരിക്കേ, ಕಾಣುವುದನ್ನು ಮರೆತ್ಬಿಡು, ಕಾಣುವುದನ್ನು ನೋಡಬೇಡ, പറയുന്നത് നിർത്ത്. ನೀನು ಕಾಣುವುದು ಹೇಳುವುದನ್ನು ನಿಲ್ಲಿಸು. കാണാൻ ആഗ്രഹിക്കുന്ന പറ, ಕಾಣಲು ಬಯಸುವುದನ್ನು ಹೇಳು. ഇപ്പൊ തന്നെ ഒന്ന് പറഞ്ഞേ, ಈಗಲೇ ಹೇಳಿ, ಕಾಣಲು ಬಯಸುವುದನ್ನು ಹೇಳು. 28 പേര്, 28 ಮಂದಿ ഇപ്പൊ ಈಗ
ഇതിനകത്ത് സൗഖ്യമായി. ಇದರ ಒಳಗಡೆ ಸೌಖ್ಯ ಸಿಗ್ತಾ ಇದೆ. ഇവിടെ മാത്രം ಇಲ್ಲಿ ಇಲ್ಲಿ പുറത്ത് ಹೊರಗಡೆ പുറത്ത് പുറത്ത് ಹೊರಗಡೆ ಹೊರಗಡೆ അവിടെ സൗഖ്യം നടന്നു. ಅಲ್ಲಿ ಹೊರಗಡೆ ಸೌಖ್ಯ ಸಿಗ್ತಾ ಇದೆ. അവിടെ 40-ലധികം പേര് സൗഖ്യം. ಅಲ್ಲಿ ಹೊರಗಡೆ 40 ಮಂದಿಗೆ ಸೌಖ್ಯ ಸಿಗ್ತಾ ಇದೆ. Another 10 minutes. ನೋಡಿ 10 മിനിറ്റ് വിശ്വസിക്കത്തില്ല. ನಾನು ನಂಬುವುದಿಲ್ಲ. കണ്ടതു കേട്ടതാ കേളിതു തൊട്ടതാ മുട്ടിതു എനിക്കറിയാം. ನನಗೆ ಗೊತ್ತು. ഇത്ര വർഷമായിട്ട് എനിക്കറിയാം. ಇಷ್ಟು ವರ್ಷದಿಂದ ಇದೆ ಅಂತ ಗೊತ್ತು. പക്ഷേ ഇന്ന് ആദ്യമായിട്ട് ಆದ್ರೆ ಇಂದು ಮೊದಲನೇದಾಗಿ ഞാൻ അത് അവിശ്വസിക്കാൻ പോകുന്നു. ನಾನು ಅದನ್ನು ನಂಬುವುದೇ ಇಲ್ಲ. ഇനി നമ്പുകയല്ല. ಇನ್ನು ಅದು ನಂಬುವುದಿಲ್ಲ. കാരണം കാഴ്ചയല്ല. ಕಾರಣ ನೋಟದಿಂದಲ್ಲ. കാഴ്ചയല്ല. ನೋಟದಿಂದಲ್ಲ. കാഴ്ചയല്ല. ನೋಟದಿಂದಲ್ಲ. ഇപ്പോൾ തന്നെ നിങ്ങൾ നിങ്ങളുടെ ശരീരത്തോട് കൽപ്പിക്കാൻ തുടങ്ങുക. ಈಗಲೇ ನಿನ್ನ ಶರೀರಕ್ಕೆ ನೀನು ಆಜ್ಞಾಪಿಸು. നിങ്ങൾ തന്നെ കൈവച്ച് കൽപ്പിക്കാൻ. ನೀನು ಕೈ ಇಟ್ಟು ಆಜ್ಞಾಪಿಸು. നീ പറയുന്ന ഇടത്ത് അത്ഭുതങ്ങൾ നടക്കും. ನೀನು ಹೇಳುವ ಸ್ಥಳದಲ್ಲಿ ಅದ್ಭುತ ನಡೆಯುತ್ತದೆ. അതിന്റെ സമയമായി. ಅದರ ಸಮಯವಿದು. ഹീലിംഗ് വെളിപ്പെട്ടുകൊണ്ടിരിക്കുന്നു. ಸೌಖ್ಯವು ಪ್ರಕಟವಾಗುತ್ತಾ ಇದೆ. അത്ഭുതത്തിന്റെ കരം വ്യാപിച്ചു. ಅದ್ಭುತದ ಹಸ್ತವೀಗ ಚಲಿಸುತ್ತಾ ಇದೆ. ಸುವೆ 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 വിളിച്ചോ. ಕರೀರಿ ಯೇಸುವೇ. ಕರೀರಿ ಯೇಸುವೇ ಯೇಸುವೇ ಯೇಸುವೇ. കൈ ഉയർത്തി വിളിച്ചോ. ಎಲ್ಲರ ಕೈಗಳನ್ನು ಎತ್ತಿ ಕರೆಯಿರಿ. ಸುವೆ ಸುವೆ ಸುವೆ. ಇವಳಿಗೆ ಆദ്യം ಸೌಖ್ಯ കിട്ടുന്നു. ನೋಡಿ ಇಲ್ಲಿ ಯಾರಿಗೂ ಸೌಖ್ಯ. ಮುಂದುಗಡೆ ಮುಂದುಗಡೆ ನೋಡಿ. ಅವಳನ್ನು ಕರಿ. ಅವಳು ನಿನಗೆ ಸೌಖ್ಯ കിട്ടുന്നു. ನಿನಗೆ ಮೊದಲು ಇವತ್ತು ಸೌಖ್ಯ ಸಿಗ್ತಾ ಇದೆ. ಪವರ್ ನಿನ್ನ ಮೇಲೆ ಬಂದಿದೆ. ನಿನ್ನ ಮೇಲೆ ಶಕ್ತಿ ಬರುತ್ತಾ ಇದೆ. ಅವಳ ವೈರ್ನಗತ ಸೌಖ್ಯ. ನಿನ್ನ ಹೊಟ್ಟೆಯ ಒಳಗಡೆ ಸೌಖ್ಯ ಸಿಗ್ತಾ ಇದೆ. ಅವಳ ನೀಚೆ ತನ್ನಿ. ವಾಲಂಟಿಯರ್ಸ್ ಇವಳ ನೀಚೆ ತನ್ನಿ. ಅವಳನ್ನು ಹಿಡಿದುಕೊಂಡು ಬನ್ನಿ. ಅವಳ ಹೊಟ್ಟೆಯ ಒಳಗಡೆ ಈಗ ಸೌಖ್ಯ ಸಿಗ್ತಾ ಇದೆ. ಅವಳಿಗೆ ಆಗಿದೆ ಇವತ್ತಿನ ಮೊದಲ ಸೌಖ್ಯ. ಈ ನಿಮಿಷದಲ್ಲಿ ನೀನು ಸೌಖ್ಯವನ್ನು ಪಡೆಯುತ್ತಿದ್ದಿ. ನೀನು ಯಾರು ಎಲ್ಲಿಂದ ಬಂದವಳು ಗೊತ್ತಿಲ್ಲ. ಆದರೆ ನಿನ್ನ ಹೊಟ್ಟೆಯ ಒಳಗಡೆ ನಿನ್ನ ಸರ್ಜರಿ ಕ್ಯಾನ್ಸಲ್ ಆಗ್ತಾ ಇದೆ. ನಿನ್ನ ಮೇಲೆ ಶಕ್ತಿ ಬರುತ್ತಾ ಇದೆ. ಶಕ್ತಿ ಬಂದು ಬಡಿಯುತ್ತಾ ಇದೆ. ಶಿವೇ ಶಿವೇ ಶಿವೇ. ಅಲ್ಲಿ ಸೌಖ್ಯ ನಡೆಯುತ್ತಾ ಇದೆ. ಶಿವೇ 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 ಶಿವೇ. ಅವಳ ಹೊಟ್ಟೆಯ ಮೇಲೆ ಕೈ ಇಟ್ಟು ಪ್ರಾರ್ಥಿಸು. ಅವಳ ಆಪರೇಷನ್ ಕ್ಯಾನ್ಸಲ್ ಆಗ್ತಾ ಇದೆ. ಇಲ್ಲಿ ಅನೇಕರ ಶರೀರಕ್ಕೆ ಸೌಖ್ಯ ಸಿಗ್ತಾ ಇದೆ. ಅನೇಕರ ದೇಹಕ್ಕೆ ಸೌಖ್ಯ ಸಿಗುತ್ತಾ ಇದೆ. ಕರೀರಿ ಯೇಸುವೇ ಯೇಸುವೇ. ಎಲ್ಲರೂ ಹೋಗಿ ಕರೀರಿ. ಸೌಖ್ಯ ಪಡೆದುಕೋ. ನೋಡಿ ಪಿಶಾಚಿ ಭಯ ಪಡುವುದು ಯಾವಾಗಂದರೆ ವಿಶ್ವಾಸ ಪ್ರಕಟವಾಗುವಾಗ. ವಿಶ್ವಾಸವಿಡು ಎಂದು ಹೇಳುವುದಾಗಿದೆ. ഏറ്റവും വലിയ പ്രവൃത്തി, ಅತಿ ದೊಡ್ಡ ಪ್ರವೃತ್ತಿ. ನೋಡಿ ಆ ಬಿಳಿ ಶರ್ಟ್ ಹಾಕಿರುವಂತಹ ತಂದೆ ನೀವು ಅಲ್ಲಿ ನಿಮಗೆ ಬಿಳಿ ಶರ್ಟ್ ಹಾಕಿರುವಂತಹ ತಂದೆಗೆ ನಿಮ್ಮ ಕುತ್ತಿಗೆಯಲ್ಲಿ ಯೇಸು ಸ್ವಾಮಿ ಮುಟ್ಟುತ್ತಾ ಇದ್ದಾರೆ. ಆ ತಂದೆಯ ಕುತ್ತಿಗೆ ಯೇಸು ಸ್ವಾಮಿ ಮುಟ್ಟುತ್ತಿದ್ದಾರೆ. ಎಲ್ಲರೂ ಹೋಗಿ ಕರೀರಿ. ಅವರ ಕುತ್ತಿಗೆಯಲ್ಲಿ ಯೇಸುವಿನ ಸ್ಪರ್ಶನೆ ಸಿಗುತ್ತಾ ಇದೆ. ನಿನ್ನ ಹೆಸರೇನು? ಹೆಸರು ಸಬೀತಾ. ನಿನ್ನ ಹೊಟ್ಟೆಯಲ್ಲಿ ಸೌಖ್ಯ ಸಿಗಲು ಪ್ರಾರ್ಥನೆ ಮಾಡಿದ. ಏನಾದದ್ದು? ನನಗೆ ಹೊಟ್ಟೆಯಲ್ಲಿ ಎಂಡೋಮೆಟ್ರಿಯಲ್ ಪಾಲಿಪ್ ಇತ್ತು. ಸಿಸ್ಟ್ ಆಗ್ತಾ ಇತ್ತು. 6 ಮಂತಿಗೊಮ್ಮೆ ಆಗ್ತಾ ಇತ್ತು. ಮೊನ್ನೆ ಎಗೇನ್ ಇತ್ತದು ಹೋಯ್ತು. ಎಗೇನ್ ಅದ್ರ ಆಪರೇಷನ್ ಇದೆ ಹೇಳಿದ್ರು. ಅದು ಆಗ್ತಾ ಇರ್ತದೆ ನನಗೆ. ಆಪರೇಷನ್ ಇದೆ. ಹಾಗೆ 6 ತಿಂಗಳಿಗೊಮ್ಮೆ ಆ ಗಡ್ಡೆ ಬರ್ತಾ ಇತ್ತು. ಆಪರೇಷನ್ ಮಾಡಬೇಕು ಅಂತ ಡಾಕ್ಟರ್ ಹೇಳಿದ್ರು ಅಲ್ವಾ? ಮಲಯಾಳಂ ಬರ
She is speaking Kannada to me. What is this? വയറ്റിന്റെ ഉള്ളിൽ മുഴ വന്നുകൊണ്ടിരുന്നു. 6 മാസത്തിൽ ഒരിക്കലും ഇങ്ങനെ വന്നുകൊണ്ടിരുന്ന ഡോക്ടർ ഓപ്പറേഷൻ ചെയ്യണമെന്ന് പറഞ്ഞു. ഓപ്പറേഷൻ നടന്നത്. ಈಗ ಆಪರೇಷನ್ ನಡೆಯಿತು ನಿನ್ನದು. ಸಂತೋಷത്തോടെ ಸಂತೋಷದಿಂದ ಹೋಗು. ഹല്ലേലൂയ. 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 ಹೋಗು. എനിക്ക് തന്നെ അറിയില്ല. ನೀನು ಯಾರಂತ ನನಗೆ ಗೊತ್ತಿಲ್ಲ. യേശു പറഞ്ഞുകൊണ്ടാ ഞാൻ യേശു ಹೇಳಿದ್ರಿಂದ ನಿನ್ನನ್ನು ಕರೆದೆ. സൗഖ്യം നീ പോയി ചെക്കപ്പ് ചെയ്തോ. ನೀನು ಹೋಗಿ ಚೆಕಪ್ ಮಾಡು. റിപ്പോർട്ട് മേടിച്ച് ജോസഫ് അച്ഛന്റെ അടുത്ത് ರಿಪೋರ್ಟ್ ತಂದು ಜೋಸಫ್ ಗುರುಗಳಿಗೆ ತೋರಿಸು. ഹല്ലേലൂയ. ഹല്ലേലൂയ. കൈ അടിച്ച് സ്തുതിക്കുക. ಎಲ್ಲರೂ ಚಪ್ಪಾಳೆ ತಟ್ಟುತ್ತಾ ಸ್ತುತಿ ಗಟ್ಟಿಯಾಗಿ. ഹല്ലേലൂയ. ഹല്ലേലൂയ. വിശ്വസിക്കുക എന്നതാണ് ವಿಶ್ವಾಸವಿಡುವುದಾಗಿದೆ ഏറ്റവും വലിയ വെല്ലുവിളി. ಅತಿ ದೊಡ್ಡ ಬೆದರಿಕೆ. ഹല്ലേലൂയ. ഹല്ലേലൂയ. എളുപ്പമല്ല വിശ്വസിക്കുക. ವಿಶ್ವಾಸವಿಡುವುದು ಸುಲಭ ಅಲ್ಲ. ഹീലിംഗ് നടന്നുകൊണ്ടിരിക്കുന്നു. ഹീലിംഗ് നಡೀತಾ ಇದೆ. ಎಲ್ಲರೂ ಹೀಲಿಂಗ್ ನಡೀತಾ ಇದೆ. ಕರೀರಿ ಯೇಸುವೆ ಎಂದು. 70-ലധികം പേര് 70ಕ್ಕಿಂತಲೂ ಹೆಚ್ಚು ಮಂದಿಗೆ നിങ്ങൾ തന്നെ കൈവച്ചോ. ನೀವೇ ಕೈ ಇಟ್ಟಿದ್ದೀರಿ. കൈകൾക്ക് ബലം വരുന്നു. ನಿನ್ನ ಕೈಗಳಿಗೆ ಶಕ್ತಿ ಬರುತ್ತಾ ಇದೆ. യേശുവിന്റെ ജീവൻ ಯೇಸುವಿನ ಜೀವ കൈയിലേക്ക് വ്യാപിക്കുന്നു. ಕೈಯ ಮೇಲೆ ಇಳಿದು ಬರುತ್ತಾ ಇದೆ. ഹല്ലേലൂയ. 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 ಎಲ್ಲರೂ ಕರೀರಿ ಯೇಸುವೇ. നീ വിളിച്ചു പറ. ನೀನು ಕೂಗಿ ಹೇಳು. കാണുന്നത് നിഷേധിക്കുക. ನೋಡಿ, ಕಾಣುವುದನ್ನು ತಿರಸ್ಕರಿಸು. എനിക്ക് തലവേദനയുണ്ട്. ನನಗೆ ತಲೆನೋವಿದೆ. അതൊരു യാഥാർത്ഥ്യമാണ്. ಅದು ನಿಜ ಸಂಗತಿ. പക്ഷെ സത്യമല്ല. ಆದ್ರೆ ಸತ್ಯವಲ್ಲ. ഈ യാഥാർത്ഥ്യത്തെ ಈ ನಿಜ ಸಂಗತಿಯನ್ನು സത്യം കൊണ്ട് പ്രതിരോധിക്കുക. ಸತ್ಯದಿಂದ ಎದುರಿಸು. ഹല്ലേലൂയ. ಹಲ್ಲೆಲೂಯ. അവിടെ അത്ഭുതം പറയട്ടെ. ಅಲ್ಲಿ ಆಗಿದೆ ಅದ್ಭುತ ನಡೆಯುವುದು. പരിശുദ്ധാത്മാവേ. പരിശുദ്ധാത്മരേ. രണ്ട് മൂന്ന് മിനിറ്റുകൾ ശാന്തമായിട്ട് കൈ ഉയർത്തി പിടിച്ച് പ്രാർത്ഥിക്കുക. 2-3 നിമിഷ ಶಾಂತವಾಗಿ ಕೈ ಎತ್ತಿ ಹಿಡಿದು ಪ್ರಾರ್ಥಿಸು. എന്തൊക്കെയോ സംഭവിച്ചുകൊണ്ടിരിക്കുന്നു. ಏನೋ ಇಲ್ಲಿ ಸಂಭವಿಸುತ್ತಾ ಇದೆ. പ്രത്യേകിച്ച് ഓൺലൈനിൽ ശുശ്രൂഷയിൽ പങ്കെടുക്കുന്നവര്, ಆನ್ಲೈನ್ ನಲ್ಲಿ ശുശ്രൂഷಯಲ್ಲಿ ಪಾಲುಗೊಳ್ಳುವವರೇ, ഈ സമയത്ത് ಈ ಸಮಯದಲ್ಲಿ നിങ്ങൾ ഒന്ന് വിശ്വസിക്കുക. ನೀವೊಮ್ಮೆ ವಿಶ್ವಾಸವಿಡಿ. വചനത്തിന്റെ ശക്തി സ്വീകരിക്കുക. ವಾಕ್ಯದ ಶಕ್ತಿಯನ್ನು ಸ್ವೀಕರಿಸು. ഒരു അത്ഭുതത്തെ ഏറ്റെടുക്കുക. ಒಂದು ಅದ್ಭುತವನ್ನು ಪಡೆದುಕೋ. ಶಿವೇ 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 ಶಿವೇ. ಕರೀರಿ, ಶಕ್ತಿ ಇಳಿದು ಬರುತ್ತಾ ಇದೆ. ಶಕ್ತಿ ಇಳಿದು ಬರುತ್ತಾ ಇದೆ ಯೇಸುವೇ. ഒരു അത്ഭുതം നടക്കട്ടെ. ಒಂದು ಅದ್ಭುತ ನಡೆಯಲಿ ಯೇಸುವೇ. അത്ഭുതം നടക്കട്ടെ. ಅದ್ಭುತ ನಡೆಯಲಿ ಯೇಸುವೇ. ಯೇಸುವೇ. കാണുന്നതിനെ നിഷേധിക്കുക. ಕಾಣುವುದನ್ನು ತಿರಸ್ಕರಿಸು. കാണാൻ ആഗ്രഹിക്കുന്നത് പറ. ಕಾಣಲು ಬಯಸುವುದನ್ನು ಹೇಳು. പറ പറ പറ. ಹೇಳು. ಕಾಣುವುದನ್ನು ತಿರಸ್ಕರಿಸು. ಕಾಣಲು ಬಯಸುವುದನ್ನು ಹೇಳು. ಕಾಣಲು ಏನ್ ಬಯಸ್ತಾ ಇದೆಯೋ ಅದನ್ನು ಹೇಳು. ಕಾಣುತ್ತಿರುವುದನ್ನು ತಿರಸ್ಕರಿಸು. ಕಾಣಲು ಬಯಸುವುದನ್ನು ಗಟ್ಟಿಯಾಗಿ ಎತ್ತಿ ಹೇಳು. ಕೈ വെച്ചോണ്ട് പറയണേ. ಕೈ വെച്ചോണ്ട് പറയണേ. ಕೈ ಇಟ್ಟು ಯಾವ ಭಾಗದಲ್ಲಿ ಕಾಯಿಲೆ ಇದೆಯೋ ಆ ಭಾಗದಲ್ಲಿ ಕೈ ಇಟ್ಟು ಕಾಣಲು ಬಯಸುವುದನ್ನು ಹೇಳು. ಹೇಳು ಹೇಳು. സംഭവിക്കും. ಅದೀಗ ಸಂಭವಿಸುತ್ತದೆ. ಅದೀಗ ಸಂಭವಿಸುತ್ತದೆ. ಸಂಭವಿಸುತ್ತದೆ. നിങ്ങൾ പറയുന്നത് എന്തും സംഭവിക്കും. ನೀನು ಏನೀಗ ಹೇಳಿದ್ರು ಸಂಭವಿಸುತ್ತದೆ. കാരണം നിങ്ങൾ വിശ്വസിക്കുമ്പോൾ, ಕಾರಣ ನೀವು ನಂಬುವಾಗ വിശ്വാസത്തിന്റെ നായകനെയാണ് വിളിച്ചു. ವಿಶ್ವಾಸದ ಒಡೆಯನನ್ನಾಗಿದೆ ಕರೆಯುತ್ತಿರುವುದು. വിശ്വാസത്തിന്റെ നായകൻ, ವಿಶ್ವಾಸದ ಒಡೆಯನು. അതാണ് അതാണ് ഒന്നുകൂടെ പറ. ವಿಶ್ವಾಸದ ಒಡೆಯನನ್ನೇ ಕರೆಯುತ್ತಿದ್ದೀರಿ. ನೀವೀಗ ನಂಬುವಾಗ ವಿಶ್ವಾಸದ ಒಡೆಯನನ್ನು ಇಲ್ಲಿಗೆ ಕರೆದು ತರುತ್ತಿದ್ದೀರಿ. ಹಲ್ಲೆಲೂಯ 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 ಹಲ್ಲೆಲೂಯ. ಮಗನೇ, ಯೇಸು ನಿನ್ನನ್ನು ಗುಣಪಡಿಸುತ್ತಿದ್ದಾರೆ. ಎರಡನೇ ಅಲ್ಲಿ ಕುಳಿತಿರುವ ಇವರು ಎದ್ದೇಳು ಎದ್ದೇಳು. ಅಲ್ಲೇ ನಿಂತುಕೋ, ಅಲ್ಲೇ ನಿಂತುಕೋ.
ಈ ಭಾಗದ ಅಪರ ಸೈಡ್ ಆಚೆ ಬದಿಯಲ್ಲಿ ಯೇಸುವೇ, ಕಂಕುಳಲ್ಲಿ ಸ್ವಲ್ಪ ಮೇಲೆ ಅಲ್ಲಿ ಕೈ ಇಟ್ಟುಕೋ, ಕರೆಯು ಯೇಸುವೆ ಎಂದು ಗಟ್ಟಿಯಾಗಿ ಕರೆಯು, ಯೇಸುವೆ ಎಂದು ಕರೆಯು, ಅವನನ್ನು ಹಿಡಿಯಿರಿ, ಯೇಸುವೆ ಎಂದು ಕರೆಯು. ಶಕ್ತಿ ಇറങ്ങിಕೊಂಡ್ರಿ, ಶಕ್ತಿ ಇಳಿದು ಬರುತ್ತಾ ಇದೆ, ಮಹತ್ವ ಇறങ്ങിಕೊಂಡ್ರಿ, ದೇವರ ಮಹಿಮೆ ಇವನ ಮೇಲೆ ಬರುತ್ತಾ ಇದೆ. ಈಶ್ವರ ಮಹತ್ವದ ವ್ಯಾಪಿಸಿ ಯೇಸುವಿನ ಮಹಿಮೆ ಇಲ್ಲಿ ಎಲ್ಲ ತುಂಬಿ ನಿಂತಿದೆ. ಯೇಸುವೆ 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 ಕರೀರಿ, ಯೇಸುವೆ ಯೇಸುವೆ. Power of Jesus. ಯೇಸುವೆ ಯೇಸುವೆ. Power of Jesus. മൂന്ന് ദിവസം മുമ്പ് ನೋಡಿ 3 ದಿನದ ಒಳಗಡೆ ഒരു രാത്രിയില് ಒಂದು ರಾತ್ರಿಯಲ್ಲಿ അവന് ഭയം വന്നു. ಒಂದು ದಿನ ರಾತ್ರಿ ನಿಮಗೆ ಭಯ ಬಂತು. എഴുന്നേറ്റ് നോക്കിയപ്പോൾ ಎದ್ದು ನೋಡಿದಾಗ ഈ ചെസ്റ്റിൽ നിന്ന് ഇവിടേക്ക് ഒരു വേദന. ನೋಡಿ ಈ ಎದೆಯಿಂದ ಈ ಕಂಕುಳ ಕಡೆಗೆ ಒಂದು ನೋವು ಬಂತು. ഹല്ലേലൂയ ഹല്ലേലൂയ. അന്നേരം മുതലേ ಆವಾಗಿನಿಂದ ഒരു ഭയം പിടിച്ചിരിക്കുന്നു. ಒಂದು ಭಯ ನಿಮ್ಮಲ್ಲಿ ತುಂಬಿಕೊಂಡಿದೆ. യേശു നിന്നെ സ്വതന്ത്രമാക്കി, ಯೇಸು ನಿನ್ನನ್ನು ಸ್ವಾತಂತ್ರ್ಯಗೊಳಿಸುತ್ತಿದ್ದಾರೆ. ನಿನ್ನ ಬಂಧನ ಯೇಸು ಮುರಿದಿದ್ದಾರೆ. ಈಚೆ ಬಾ. ಇಲ್ಲಿ ಅಲ್ವಾ ನೋವು? ಹೌದು. ಅಳುವುದು ಬೇಡ, ಅಳುವುದು ಬೇಡ. ದಮ್ಮು ಕಟ್ಟುತ್ತೆ. ಯೇಸುವೆ ಎಂದು ಕರೆಯು. ಯೇಸುವೆ, ಎಲ್ಲರೂ ಕರೀರಿ, ಯೇಸುವೆ 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 ಯೇಸುವೆ. ಯೇಸುವೆ ಯೇಸುವೆ. ಆ ಮಗನನ್ನು ಯೇಸು ಮುಟ್ಟುತ್ತಿದ್ದಾರೆ. ಎಲ್ಲರೂ ಕೈ ಎತ್ತಿ ಹಿಡಿದುಕೊಳ್ಳಿ. ಕೈ ಎತ್ತು, ಕೈ ಎತ್ತು, ಎತ್ತು. ಯೇಸುವೆ ಎಂದು ಕರೆಯು, ಯೇಸುವೆ ಎಂದು ಕರೆಯು, ಯೇಸುವೆ ಎಂದು ಕರೆಯು, ಕರೆಯು, ಯೇಸುವೆ ಎಂದು ಕರೆಯು, ಯೇಸುವೆ ಯೇಸುವೆ ಎಂದು ಯೇಸುವಿನ ನಾಮ ಕರೆಯು, ಯೇಸುವೆ. വിശ്വാസം വർദ്ധിപ്പിക്കണമേ. ವಿಶ್ವಾಸವನ್ನು ಹೆಚ್ಚಿಸಿರಿ, വിശ്വാസം വർദ്ധിപ്പിക്കണമേ. ವಿಶ್ವಾಸವನ್ನು ಹೆಚ್ಚಿಸಿರಿ, വിശ്വാസം വർദ്ധിപ്പിക്കണമേ. ವಿಶ್ವಾಸವನ್ನು ಹೆಚ್ಚಿಸಿರಿ. ಯೇಸುವೇ 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 ಕರೀರಿ, ಯೇಸುವೇ. ಎಲ್ಲರೂ ಹೊರಗಡೆ ಕುಳಿತಿರೋರು ಕರೀರಿ, ಯೇಸುವೇ ಯೇಸುವೇ ಯೇಸುವೇ. ವಿಶ್ವಾಸವನ್ನು ಹೆಚ್ಚಿಸಿರಿ, ಯೇಸುವೇ. വിശ്വാസം വർദ്ധിക്കുന്നു, ವಿಶ್ವಾಸವು ಹೆಚ್ಚುತ್ತಾ ಇದೆ. അവിടെയാണ് അത്ഭുതം പിറക്കുന്നത്. ಅಲ್ಲಿ ಆಗಿದೆ ಅದ್ಭುತ ನಡೆಯುವುದು, അവിടെയാണ് അത്ഭുതം. ಅಲ್ಲಿ ಆಗಿದೆ ಅದ್ಭುತ ನಡೆಯುವುದು. രണ്ട് സൗഖ്യം കിട്ടിയിരിക്കുന്നു ഒറ്റയടിക്ക്. ನೋಡಿ, ನಿಮಗೆ 2 ಸೌಖ್ಯ ಈಗ ಸಿಕ್ಕಿದೆ. ഒന്ന് ശ്വാസം മുട്ടാണ്, ಒಂದು ನಿಮಗೆ ದಮ್ಮು ಉಸಿರು ಕಟ್ಟುವಿಕೆ ಇದೆ. ಹೌದು. രണ്ടാമത്തേത്, ಎರಡನೇದು, ഈ കക്ഷത്തിൽ ഒരു കട്ടിയുണ്ട്. ನಿಮ್ಮ ಕಂಕುಳಲ್ಲಿ ಒಂದು ಗಡ್ಡೆ ಇದೆ. അത് ഇപ്പം വിശ്വസിക്കുമ്പോ, ನೀನು ಈಗ ನಂಬುವಾಗ, തൊട്ടതാണ്, ಮುಟ್ಟಿದ್ದು, കണ്ടതാണ്, ಅದು ನೀನು ಕಂಡಿದ್ದಿ, അറിയാം, ಅದು ನಿನಗೆ ಗೊತ್ತು, പക്ഷേ ಅದು ನಿಷೇಧಿಸಿ, ಆದ್ರೆ ಅದನ್ನು ತಿರಸ್ಕರಿಸಿದ್ದಿ. അവിടെ അത്ഭുതം. ಇಲ್ಲಿ ಆಗಿದೆ ನಿನಗೆ ಅದ್ಭುತ ಬಂದದ್ದು. ഹല്ലേലൂയ ಹಲ್ಲೆಲೂಯಾ ഹല്ലേലൂയ ಹಲ್ಲೆಲೂಯಾ. അവിടെ ಅದ್ಭುತം. ಅಲ್ಲಿ ಆಗಿದೆ ಅದ್ಭುತ ಬಂದದ್ದು. ഹല്ലേലൂയ ಹಲ್ಲೆಲೂಯ ഹല്ലേലൂയ ಹಲ್ಲೆಲೂಯ ഹല്ലേലൂയ ಹಲ್ಲೆಲೂಯ. ಯೇಸುವೇ ಎಂದು ಕರೆಯಿರಿ, ഉറച്ചു വിളിച്ചു, ಗಟ್ಟಿಯಾಗಿ ಕರೀರಿ, ಕೂಗಿರಿ, ಯೇಸುವೇ. Get
Take the blessing from the Father. ಬ್ಲೆಸ್ಸಿಂಗ್ ತಗೊಳ್ಳಿ, ಗುರುಗಳ ಹತ್ರ ಬ್ಲೆಸ್ಸಿಂಗ್ ತಗೊಳ್ಳಿ. വീൽ ചെയർ വരുമ്പോ തന്നെ എഴുന്നേറ്റ് നടക്കും. ನೋಡು, ವೀಲ್ ಚೇರ್ ನಲ್ಲಿ ಬರುವಾಗಲೇ ಎದ್ದು ನಡೆಯುವಂತೆ ಯೇಸು ಹೇಳುತ್ತಿದ್ದಾರೆ. ನೀನು ಎದ್ದು ನಡೆಯುವಂತೆ ಯೇಸು ಹೇಳ್ತಿದ್ದಾರೆ. ಯೇಸುವೇ, 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 ಎಲ್ಲರೂ ಕರೀರಿ ಯೇಸುವೇ. അപ്പോൾ തന്നെ ಈಗಲೇ ജീവൻ, ಜೀವ ಬರಲಿ. ജീവൻ, ಜೀವ, ജീവൻ, ಜೀವ. 2 മിനിറ്റ്. ಇಬ್ರು 2 ನಿಮಿಷ. 2 ನಿಮಿಷ ಆಗಿರ್ಲಿ. 2 ನಿಮಿಷ. 2 ನಿಮಿಷ ವಚനം കേൾക്കട്ടെ. 2 ನಿಮಿಷ ವಾಕ್ಯ ಕೇಳು. 2 ನಿಮಿಷ ವಚനം കേൾക്കട്ടെ. 2 ನಿಮಿಷ ವಾಕ್ಯವನ್ನು ಕೇಳು. ഇങ്ങോട്ട് നോക്ക്. ಈಚೆ ನೋಡು. വിശ്വാസം എന്ന് പറഞ്ഞാൽ ವಿಶ್ವಾಸ ಅಂತ ಹೇಳಿದ್ರೆ കാണുന്നത് നിഷേധിക്കുക. ಈಗ ನೀನು ಕಾಣುತ್ತಿರುವುದನ್ನು ತಿರಸ್ಕರಿಸು. ഒരു വചനം വായിക്കട്ടെ. ಒಂದು ವಾಕ್ಯ ಓದಲ. ഒരു വചനം വായിക്കട്ടെ. ಇನ್ನೊಂದು ವಾಕ್ಯವನ್ನು ಓದಲ. 2 കൊരിന്തോസ് 2 ಕೊರಿಂಥಿ 4:18. 4ನೇ ಅಧ್ಯಾಯ 18ನೇ ವಾಕ್ಯ. വളരെ പ്രധാനപ്പെട്ട വചനം. ಅತಿ ಮುಖ್ಯವಾದಂತ ವಾಕ್ಯ. 2 കൊരിന്തോസ് 4:18. 2 ಕೊರಿಂಥಿ 4:18. ദൃശ്യമായവയല്ല, ನಮ್ಮ ಗಮನವು അദൃശ്യമായവയാണ് ഞങ്ങളുടെ ലക്ഷ്യം. ನಮ್ಮ ಗಮನವು ಕೇಂದ್ರೀಕೃತವಾಗಿರುವುದು ಗೋಚರವಾದವುಗಳ ಮೇಲಲ್ಲ. ദൃശ്യങ്ങൾ നശ്വരങ്ങളാണ്, ಅಗೋಚರವಾದವುಗಳ ಮೇಲೆ. അദൃശ്യങ്ങൾ അനശ്വരങ്ങളും. ಗೋಚರವಾದವು ತಾತ್ಕಾಲಿಕ, ಅಗೋಚರವಾದದ್ದು ಶಾಶ್ವತ. ഹല്ലേലൂയ. കാണുന്നതിനെ അല്ല, ಕಾಣುತ್ತಿರುವುದನ್ನಲ್ಲ. കാണുന്നതിനെ അല്ല, ಕಾಣುತ್ತಿರುವುದನ್ನಲ್ಲ. കാണുന്നത് താൽക്കാലിക, ಕಾಣುವುದು ತಾತ್ಕಾಲಿಕ. കാണാത്തത് നിത്യം, ಕಾಣದೇ ಇರುವುದು ನಿತ್ಯವಾದದ್ದು. ಯೇಸುವೇ, 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 ಎಲ್ಲರೂ ಕರೀರಿ ಯೇಸುವೇ, 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 ಯೇಸುವೇ. നിന്റെ അടുക്കലേക്ക് ഈശോ വരുന്നു. ನಿನ್ನ ಹತ್ತಿರಕ್ಕೆ ಯೇಸು ಬರುತ್ತಿದ್ದಾರೆ. ಯೇಸುವೇ, ಎಲ್ಲರೂ ಕರೀರಿ. ವರ್ಷം മുഴുവൻ ബലം കൊടുക്കും. ನಿನ್ನ ಇಡೀ ಒಂದು ಬದಿಗೆ ಶಕ್ತಿ ಬರುತ್ತಾ ಇದೆ. ಶಕ್ತಿ ಬರುತ್ತಾ ಇದೆ. ನಿಮ್ಮ ಹೆಸರೇನು? ಇಬ್ರಾಹಿಂ ಕಾಸರಗೋಡು. ಇಬ್ರಾಹಿಂ. ಕರೀರಿ ಯೇಸುವೇ, ಯೇಸುವೇ, ಎಲ್ಲರೂ ಯೇಸುವೇ ಎಂದು ಕರೀರಿ. ಇಬ್ರಾಹಿಮನಿಗೆ കർത്താവിന്റെ മഹത്വം ഇറങ്ങി. ದೇವರ ಮಹಿಮೆ ನಿನ್ನ ಮೇಲೆ ಇಳಿದು ಬರುತ್ತಾ ಇದೆ. ഈ ഒരു വർഷം മുഴുവൻ, ಈ ಇಡೀ ಒಂದು ಭಾಗದಲ್ಲಿ കർത്താവിന്റെ ശക്തി ഇറങ്ങി. ದೇವರ ಶಕ್ತಿ ಇಳಿದು ಬರುತ್ತಾ ಇದೆ. ಇಬ್ರಾಹಿಂ യേശുവേ എന്ന് വിളിച്ചു. ಯೇಸುವೇ ಎಂದು ನೀನೊಮ್ಮೆ ಕರೆಯು. ಯೇಸುವೇ, ಎಲ್ಲರೂ ಕೂಗಿ ಕರೀರಿ ಯೇಸುವೇ, 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 ಯೇಸುವೇ. യേശുവേ, മഹത്വം, യേശുവേ, 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 യേശുവേ. ആരാധന. ശക്തി. ಎದ್ದೇಳು. ಎದ್ದು ಬಾ. ಎಲ್ಲರೂ ಚಪ್ಪಾಳೆ ತಟ್ಟುತ್ತಾ ಯೇಸುವನ್ನು ಸ್ತುತಿಸಿರಿ. ಎದ್ದೇಳು. ನಡೆಯು. ಇಬ್ರಾಹಿಂ, നീ എഴുന്നേറ്റ് ഓടി നടക്ക. ನೀನು ಎದ್ದು ಓಡಾಡಿ ನಡೆಯು. യേശുവിന്റെ സാക്ഷിയായി. യേശുവിನ ಸಾಕ್ಷಿಯಾಗು. ಹಲ್ಲೆಲೂಯ. ജീവനെ പ്രാപിക്കുക. ಜೀವ ಪಡೆದುಕೋ. ജീവനെ പ്രാപിക്കുക. ಜೀವವನ್ನು ಪಡೆದುಕೋ. ശക്തി സ്വീകരിക്കുക. ಶಕ್ತಿಯನ್ನು ಸ್ವೀಕರಿಸು. ಇಬ್ರಾಹಿಂ, യേശു നിന്റെ അടുക്കലുണ്ട്. യേശು ನಿನ್ನ ಹತ್ತಿರದಲ್ಲಿ ನಿಂತಿದ್ದಾರೆ. ഇവിടെ പലരെയും യേശു തൊട്ടുകൊണ്ടിരിക്കുന്നു. പലരെയും യേശു തൊട്ടുകൊണ്ടിരിക്കുന്നു. ನೋಡಿ, ಇಲ್ಲಿ ಅನೇಕರನ್ನು ಯೇಸು ಸ್ವಾಮಿ ಬದಿಯಲ್ಲಿ ಮುಟ್ಟುತ್ತಿದ್ದಾರೆ. അവിടെ ನೋಡು, ಅಲ್ಲಿ
അവിടെ ಅಲ್ಲಿ ಯೇಸುವೆ, ಯೇಸುವೆ, ಯೇಸುವೆ. ಅಲ್ಲಿ ಯೇಸು ಮುಟ್ಟುತ್ತಿದ್ದಾರೆ. ಯೇಸುವೇ, കൈക്ക് ശക്തി കിട്ടുന്നു. ಕೈಗೆ ಶಕ್ತಿ ಸಿಗ್ತಾ ಇದೆ. ಇದು ಎನ್ನ ಪಟ್ಟಿದ ಫಾದರ್ ಹತ್ರ ಬ್ಲೆಸ್ಸಿಂಗ್ ತಗೊಳ್ಳಿ. ತುಂಬಾ ಸಮಯದಿಂದ ನೋವಿತ್ತು. ತುಂಬಾ ಸಮಯದಿಂದ 3 months ago it's pain such a lot. ಯೇಸುವೆ, ಯೇಸುವೆ, serious time. ಯೇಸುವೆ, ಯೇಸುವೆ. Get up, get up, get up. ಎದ್ದೇಳು, ಎದ್ದೇಳು, ಎದ್ದೇಳು. ಯೇಸುವೇ, ಬ್ಲೆಸ್ಸಿಂಗ್ ತಗೋ. ಯೇಸುವೇ, ಫಾದರ್ ಹತ್ರ ಹೋಗಿ ಬ್ಲೆಸ್ಸಿಂಗ್ ತಗೊಳ್ಳಿ. ಯೇಸುವೇ, ಮುಂದಕ್ಕೆ ಬನ್ನಿ, ಗುರುಗಳ ಹತ್ರ ಬ್ಲೆಸ್ಸಿಂಗ್ ತಗೊಳ್ಳಿ. ಎಲ್ಲರೂ ಕರೀರಿ. ಯೇಸುವೇ, ಕರ್ತಾವು പറയുന്നു. ಯೇಸು ಹೇಳುತ್ತಿದ್ದಾರೆ. യേശു പറയുന്നു. യേಸು ಹೇಳುತ್ತಿದ್ದಾರೆ. എൻ്റെ മകളെ, ನನ್ನ ಮಗಳೇ, എൻ്റെ മകനെ, ನನ್ನ ಮಗನೇ, നിന്റെ അടുക്കലേക്ക് ഞാൻ വരികയാണ്. ನಿನ್ನ ಬಳಿಗೆ ನಾನು ಬರುತ್ತಿದ್ದೇನೆ. ഞാൻ നിന്നെ സ്നേഹിക്കുന്നു. ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ. ഞാൻ നിന്നെ സ്നേഹിക്കുന്നു. ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ. എൻ്റെ ശക്തിയുള്ള കരത്താൽ, ನನ್ನ ಶಕ್ತಿಯುತವಾದ ಕೈಗಳಿಂದ ഞാൻ നിന്നെ സൗഖ്യമാക്കുന്നു. ನಾನು ನಿನ್ನನ್ನು ಗುಣಪಡಿಸುತ್ತಿದ್ದೇನೆ. ഇപ്പോൾ തന്നെ ഇതിനകത്ത് 100 കണക്കിന് മക്കൾ സൗഖ്യമായി. ನೋಡಿ, ಈವಾಗಲೇ ಇದರ ಒಳಗಡೆ 100 ಗಟ್ಟಲೆ ಜನರು ಸೌಖ್ಯ ಪಡೆಯುತ್ತಿದ್ದಾರೆ. 100 കണക്കിന് മക്കൾ ഇവിടെ 100 ಗಟ್ಟಲೆ ಜನರು ಸೌಖ್ಯ ಹೊಂದುತ್ತಿದ್ದಾರೆ. യേശുവേ എന്ന് വിളിച്ചു. ಯೇಸುವೇ ಎಂದು ಕರೀರಿ. ಯೇಸುವೇ, ಯೇಸುವೇ, ಯೇಸುವೇ. ಕುಳಿತುಕೊಳ್ಳಿ. ಯೇಸುವೇ ಎಂದು ಕರೀರಿ. ಯೇಸು ನಿಮ್ಮನ್ನು ಮುಟ್ಟಿದ್ದಾರೆ. ನೀವು ಕರೆದು ಸ್ವೀಕರಿಸು. ಕೈ ಎತ್ತಿ ನಡೆಯು. ಬೇಡ, ನಡೀರಿ. ಯೇಸುವೇ ಎಂದು ಕರೆದು ನಡೀರಿ. ಯೇಸುವೇ, ಯೇಸುವೇ. കരുണ, ದೇವರ ಕರುಣೆ പെരുമഴ പോലെ ನೋಡಿ, ಮಳೆಯ ಸೂರಿ ಮಳೆಯ ಹಾಗೆ പെയ്തിറങ്ങാൻ പോകുന്നു. ಈಗ ಬೀಳುತ್ತಾ ಇದೆ. ಕೈ ಎತ್ತಿ ನಡೀರಿ, ನಡೀರಿ. ಯಾರು ಅವರನ್ನು ಮುಟ್ಟುವುದು ಬೇಡ. ಅವರು ನಡೀರಿ. ಹಿಂದೆ 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 ನಡೀರಿ. ഇങ്ങനെയാണ് പറയുന്നത്. ಹೀಗೆ ಹೇಳುತ್ತಾ ಇದೆ. ಅವರನ್ನು ಹಿಡಿಯೋದು ಬೇಡ, ಕುಳಿತುಕೊಳ್ಳೋದು ಬೇಡ, ನಡೀರಿ. ಅವರು ಹಿಂದಕ್ಕೆ ಮುಂದಕ್ಕೆ ನಡೀಲಿ. ಯೇಸು ಸ್ವಾಮಿ ಮುಟ್ಟಿದ್ದಾರೆ. ಯೇಸುವೇ ಅಂತ ಕರೆಯುತ್ತಾ, ಯೇಸುವೇ ಎಂದು ಜೋರಾಗಿ ಕರೆಯುತ್ತಾ ನಡೀರಿ. ഇപ്പോൾ ഇങ്ങനെ ചെയ്തുകൊണ്ട് പ്രാർത്ഥിക്കുക. ಈಗ ಈ ರೀತಿ ಪ್ರಾರ್ಥನೆ ಮಾಡಿ, ഇങ്ങനെ ചെയ്തുകൊണ്ട് പ്രാർത്ഥിക്കുക. ಈ ರೀತಿ ಮಾಡುತ್ತಾ ಪ್ರಾರ್ಥಿಸಿ. ജീവനെ ആഗ്രഹിക്കുക. ಜೀವವನ್ನು ಬಯಸಿರಿ. ಎಲ್ಲ ಇಲ್ಲಿ ಗಮನಿಸಿ. ಜೀವವನ್ನು ಈಗ ಬಯಸಿರಿ. ജീവനെ ആഗ്രഹിക്കുക. ಜೀವವನ್ನು ಬಯಸಿರಿ. എന്റെ ശരീരത്തിലേക്ക്, ನನ್ನ ಶರೀರದಲ್ಲಿಗೆ യേശുവിന്റെ ജീവൻ കടന്നു വരാൻ, ಯೇಸುವಿನ ಜೀವವೀಗ ಬರುತ್ತಾ ಇದೆ. ഇപ്പോൾ തന്നെ, ಈಗಲೇ അത് വിശ്വസിച്ചുകൊണ്ട്, ಅದನ್ನು ನಂಬಿಕೊಂಡು, കാണുന്നതിനെ നിഷേധിക്കുക, ಕಾಣುತ್ತಿರುವುದನ್ನು ತಿರಸ್ಕರಿಸು, കാണാത്തതിനെ വിശ്വസിക്കുക, ಕಾಣದೇ ಇರುವುದನ್ನು ನಂಬಿಕೋ. അതവിടെ ഉണ്ട് എന്ന് പറഞ്ഞ നാവ് കൊണ്ട് അതവിടെ ഇല്ല എന്ന് പറഞ്ഞു. ಅದು ಅಲ್ಲಿ ಇದೆ ಅಂತ ಹೇಳಿದ ನಿನ್ನ ನಾಲಿಗೆಯಿಂದ ಅದು ಅಲ್ಲಿ ಇಲ್ಲ ಅಂತ ಹೇಳು. അങ്ങനെ പറ. ಈಗ ಹೇಳಿ, അതവിടെ ഇല്ല, ಅದು ಅಲ್ಲಿ ಇಲ್ಲ ಹೇಳಿ. ಅದು ಅಲ್ಲಿ ಇಲ್ಲ. ಆ ಕಾಯಿಲೆ ಅಲ್ಲಿ ಇಲ್ಲ ಹೇಳಿ. ಎಲ್ಲರೂ ಹೇಳಿ, അവിടെ ഇല്ല. ಅದು ಅಲ್ಲಿ ಇಲ್ಲ. ಅದು ಅಲ್ಲಿ ಇಲ್ಲ ಅಂತ ಆಜ್ಞಾಪಿಸು. ಎಲ್ಲಿ ಕಾಯಿಲೆ ಇದೆಯೋ ಅದರ ಮೇಲೆ ಕೈ ಇಟ್ಟು ಅದು ಅಲ್ಲಿ ಇಲ್ಲ ಅಂತ ಹೇಳು. അതവിടെ ഇല്ല, ಅದು ಅಲ್ಲಿ ಇಲ್ಲ. നിങ്ങൾ കൈവച്ചിട്ട് പറയുകയാണ്. ನೀವು ಕೈ ಇಟ್ಟುಕೊಂಡು ಹೇಳಿ, അത് അവിടെ ഇല്ല, ಅದು ಅಲ್ಲಿ ಇಲ್ಲ. ഞാൻ തൊട്ടത്, ನಾನು ಮುಟ್ಟಿರುವುದು, ഞാൻ കണ്ടത്, ನಾನು ಕಂಡಿರುವುದು, ഞാൻ വർഷങ്ങളായി അനുഭവിക്കുന്നു, ವರ್ಷಗಳಿಂದ ನಾನು ಅನುಭವಿಸುತ್ತಿದ್ದದ್ದು, അത് അവിടെ ഇല്ല. ಅದು ಅಲ್ಲಿ ಇಲ್ಲ. അത് അവിടെ ഇല്ല. ಅದು ಅಲ್ಲಿ ಇಲ್ಲ. അത് അവിടെ ഇല്ല. ಇಲ್ಲ. ഇല്ല. ಅದು ಇಲ್ಲ. നിഷേധിക്കാൻ തുടങ്ങാമോ? ತಿರಸ್ಕರಿಸುತ್ತೀಯಾ? നിങ്ങൾ നിഷേധിക്കാൻ തുടങ്ങുമ്പോൾ, ನೀವು ತಿರಸ್ಕರಿಸಲು ಪ್ರಾರಂಭಿಸಿದರೆ 1-2 ദിവസം, ಒಂದು ದಿನ, ചിലപ്പോ 1-2 ആഴ്ച, 1-2 ವಾರ നിങ്ങൾ നിഷേധിക്കുന്നത്, ನೀವು ತಿರಸ್ಕರಿಸುವುದು, നിഷേധിക്കാൻ സമ്മതിക്കില്ല. ತಿರಸ್ಕರಿಸಲು ಒಪ್ಪುವಾಗ പക്ഷെ നിങ്ങൾ തുടർച്ചയായി നിഷേധിക്കുക. ನೀನು ಅದನ್ನು ತಿರಸ್ಕರಿಸುವುದು ಮುಂದುವರಿಸಬೇಕು. ಕೈ ಬೀಸುತ್ತಾನೆ, തുടർച്ചയായി നിഷേധിക്കുക. ಅದನ್ನು ನೀನು ತಿರಸ್ಕರಿಸುವುದು ಮುಂದುವರಿಸು.
അപ്പോൾ അത് അവിടുന്ന് വിട്ടുപോകും. ಆಗ ಅದು ಅಲ್ಲಿಂದ ಬಿಟ್ಟು ಹೋಗ್ತದೆ. ഹല്ലേലൂയ. ಹಲ್ಲೆಲೂಯ. അതാണ് വചനം പറയുന്നത്. ಅದಾಗಿದೆ ವಾಕ್ಯದಲ್ಲಿ ಹೇಳುತ್ತಿರುವುದು. അവളെ പിടിച്ചോ, അവളെ പിടിച്ചോ. ನೋಡಿ, ಅವಳನ್ನು ಹಿಡೀರಿ, ಅವಳನ್ನು ಹಿಡೀರಿ, ಹಿಡೀರಿ. ಶಕ್ತಿ ಇರಬೇಕು. ಅವಳು ಸೌಖ್ಯವಾಗದು. ಅವಳಿಗೆ ಸೌಖ್ಯ ಸಿಗ್ತಾ ಇದೆ. ಕೊಂಡು ಬಾ. ಅವಳನ್ನು ಕರೆದುಕೊಂಡು ಬನ್ನಿ, ಈಚೆ ತನ್ನಿ. ನೀನೀಗ ಇಲ್ಲಿ ಸೌಖ್ಯವನ್ನು ಪಡೆಯುತ್ತಿದ್ದಿ. Hallelujah, hallelujah, hallelujah. 12 years, 12 ವರ್ಷ. 12 ವರ್ಷಗಳಿಂದ ಇದ್ದದ್ದು. തലവേദന കൊണ്ട് വലഞ്ഞു. 12 ವರ್ಷ ತಲೆನೋವಿನಿಂದ ನರಳುತ್ತಾ ಇದ್ದಳು. സൗഖ്യം കിട്ടുന്നു. ಇಲ್ಲಿ ಅವಳಿಗೆ ಈಗ ಸೌಖ್ಯ ಸಿಕ್ಕಿದೆ. പലരുടെ മേലും സൗഖ്യം വ്യാപിക്കുന്നു. ಅನೇಕರ ಮೇಲೆ ಸೌಖ್ಯವೀಗ ಇಳಿದು ಬರುತ್ತಾ ಇದೆ. ಎಣಿಕೆ ಮಕ್ಕಳೇ, ಎಣಿಕೆ. ಜೀವ ഈ വർഷമല്ലേ? കൈവേ കൈയിട്ടുകോ. യേശുവേ, യേശുവേ. ഇവിടെ എല്ലാം സൗഖ്യത്തിന്റെ ನೋಡಿ, ಇಲ್ಲಿ ಎಲ್ಲ ಸೌಖ್ಯದ ಅಭಿಷೇಕ ತುಂಬಿದೆ. ಆ ಮಗಳ ಕಾಲು ಸೌಖ್ಯವಾಗುತ್ತೆ. ಆ ಮಗನ ಕಾಲಿಗೆ ಸೌಖ್ಯ ಸಿಗುತ್ತಾ ಇದೆ. ಎಣಿಕೆ, ಎದ್ದೇಳು. ಎನ್ನ ಪಟ್ಟಿದ ಕಾಲು? ಏನಾದದ್ದು ಕಾಲಿಗೆ? ಏನಾದದ್ದು? ಎನ್ನ ಪಟ್ಟಿದ? ಏನಾದದ್ದು ಕಾಲಿಗೆ? ಸೌಖ್ಯ ಸಿಗ್ತಾ ಇದೆ. 6 years, 6 ವರ್ಷಗಳಿಂದ ಇದ್ದದ್ದು. ಅವಳು അവിടെ ഇരുന്നപ്പോൾ സൗഖ്യമാകുന്നു. ಅವಳು ಅಲ್ಲಿ ಕುಳಿತಿದ್ದಾಗ ಸೌಖ್ಯ ಬಂತು. ಕೈ ಅಡಿಚು ಸ್ತುತಿಸಿ, ಚಪ್ಪಾಳೆ ತಟ್ಟುತ್ತಾ ಸ್ತುತಿಸಿರಿ. ಇಲ್ಲಿ ಎಲ್ಲ ಸೌಖ್ಯ ಚಲಿಸುತ್ತಾ ಇದೆ. ಯೇಸುವೇ ಎಂದು ಕರೀರಿ. ಕೈ ಎತ್ತಿ ಹಿಡಿದುಕಪ್ಪ. ಯೇಸುವೇ, ಕೈ ಎತ್ತು. ಯೇಸುವೇ, ಆ ಕೈ ಎತ್ತು. ಕರೀರಿ, ಯೇಸುವೇ ಕರೀರಿ. അവളുടെ ഇത് അവളുടെ കാലിന് വലിയ സൗഖ്യമാകട്ടെ. ಅವಳ ಕಾಲಿಗೆ ದೊಡ್ಡ ಸೌಖ್ಯವಾಗಿದೆ ಸಿಕ್ಕಿರುವುದು. ಯೇಸುವಿನ ಮಹತ್ವ, ಯೇಸುವಿನ ಮಹಿಮೆ ಈಗ ಇಳಿದು ಬಂದಿದೆ. ഇവിടെ പല ശരീരങ്ങളിലേക്ക് ഓടുന്നു. ಇಲ್ಲಿ ಅನೇಕರ ಶರೀರಗಳನ್ನು ಯೇಸು ಸ್ವಾಮಿ ಮುಟ್ಟುತ್ತಿದ್ದಾರೆ. 4 ആസ്മ രോഗികളെ, 4 ಆಸ್ತಮಾ ರೋಗಿಗಳಿಗೆ ಸೌಖ್ಯ ಸಿಗ್ತಾ ಇದೆ. ഇപ്പോൾ അവരുടെ ഉള്ളിൽ നിന്ന്, ಈಗಲೇ ಅವರ ಒಳಗಿನಿಂದ ಆ ಸ್ಪಿರಿಟ್ ಆಫ್ ಆಸ್ಮ വെളിവരും. ಆಸ್ತಮಾದ ಶಕ್ತಿ ಬಿಟ್ಟು ಹೋಗ್ತಾ ಇದೆ. ഇപ്പോൾ വെളിവരും. ಈಗ ಹೊರಗಡೆ ಬರುತ್ತದೆ. ഇപ്പോൾ വെളിവരും. ಈಗಲೇ ಹೊರಗಡೆ ಬರುತ್ತದೆ. ಯೇಸುವೇ, ಯೇಸುವೇ. Spirit of asthma, ಆಸ್ತಮಾ ರೋಗದ ಶಕ್ತಿ. Spirit of asthma, ಆಸ್ತಮಾ ರೋಗದ ಶಕ್ತಿ, you come out of this place. ಅವರಿಂದ ಹೊರಗಡೆ ಬಾ. ഇവിടെ അഴിഞ്ഞു പോ. ಇಲ್ಲಿಂದ ಬಿಟ್ಟು ಹೋಗು. Spirit of asthma, Spirit of asthma, ಆಸ್ತಮಾ ರೋಗದ ಶಕ್ತಿ. ಆಸ್ಮಾ ರೋಗ, ಆಸ್ತಮಾ ರೋಗದ ಶಕ್ತಿ ഇതിനകത്ത് ഒഴിഞ്ഞു പോകും. ಇದರ ಒಳಗಡೆಯಿಂದ ಬಿಟ್ಟು ಹೋಗ್ತಾ ಇದೆ. എനിക്കൊരു സൗഖ്യം വേണമെന്ന് പറഞ്ഞു. ನನಗೊಂದು ಸೌಖ್ಯ ಬೇಕು ಅಂತ ಹೇಳಿ എഴുന്നേറ്റോ മകളെ, നീ ಎದ್ದೇಳು. ಅಲ್ಲಿಂದ എണീറ്റോ, ಎದ್ದೇಳು. എണീറ്റോ. ഇങ്ങോട്ട് വിളിക്ക, അവളെ വിളിക്ക. ಅವಳನ್ನು ಕರೀರಿ. അവളെ വിളിക്ക. ಅವಳನ್ನು ಕರೆದುಕೊಂಡು ಬನ್ನಿ. സൗഖ്യമാകുന്നു. ಸೌಖ್ಯ ಸಿಗ್ತಾ ಇದೆ. നെഞ്ചിൽ കൈവെക്ക മകളെ. ചുമന്നുകൊണ്ട് വാ. ಅವಳನ್ನು ಹಿಡಿದುಕೊಂಡು ಬನ್ನಿ. ബന്ധനങ്ങൾ അഴിഞ്ഞുകൊണ്ടിരിക്കുന്നു. ಬಂಧನಗಳಿಗೆ ಮುರಿದು ಬೀಳುತ್ತಾ ಇದೆ.
പറഞ്ഞില്ലേ ആസ്മകൾ ഒഴിഞ്ഞു പോയി. ಅನೇಕರ ಆಸ್ತಮ ಕಾಯಿಲೆ ಬಿಟ್ಟು ಹೋಗ್ತಾ ಇದೆ. ವಚನത്തിന്റെ ಶಕ್ತಿ ವ್ಯಾಪಿಸಿ ವಾಕ್ಯದ ಶಕ್ತಿ ಈಗ ಚಲಿಸುತ್ತಾ ಇದೆ. ಈ ಮಗಳ ಸೌಖ್ಯವಾಗದ, ಈಗ ಈ ಮಗಳಿಗೆ ಸೌಖ್ಯ ಸಿಗ್ತಾ ಇದೆ. ಹೆಂಚಿನ ಉಳಿಲಿಕ್ಕೆ ಕರ್ತಾವಿನ ಮಹತ್ವ, ಎದೆಯ ಒಳಗಡೆ ದೇವರ ಮಹಿಮೆ ಇಳಿದು ಬರುತ್ತಾ ಇದೆ. ഭയങ്കര ഹീലിംഗുകൾ ಅಸ್ತಮ ರೋಗಿಗಳೆಲ್ಲ ಅಲ್ಲಿ ಗುಣವಾಗ್ತಾ ಇದ್ದಾರೆ, ഇവിടെ സൗഖ്യമായിക്കൊണ്ടിരിക്കുന്നു, ಸೌಖ್ಯ ಪಡೆಯುತ್ತಾ ಇದ್ದಾರೆ. ആസ്മ രോഗികളെಲ್ಲ എഴുന്നേറ്റ് നിന്നു. ಆಸ್ತಮ ರೋಗ ಇರುವವರೆಲ್ಲರೂ ಎದ್ದು ನಿಂತುಕೊಳ್ಳಿ. ಅಸ್ತಮ ದಮ್ಮಿನ ಕಾಯಿಲೆ ಉಳ್ಳವರೆಲ್ಲರೂ ಎದ್ದು ನಿಂತುಕೊಳ್ಳಿ. വേഗം എഴുന്നേറ്റ് നിന്നു. ಬೇಗ ಎದ್ದು ನಿಂತುಕೊಳ್ಳಿ. ದಮ್ಮಿನ ಕಾಯಿಲೆ, ಅಸ್ತಮ ಕಾಯಿಲೆ ನಿಮಗೆ ಸೌಖ್ಯ ಸಿಕ್ಕಿದೆ, ಕುಳಿತುಕೋಪ್ಪ. മകളെ യേശു തൊടുന്നുണ്ട്. ಆ ಮಗಳನ್ನು ಯೇಸು ಮುಟ್ಟುತ್ತಿದ್ದಾರೆ. ഉയർത്തിപ്പിടിച്ചോ, ಅವಳನ್ನು ಬೇಗ ಕರೆದುಕೊಂಡು ಬನ್ನಿ. Jesus is going to touch you now. ಯೇಸು ಈಗ ನಿನ್ನನ್ನು ಮುಟ್ಟುತ್ತಿದ್ದಾರೆ. Jesus, oh, the power of the Lord is coming. ದೇವರ ಶಕ್ತಿ ಇಳಿದು ಬರುತ್ತಾ ಇದೆ. Power of the Lord is coming. ದೇವರ ಶಕ್ತಿ, receive it. ಅದನ್ನು ಸ್ವೀಕರಿಸು. Receive it. ಅದನ್ನು ಸ್ವೀಕರಿಸು. Receive it. ಸ್ವೀಕರಿಸು. Receive your healing. ನಿನ್ನ ಸೌಖ್ಯವನ್ನು ಸ್ವೀಕರಿಸು. നിന്റെ അത്ഭുതത്തെ നീ സ്വീകരിച്ചോ. ನಿನ್ನ ಅದ್ಭುತವನ್ನು ನೀನು ಸ್ವೀಕರಿಸು. കരമുയർത്തിപ്പിടിച്ച് ഇങ്ങനെ പറഞ്ഞു, ಕೈ യേശുവേ, ಎತ್ತಿ ಹಿಡಿದು ಈ ರೀತಿ ಕರೆಯಿರಿ, ಯೇಸುವೇ, ഞാൻ കണ്ടത്, ನಾನು ಕಂಡದ್ದು, കേട്ടത്, ಕೇಳಿದ್ದು, ഞാൻ അവിശ്വസിക്കുന്നു, ನಾನು ನಂಬುವುದಿಲ್ಲ. എന്താണോ വചനം പറയുന്നത്, ವಾಕ್ಯದಲ್ಲಿ ಏನು ಹೇಳುತ್ತಿದೆಯೋ അത് ഞാൻ വിശ്വസിക്കുന്നു, ಅದನ್ನು ನಾನು ನಂಬುತ್ತಿದ್ದೇನೆ. അത് ഞാൻ പറയുന്നു, ಅದನ್ನೇ ನಾನು ಹೇಳುತ್ತಿದ್ದೇನೆ. അത് മാത്രം ഞാൻ വിശ്വസിക്കുന്നു, ಅದು ಮಾತ್ರ ನಾನು ನಂಬುತ್ತಿದ್ದೇನೆ. അത് മാത്രം ഞാൻ പറയുന്നു, ಅದು ಮಾತ್ರ ನಾನು ಹೇಳುತ್ತಿದ್ದೇನೆ. കൈ ഉയർത്തിപ്പിടിച്ചോ, ಕೈ ಎತ್ತಿ ಹಿಡಿದುಕೋ. വാ തടിക്കര, വാ. ಬಾ ಬಾ ನೀನು. ഹാല 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 ഹല്ലേലൂയ 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 യേശുവേ ഹല്ലേലൂയ 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 ഹല്ലേലൂയ. നിഷേധിക്കുക, തിരസ്കരിസു, നിഷേധിക്കുക, തിരസ്കരിಸು. നീ അനുഭവിക്കുന്നത് നിഷേധിക്കുക. ನೀನು ಅನುಭವಿಸುತ್ತಿರುವುದನ್ನು ತಿರಸ್ಕರಿಸು. എന്താണോ കാണാൻ ആഗ്രഹിക്കുന്നത്, ಏನು ಕಾಣಲು ಬಯಸುತ್ತಿದ್ದೀಯೋ അത് പറയുക, ಅದನ್ನು ಹೇಳಿಕೋ. അത് പറയുക, ಅದನ್ನು ಹೇಳಿಕೋ. സൗഖ്യം നടന്നുകൊണ്ടിരിക്കുന്നു, ಸೌಖ್ಯ ನಡೆಯುತ್ತಾ ಇದೆ, അത്ഭുതം നടന്നുകൊണ്ടിരിക്കുന്നു, ಅದ್ಭುತಗಳು ನಡೆಯುತ್ತಾ ಇದೆ, ഭയങ്കര ഹീലിംഗ് ആണ് നടക്കുന്നത്, ದೊಡ್ಡ ಹೀಲಿಂಗ್ ಸಿಗ್ತಾ ಇದೆ. പ്രാർത്ഥിക്കുക, ಪ್ರಾರ್ಥನೆ ಮಾಡು. ഭയങ്കര ഹീലിംഗ് നടക്കുന്നു, ದೊಡ್ಡ ಹೀಲಿಂಗ್ ನಡೆಯುತ್ತಾ ಇದೆ. യമ സൗഖ്യം, പവർ, ಯೇಸುವೇ 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 ಯೇಸುವೇ. നിഷേധിക്ക, ತಿರಸ್ಕರಿಸು. മകനെ, ಮಗನೇ, യേശു നിന്നെ സുഖമാക്കുന്നു, ಯೇಸು ನಿನ್ನನ್ನು ಗುಣಪಡಿಸುತ್ತಿದ್ದಾರೆ. നിന്റെ സമയമായി, ನಿನ್ನ ಸಮಯ ಬಂತು. 22 വർഷം, 22 ವರ್ಷ. വിളിച്ചു വിളിച്ചു വിളിച്ചു, ಅವನನ್ನು ಎತ್ತಿಕೊಂಡು ಬನ್ನಿ. 22 വർഷം 22 ವರ್ಷಗಳಿಂದ കഷ്ടപ്പെട്ടത്, ಕಷ್ಟಪಡ್ತಾ ಇದ್ದವನು. ജീവിത 22 വർഷം ನೋಡಿ, 22 ವರ್ಷ
22 വർഷം 22 ವರ್ಷ. മകനെ നീ വിശ്വസിക്കുമ്പോൾ, ಮಗನೇ ನೀನು ನಂಬುವಾಗ നിന്റെ അത്ഭുതം നടക്കുന്നു. ನಿನ್ನ ಅದ್ಭುತ ನಡೆಯುತ್ತದೆ. ഇവരുടെ വീട്ടിൽ നിന്നുള്ള ആരെങ്കിലും ഉണ്ടോ? ಇವರ ಮನೆಯಿಂದ ಬಂದವರು ಯಾರಾದರೂ ಇದ್ದೀರಾ? നിങ്ങളുടെ വീട്ടിൽ നിന്ന് വന്നവരിൽ ആർക്കാണ് നട്ടലിന്റെ പ്രശ്നം? ನಿಮ್ಮ ಮನೆಯಿಂದ ಬಂದಿರುವಲ್ಲಿ ಯಾರಿಗೆ ಸೊಂಟದ ಬೆನ್ನಿನ ಮೂಳೆಗೆ ತೊಂದರೆ? ನಿಮಗೆ ಇವರಿಗೆ ಬೆನ್ನಿನ ಮೂಳೆಗೆ ತೊಂದರೆ. സൗഖ്യമായി നിങ്ങൾ. ನಿನಗೆ ಸೌಖ್ಯ ಸಿಕ್ಕಿದೆ. നിങ്ങൾ സൗഖ്യമായി. ನಿಮಗೆ ಸೌಖ್ಯ ಸಿಕ್ಕಿದೆ. യേശുവേ, ಯೇಸುವೇ, ഈ വീട് your daughter അഭിഷേകം ഇറങ്ങി നിൽക്കുന്നു. ಅಭಿಷೇಕ ಈಗ ತುಂಬಿ ತುಳುಕುತ್ತಾ ಇದೆ. ഈ കുടുംബത്തിന് വേണ്ടി എല്ലാവരും കൈനീട്ടി പ്രാർത്ഥിച്ചു. ಎಲ್ಲರೂ ಈ ಕುಟುಂಬದವರ ಮೇಲೆ ಕೈಯನ್ನು ಎತ್ತಿ ಹಿಡಿದು ಇವರಿಗಾಗಿ ಪ್ರಾರ್ಥನೆ ಮಾಡಿ. യേശുവേ എന്ന് വിളിച്ചു. ಯೇಸುವೇ ಎಂದು ಕರೆಯಿರಿ. ಇವಳಿಗೂ ಸೌಖ್ಯ ಸಿಗ್ತಾ ಇದೆ. ಇವಳಿಗೆ ಸೌಖ್ಯ ಸಿಗುತ್ತಾ ಇದೆ. ഓരോ ജോയിന്റുകളിലും, ಇವಳ ಪ್ರತಿಯೊಂದು ಗಂಟುಗಳಲ್ಲೂ, ಪ್ರತಿಯೊಂದು ಗಂಟುಗಳಲ್ಲೂ, ಪ್ರತಿಯೊಂದು ಗಂಟುಗಳಲ್ಲೂ ಯೇಸು ಮುಟ್ಟುತ್ತಿದ್ದಾರೆ. ശരീരങ്ങൾ സൗഖ്യമായിക്കൊണ്ടിരിക്കുന്നു. ಶರೀರಗಳಿಗೆ ಸೌಖ್ಯ ಸಿಗುತ್ತಾ ಇದೆ. ಆ ಚೆಕ್ ಶರ್ಟ್ ಹಾಕಿರುವಂತ ವ್ಯಕ್ತಿ, ನೀನು ವಿಶ್ವಾಸವಿಡು. നിന്റെ അത്ഭുതം നടന്നുകൊണ്ടിരിക്കുന്നു. ನಿನ್ನ ಅದ್ಭುತವೀಗ ನಡೆಯುತ್ತಾ ಇದೆ. നിന്റെ അത്ഭുതം നടന്നുകൊണ്ടിരിക്കുന്നു. ನಿನ್ನ ಅದ್ಭುತ ನಡೆಯುತ್ತಾ ಇದೆ. മക്കളെ എല്ലാവരും വിശ്വസിക്കണം. ಮಕ್ಕಳೇ ನೀವೆಲ್ಲರೂ ವಿಶ್ವಾಸವಿಡೀರಿ. എല്ലാവരും വിശ്വാസത്തോടെ ನಿಮ್ಮಲ್ಲಿ ತುಂಬಾ ವಿಶ್ವಾಸ ಬರಬೇಕು. ഇങ്ങനെ പറഞ്ഞ പ്രാർത്ഥന, ಈ ರೀತಿ ಹೇಳಿ ಪ್ರಾರ್ಥಿಸು. ഈ കുടുംബത്തിന് വേണ്ടി അച്ഛ ഒന്ന് ഈ കുടുംബത്തെ ബ്ലെസ് ചെയ്യണം. ಈ ಮನೆಯವರೆಲ್ಲ ಬಂದು ಗುರುಗಳಿಂದ ಬ್ಲೆಸ್ಸಿಂಗ್ ತಗೊಳ್ಳಿ. ಮನೆಯವರೆಲ್ಲರೂ ಬಂದು ಗುರುಗಳಿಂದ ಬ್ಲೆಸ್ಸಿಂಗ್ ತಗೊಳ್ಳಿ. ಮನೆಯವರೆಲ್ಲರೂ ಬರು. ಮನೆಯವರೆಲ್ಲರೂ ಬನ್ನಿ. ഇത് പറയുമ്പോൾ, ಇದನ್ನು ಹೇಳುವಾಗ നിങ്ങൾക്ക് ചിലപ്പോൾ മനസ്സിലായില്ലെന്ന് വരും. ಇದನ್ನು ಹೇಳುವಾಗ ಒಂದೊಮ್ಮೆ ನಿಮಗೆ ಅರ್ಥವಾಗದೇ ಇರಬಹುದು. ഇതുപോലെ വെല്ലുവിളിയുള്ള മറ്റൊന്നില്ല. ನೋಡಿ, ಇಷ್ಟು ಮಾತ್ರ ಬೆದರಿಕೆ ಇರುವಂತ ಬೇರೊಂದಿಲ್ಲ. കാണുന്നതിനെ നിഷേധിക്കുകയും കാണുತ್ತಿರುವುದನ್ನು ತಿರಸ್ಕರಿಸಿ, കാണാൻ ആഗ്രഹിക്കുന്നത് പറയുകയും അതിനെ വിളിച്ചു വരുത്തുകയും ചെയ്യുക. കാണಲು ಬಯಸುವುದನ್ನು ಹೇಳು, ಅದನ್ನು ಕೂಗಿ ಕರೆಯು. ഹല്ലേലൂയ, ഹല്ലേലൂയ. അവിടെയാണ് ചലഞ്ച്. അಲ್ಲಿയാಗಿದೆ ಚಾಲೆಂಜ್. ഇന്നിവിടെ വിശ്വാസ വീരന്മാരെ ദൈവം എഴുന്നേൽപ്പിക്കുന്നു. ಇಂದು ಇಲ್ಲಿ ವಿಶ್ವಾಸದ ಧೈರ್ಯಶಾಲಿಗಳನ್ನು ಯೇಸು ಎಬ್ಬಿಸುತ್ತಿದ್ದಾರೆ. ഹല്ലേലൂയ. 22 വർഷത്തെ വിമോചനമാണ്. ನೋಡಿ, 22 ವರ್ಷಗಳಿಂದ ಇದ್ದಂತ ಬಿಡುಗಡೆಯಾಗಿದೆ ಅವರಿಗೆ ಸಿಕ್ಕಿದ್ದು. ಇಂದು ನಿನ್ನ ದಿನವಾಗಿತ್ತು. നിന്നെ വിശ്വാസത്തിന്റെ നായകനായി യേശു ഉയർത്തി. ನಿನ್ನನ್ನು ವಿಶ್ವಾಸದ ಒಡೆಯನಾಗಿ ಯೇಸು ಸ್ವಾಮಿ ಮೇಲಕ್ಕೆತ್ತುತ್ತಿದ್ದಾರೆ. ഹല്ലേലൂയ, 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 ഹല്ലേലൂയ. സാറ എപ്പോഴും പറയും എനിക്ക് വയ്യ. സാറാಳು ಯಾವಾಗಲೂ ಹೇಳ್ತಾ ಇದ್ರು ನನ್ನಿಂದ ಆಗುವುದಿಲ್ಲ. അബ്രഹാം എപ്പോഴും പറയും എനിക്ക് ഇസഹാക്കുണ്ട്. ಅಬ್ರಾಮನು ಯಾವಾಗಲೂ ಹೇಳ್ತಾ ಇದ್ರು ನನ್ನಿಂದ ಸಾಧ್ಯ. സാറ പറയും എനിക്ക് വയ്യ. ಸಾರಾಳು ಹೇಳ್ತಾಳೆ ನನ್ನಿಂದ ಆಗುವುದಿಲ್ಲ.
സാറ പറയും യാഥാർത്ഥ്യം. ಸಾರಾಳು ನಿಜ ಸಂಗತಿ ಹೇಳ್ತಿದ್ದಳು. അബ്രഹാം പറയും സത്യം. ಅಬ್ರಹಾಮನು ಸತ್ಯ ಹೇಳ್ತಾ ಇದ್ದ. സാറ പറയും എനിക്ക് വയ്യ. ಸಾರಾಳು ಹೇಳ್ತಿದ್ಲು ನನ್ನಿಂದ ಆಗುವುದಿಲ್ಲ. അബ്രഹാം പറയും വിശ്വാസം. ಅಬ್ರಹಾಮನು ಹೇಳುತ್ತಾನೆ ವಿಶ್ವಾಸದಿಂದ. ഇസ്ഹാക്ക് വരും. ಇಸಾಕನು ಬಂದ. ഇസ്ഹാക്ക് വരും. ಇಸಾಕನು ಬರುವನು. സാറ പറയും എന്റെ ശരീരം നോക്ക്. ಸಾರಾಳು ಹೇಳ್ತಾಳೆ ನನ್ನ ಶರೀರ ನೋಡಿ. തൊക്കെല്ലാം നോക്ക്. ಅಯ್ಯೋ ನನ್ನ ಚರ್ಮ ನೋಡಿ. ചുളുങ്ങി 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 ಎಲ್ಲ ನನ್ನ ಚರ್ಮ ಮುದುಡ್ಕೊಂಡ್ಬಿಟ್ಟಿದೆ. എനിക്ക് പ്രായമായി. ನನಗೆ ಪ್ರಾಯವಾಯಿತು. മുടിയെಲ್ಲ പോയി. ಕೂದಲೆಲ್ಲ ಹೋಯಿತು. പ്രായമായി. ಪ್ರಾಯವಾಯಿತು. അബ്രഹാം പറയും. ಅಬ್ರಹಾಮನು ಹೇಳ್ತಾನೆ ഇല്ല ಇಲ್ಲ ഇല്ല ಇಲ್ಲ. വിശ്വാസം. ವಿಶ್ವಾಸ ಬಂತು. ദൈവം പറഞ്ഞിട്ടുണ്ടല്ലോ. ದೇವರು ಹೇಳಿದ್ದಾರಲ್ಲ 75 വർഷം. 75 ವರ್ಷ വാഗ്ദത്തം കിട്ടിക്കഴിഞ്ഞ് ವಾಗ್ದಾನ ಸಿಕ್ಕಿದ ನಂತರ 25 വർഷം 25 ವರ್ಷ കാണുന്നത് നിഷേധിച്ചു. ಅವನು ಹೇಳಿದ್ದನ್ನು ತಿರಸ್ಕರಿಸಿದ. കേൾക്കുന്നത് നിഷേധിച്ചു. ಕೇಳಿದ್ದನ್ನು ತಿರಸ್ಕರಿಸಿದ. തൊട്ടത് നിഷേധിച്ചു. ಮುಟ್ಟಿದ್ದನ್ನು ತಿರಸ್ಕರಿಸಿದ. സാറ എന്നും പറയും ഇസ്ഹാക്കില്ല. ಸಾರಾಳು ಯಾವಾಗ್ಲೂ ಹೇಳ್ತಾ ಇಸಾಕ ಬರುವುದಿಲ್ಲ. ഇസ്ഹാക്കില്ല. ಇಸಾಕನಿಲ್ಲ. അബ്രഹാം പറയും ഇസ്ഹാക്കുണ്ട്. ಅಬ್ರಹಾಮನು ಹೇಳ್ತಾನೆ ಇಸಾಕನು ಇದ್ದಾನೆ. സാറ എപ്പോഴും പറയും ഇസ്ഹാക്കില്ല. ಸಾರಾಳು ಯಾವಾಗ್ಲೂ ಹೇಳ್ತಾನೆ ಇಸಾಕನಿಲ್ಲ. അബ്രഹാം എപ്പോഴും പറയും ഇസ്ഹാക്ക്. ಅಬ್ರಹಾಮನು ಯಾವಾಗ್ಲೂ ಹೇಳ್ತಾನೆ ಇಸಾಕನಿದ್ದಾನೆ. സാറ പറയും ഇല്ല. ಸಾರಾಳು ಹೇಳ್ತಾಳೆ ಇಲ್ಲ. അബ്രഹാം പറയും ഉണ്ട്. ಅಬ್ರಹಾಮನು ಹೇಳ್ತಾನೆ ಇದೆ. സാറ പറയും ഇല്ല. ಸಾರಾಳು ಹೇಳ್ತಾಳೆ ಇಲ್ಲ. അബ്രഹാം പറയും ഉണ്ട്. ಅಬ್ರಹಾಮನು ಹೇಳ್ತಾನೆ ಇದೆ. വീണ്ടും സാറ പറയും. ಪುನಃ ಸಾರಾ ಹೇಳ್ತಾಳೆ ಇಲ್ಲ. അബ്രഹാം പറയും ഉണ്ട്. ಅಬ್ರಹಾಮನು ಹೇಳ್ತಾನೆ ಇದೆ. അവസാനം ಕೊನೆಗೆ ഇസ്ഹാക്ക് വന്നു. ಇಸಾಕ ಬಂದ. ബാബാ ഹല്ലേലൂയ. ಹಲ್ಲೆಲೂಯ. ഇതേതാ ഇസ്ഹാക്ക്? ಇದು ಯಾವ ಇಸಾಕ? ഹല്ലേലൂയ. ಹಲ್ಲೆಲೂಯ. 25 വർഷം. 25 ವರ್ಷ. ചെറിയ സമയമാ? ಅದು ಸ್ವಲ್ಪ ಸಮಯವಾ? കാൽ നൂറ്റാണ്ട്. ಕಾಲು ಶತಮಾನ. കാണുന്നത് പറയാൻ പറഞ്ഞപ്പോ അബ്രഹാം പറഞ്ഞു പറയത്തില്ല. ಕಾಣುವುದನ್ನು ಹೇಳು ಅಂತ ಹೇಳಿದಾಗ ಅಬ್ರಹಾಂ ಹೇಳುವುದಿಲ್ಲ. ആ നാവിനെ പരിശീലിപ്പിച്ചു. ಆ ನಾಲಿಗೆಗೆ ಅವನು ಕಲಿಸಿಕೊಟ್ಟ. കണ്ണിനെ പരിശീലിപ്പിച്ചു. ಕಣ್ಣಿಗೆ ಪರಿಶೀಲನೆ ചെവിയെ ಕೊಟ್ಟ. പരിശീലിപ്പിച്ചു. ಕಿವಿಗೆ ಪರಿಶೀಲನೆ ಕೊಟ್ಟ. ചെറിയ കാര്യമാണ്. ಅದು ಸಣ್ಣ ವಿಷಯವಾ? 25 വർഷം പരിശീലിപ്പിച്ചു. 25 ವರ್ಷ ಪರಿಶೀಲನೆ ಕೊಟ್ಟ. 2 ആഴ്ച നോക്കിയിട്ട് നമ്മൾ പറയുന്നു ഇനി എനിക്ക് പ്രാർത്ഥന വേണ്ട, ഞാൻ ഇനി പ്രാർത്ഥനയ്ക്ക് പോവില്ല, ഒന്നിനും പോകുന്നില്ല. 2 ವಾರ ಪ್ರಯತ್ನ ಪಟ್ಟು ನಾವು ಹೇಳ್ತೇವೆ ನನಗೆ ಪ್ರಾರ್ಥನೆ ಬೇಡ. 25 years. ಏನು ಮಾಡಿದ್ರು? 25 ವರ್ಷ fighting the fight of faith. ಅವನ ವಿಶ್ವಾಸಕ್ಕಾಗಿ ಹೋರಾಡಿದ. defending with faith. ಅವನು ಅವಲಂಬಿಸಿದ. Though every single day he was seeing the negative. ಪ್ರತಿ ದಿನದಲ್ಲೂ ನೆಗೆಟಿವ್ ಅನ್ನು ನೋಡ್ತಾ ಇದ್ದ. No one was supporting him. ಯಾರು ಅವನಿಗೆ ಸಪೋರ್ಟ್ ಕೊಡ್ತಾ ಇರಲಿಲ್ಲ. കണ്ണിനെ പഠിപ്പിച്ചു. ಕಣ್ಣಿಗೆ ಕಲಿಸಿದ. ചെവിയെ പഠിപ്പിച്ചു. ಕಿವಿಗೆ ಕಲಿಸಿದ. നാവിനെ പഠിപ്പിച്ചു. ನಾಲಿಗೆಗೆ ಕಲಿಸಿದ. ഹല്ലേലൂയ. ഹല്ലേലൂയ. ഇങ്ങനെ ഒരു പഠിപ്പിക്കണം. നമുക്കെല്ലാം അടുത്തിരിക്കുന്ന ആൾക്ക് കൈ കൊടുത്ത് പറ കണ്ണിനെ പഠിപ്പിക്കണം. ಹತ್ತಿರದಲ್ಲಿ ಕುಳಿತಿರುವವರಿಗೆ ಕೈ ಹಿಡಿದು ಹೇಳಿ ಕಣ್ಣಿಗೆ ಕಲಿಸು ಹೇಳಿ. ಕಣ್ಣಿಗೆ ಕಲಿಸು. ನಿನ್ನ ಕಿವಿಗೆ ಕಲಿಸು. What's your name? Hallelujah. It's not an easy process. ಅದು ಸುಲಭವಲ್ಲ. It's very difficult. ತುಂಬಾ ಕಷ್ಟ ಅದು. Hallelujah. Hallelujah. Seeing the reality and saying it, it's very easy. ನಿಜ ಸಂಗತಿ ಕಂಡ್ರೆ ಅದನ್ನು ನಂಬಲು ತುಂಬಾ ಸುಲಭ. You are not believing. ನೀನು ನಂಬದೇ ಇದ್ರೆ You are speaking what you want to see. എന്താണ് നിനക്ക് കാണാൻ താല്പര്യമുള്ളത് അത് മാത്രം നീ കാണുകയാണ്. ಏನು ನಿನಗೆ ನೋಡಲು ಇಷ್ಟ ಇದೆಯೋ ಅದನ್ನು ಮಾತ್ರ ನೀನು ಕಾಣುತ್ತಿ. Oh my God. ಯೇಸುವೇ. 25 years. 25 ವರ್ಷಗಳಿಂದ എൻ്റെ ദൈവമേ, ನನ್ನ ದೇವರೇ, 25 വർഷം 25 ವರ್ಷ ഒരു നെഗറ്റീവ് വായിന്ന് വരാൻ സമ്മതിച്ചില്ല. ಬಾಯಿಯಿಂದ ಒಂದು ನೆಗೆಟಿವ್ ಬರಲು ಅವನು ಒಪ್ಪಲಿಲ್ಲ. ಟ್ರೈನಿಂಗ್ ಪರಿಶೀಲಿಸು ಪರಿಶೀಲನೆ ಪರಿಶೀಲಿಸು ವಿಶ್ವಾಸದ ಪರಿಶೀಲನೆ
ഇത് ജയിച്ചാൽ, ಇದರಲ್ಲಿ ನೀನು ಗೆದ್ದರೆ, ഇത് ജയിച്ചാൽ, ಇದರಲ್ಲಿ ಗೆದ್ದರೆ ഇസ്ഹാക്ക് വരും. ಇಸಾಕ ಬರುತ್ತಾನೆ. Come on. ಚಪ್ಪಾಳೆ ತಟ್ಟಿ. ശക്തിയോടെ ಗಟ್ಟಿಯಾಗಿ ಸುವೇ ഹല്ലേലൂയ ഹല്ലേലൂയ ഹല്ലേലൂയ. ഈശോയെ ആരാധന 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 ಸುವೇ ಸುವೇ ആരാധന 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 ആരാധന. ഈശോയെ ആരാധന 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 ആരാധന. ഹല്ലേലൂയ 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 ഹല്ലേലൂയ. ഞാൻ വിശ്വസിക്കുന്നു, ഞാൻ വിശ്വാസം വർദ്ധിപ്പിക്കണമേ. ವಿಶ್ವಾಸವನ್ನು ಹೆಚ್ಚಿಸಿರಿ. ഞങ്ങളുടെ വിശ്വാസം വർദ്ധിപ്പിക്കണമേ. ನಮ್ಮ ವಿಶ್ವಾಸವನ್ನು ಹೆಚ್ಚಿಸಿರಿ. ഞങ്ങളുടെ വിശ്വാസം ನಮ್ಮ വർദ്ധിപ്പിക്കണമേ. ವಿಶ್ವಾಸವನ್ನು ಹೆಚ್ಚಿಸಿರಿ. ഞങ്ങളുടെ വിശ്വാസം ನಮ್ಮ വർദ്ധിപ്പിക്കണമേ. ವಿಶ್ವಾಸವನ್ನು ಹೆಚ್ಚಿಸಿರಿ. ഞങ്ങളുടെ വിശ്വാസം ನಮ್ಮ വർദ്ധിപ്പിക്കണമേ. ವಿಶ್ವಾಸವನ್ನು ಹೆಚ್ಚಿಸಿರಿ. എല്ലാരും പറഞ്ഞു പ്രാർത്ഥിച്ചു. ಎಲ್ಲರೂ ಹೇಳಿ ಪ್ರಾರ್ಥಿಸಿರಿ. ನನ್ನ ವಿಶ್ವಾಸವನ್ನು ಹೆಚ್ಚಿಸಿರಿ. ഞങ്ങളുടെ വിശ്വാസത്തെ വർദ്ധിപ്പിക്കണമേ. ವಿಶ್ವಾಸ ಹೆಚ್ಚಿಸಿರಿ. ഞങ്ങളുടെ വചനം സത്യമാണെന്ന് വിശ്വസിക്കുവാനുള്ള കൃപ തരണമേ. ನಿಮ್ಮ ವಾಕ್ಯ ಸತ್ಯವೆಂದು ನಂಬಲು ಕೃಪೆಯನ್ನು ಕೊಡಿರಿ. യേശുവേ, ഞങ്ങൾ അത് വിശ്വസിക്കുന്നു. ಯೇಸುವೇ, ನಾವು ನಂಬುತ್ತಿದ್ದೇವೆ. കർത്താവേ, അങ്ങയുടെ വചനത്തിൽ ഞങ്ങളെ കുറിച്ച് പറഞ്ഞതെല്ലാം സംഭവിക്കുമെന്ന് ഞങ്ങൾ വിശ്വസിക്കുന്നു. ಯೇಸುವೇ, ನಿಮ್ಮ ವಾಕ್ಯದಲ್ಲಿ ನಮ್ಮ ಕುರಿತು ಹೇಳುತ್ತಿರುವುದೆಲ್ಲ ಸಂಭವಿಸುತ್ತದೆ ಎಂದು ನಂಬುತ್ತಿದ್ದೇವೆ. അതിനെതിരായി കാണുന്നതെല്ലാം ഞങ്ങൾ തിരസ്കരിക്കുന്നു. ಅದಕ್ಕೆ ಎದುರಾಗಿ ಕಾಣುವುದೆಲ್ಲ ನಾವು ತಿರಸ್ಕರಿಸುತ್ತಿದ್ದೇವೆ. Now you pray. Your miracle is coming. ನಿನ್ನ ಅದ್ಭುತ ಈಗ ನಡೀತಾ ಇದೆ. ಪ್ರಾರ್ಥಿಸು. Your miracle is coming. ನಿನ್ನ ಅದ್ಭುತ ಬರ್ತಾ ಇದೆ. നിന്റെ വീട്ടിൽ അത്ഭുതം നടക്കുന്നു. ನಿನ್ನ ಮನೆಯಲ್ಲಿ ಅದ್ಭುತ ನಡೀತಾ ಇದೆ. ഇപ്പോൾ നീ പ്രാർത്ഥിച്ചു. ಈಗ ನೀನು ಪ್ರಾರ್ಥಿಸು. മക്കൾക്ക് വേണ്ടി വിശ്വസിക്കുന്ന മാതാപിതാക്കന്മാർ എഴുന്നേൽക്കട്ടെ. ಮಕ್ಕಳಿಗಾಗಿ ವಿಶ್ವಾಸವಿಡುವ ತಂದೆ ತಾಯಂದಿರು ಎದ್ದು ನಿಂತುಕೊಳ್ಳಿ. Yes. ಹೌದು. നീ അവിടെ നിന്ന് വിശ്വസിക്കുമ്പോൾ, ನೀನು ಅಲ್ಲಿ ನಿಂತು ನಂಬುವಾಗ, തലമുറയെ യേശു ഏറ്റെടുക്കുന്നു. ನಿನ್ನ ತಲೆಮಾರನ್ನು ಯೇಸು ಸ್ವಾಮಿ ಸ್ವೀಕರಿಸುತ್ತಿದ್ದಾರೆ. തലമുറയെ യേശു ഏറ്റെടുക്കുന്നു. ತಲೆಮಾರನ್ನು ಯೇಸು ಸ್ವಾಮಿ ಸ್ವೀಕರಿಸುತ್ತಿದ್ದಾರೆ. വൈറ്റ് ഷോളിട്ട മകള്, ಆ ಬಿಳಿ ಶಾಲ್ ಹಾಕಿರುವಂತ ಮಗಳು, ഷോളിട്ട മകള്, ಬಿಳಿ ಶಾಲಿನ ಮಗಳು ഷൈനെ, അവളുടെ തലമുറ യേശു ഏറ്റെടുക്കുന്നു. ನಿನ್ನ ತಲೆಮಾರನ್ನು ಯೇಸು ಸ್ವಾಮಿ ಸ್ವೀಕರಿಸುತ್ತಿದ್ದಾರೆ. ಬಾ. വാ. മകളെ ചൊല്ലി നീ കരയുന്നു. ಮಕ್ಕಳ ಕುರಿತು ನೀನು ಅಳುತ್ತಿದ್ದೀಯಾ? മകനെ ചൊല്ലി നീ കരയുന്നു. ಮಗನ ಕುರಿತು ನೀನು ಅಳುತ್ತಿರುವೆಯಾ? യേശു ഏറ്റെടുക്കുന്നു. ಯೇಸು ಸ್ವೀಕರಿಸುತ್ತಿದ್ದಾರೆ. കർത്താവ് പറയുന്നു. ಯೇಸು ಹೇಳುತ್ತಿದ್ದಾರೆ. സമയമായി സഹോദരി, ಸಮಯವಾಯಿತು ಸಹೋದರಿ. വല്ലമയുള്ള ശക്തിയുള്ള കരം, ಶಕ್ತಿಯುತವಾದಂತ ಕೈ ನಿನಗಾಗಿ ಈಗ ಇಳಿದು ಬರುತ್ತಾ ಇದೆ. ಅವಳೊಂದಿಗೆ ಎಲ್ಲರ ಕೈಗಳನ್ನು ಎತ್ತಿ ಹಿಡಿದು ಪ್ರಾರ್ಥಿಸಿ. ಯೇಸುವೇ, അത്ഭുതം നടക്കുന്നു. ಅದ್ಭುತ ನಡೀತಾ ಇದೆ. ഇവരുടെ വീട്ടിൽ നിന്ന് ആരെങ്കിലും വന്നിട്ടുണ്ടോ? ಇವಳ ಮನೆಯಿಂದ ಯಾರಾದರೂ ಬಂದವರಿದ್ದಾರಾ? ಇವಳ ಮನೆಯಿಂದ ಬಂದವರು, ಇವಳ ಮನೆಯಿಂದ ಬಂದವರು ಯಾರಾದರೂ ಇದ್ರೆ ಮುಂದಕ್ಕೆ ಬರಲಿ. ഇവരുടെ വീട്ടിൽ ജോൺ എന്ന പേരുള്ള ആളുണ്ടോ ചോദിക്കുക. ജോൺ. ನಿಮ್ಮ ಮನೆಯಲ್ಲಿ ಇವಳ ಗಂಡ ಜಾನ್. ജോൺ. ಜಾನ್. കഴുത്തില്, ಅವನ ಕುತ್ತಿಗೆಗೆ, കഴുത്തിന് പ്രശ്നമുള്ള ജോൺ ആര്? ಕುತ್ತಿಗೆಗೆ ತೊಂದರೆ ಇರುವ ಜಾನ್ ಅಂದ್ರೆ ಯಾರು? ഒരു ജോൺ പേര് വെളിപ്പെടുന്നു. ಜಾನ್ ಎಂಬ ಹೆಸರು ಯೇಸು ತೋರಿಸುತ್ತಿದ್ದಾರೆ. ಅವನು ಯಾರು? ಹಸ್ಬೆಂಡ್. കഴുത്തില്, ಅವನ ಕುತ್ತಿಗೆಯಲ್ಲಿ സെർവിക്കൽ സ്പോണ്ടിലോസിന്റെ പ്രശ്നമുള്ള ജോൺ ആര്? ഇവിടെ വന്നിട്ടുണ്ടോ? ಇಲ್ಲಿ ಬಂದಿದ್ದಾರೆ? ಬಂದಿಲ್ಲ. ಅಸ್ಸಾಮಿലാണ്. അസ്സാമിലാണ്. ಅಸ್ಸಾಮಿನಲ್ಲಿ ಇದ್ದಾರೆ. ಅಲ್ಲಿ ಒಂದು ಅದ್ಭುತ ನಡೀತಾ ಇದೆ. ಮಿರಕಲ್ ಮಿರಕಲ್ ಮಿರಕಲ್. ಅದ್ಭುತಗಳು ನಡೆಯುತ್ತಾ ಇದೆ. നന്ദി കർത്താവേ, നന്ദി യേശുവേ, നന്ദി പരിശുദ്ധാത്മാവേ. ഹല്ലേലൂയ 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 ഹല്ലേലൂയ. അച്ഛാ ഹല 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 ഹല. യേശുവേ, യേശുവിന്റെ നാമത്തിൽ, യേശുവിന്റെ നാമത്തിൽ, യേശുവിന്റെ നാമത്തിൽ.
അത്ഭുതങ്ങൾ നടന്നുകൊണ്ടിരിക്കുന്നു. ಅದ್ಭುತಗಳು ನಡೆಯುತ್ತಾ ಇದೆ. ആരുടെയോ ഹൃദയത്തിൽ ഇപ്പോൾ ഒരു അത്ഭുതം സാക്ഷ്യപ്പെടുത്താൻ പരിശുദ്ധാത്മ പറയുന്നു. ನೋಡಿ, ಈಗ ಯಾರಿಗೋ ನಿಮ್ಮ ಮನಸ್ಸಿನಲ್ಲಿ ಪರಿಶುದ್ಧಾತ್ಮರು ಹೇಳ್ತಾ ಇದ್ದಾರೆ, ನಿಮ್ಮಲ್ಲಿ ನಡೆದ ಒಂದು ಅದ್ಭುತವನ್ನು ಸಾಕ್ಷ್ಯಪಡಿಸುವಂತ. ಯಾರು ಅವರು? ಯಾರು ಅವರು? ಯಾರಲ್ಲೋ ಪರಿಶುದ್ಧಾತ್ಮರು ಹೇಳ್ತಾ ಇದ್ರು, ನೀವು ಬನ್ನಿ ಬನ್ನಿ, പെട്ടെന്ന് ശീഘ്രം ಬೇಗ ಬೇಗ ಬಾ, ಬೇಗ ಬಾ, എനിക്കൊരു അത്ഭുതം സാക്ഷ്യപ്പെടുത്താൻ, ನನಗೆ ಒಂದು ಅದ್ಭುತ ಸಾಕ್ಷ್ಯಪಡಿಸಬೇಕು ಅಂತ ಇಲ್ಲೊಬ್ರು ಹೇಳ್ತಾ ಇದ್ರು. ಅವರು ಬೇಗ ಮುಂದಕ್ಕೆ ಬರಲಿ, ಬೇಗ ಬಾ. ഇപ്പൊ ആരോ അവിടെ ഇരുന്ന് പറഞ്ഞു, എനിക്ക് അത്ഭുതം ഒന്ന് സാക്ഷ്യപ്പെടുത്താം. ಈಗ ಯಾರೋ ಅಲ್ಲಿ ಹೇಳ್ತಾ ಇದ್ರು, ನನಗೊಂದು ಅದ್ಭುತ ಸಾಕ್ಷ್ಯಪಡಿಸಲಿಕ್ಕಾಗಿದೆ ಎಂದು. ನೀವಾ? ಬನ್ನಿ ಬನ್ನಿ. ಕೇಕ್ 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 ಯಾಕೆ? അച്ഛന് കൊടുക്കാനാ? ಗುರುಗಳಿಗೆ ಕೊಡ್ಲಿಕ್ಕಾ? ഇറ്റ്സ് ഫോർ യു. എനിക്കോ? അയ്യോ. സ്പീക്ക് ഇൻ കന്നഡ. ಹೇಳಿ. നിങ്ങൾ ഏത് ഭാഷ? ಯಾವ ಭಾಷೆ ನಿಮ್ದು? Which language you speak? ಕೊಂಕಣಿ. Yeah, Konkani. Konkani. You speak Konkani. God has healed me. God has healed me, touched me. That day I went to check, and everything is there is normal. Hallelujah. Hallelujah. You told me to break the cake. That operation is cancelled. The surgery is cancelled. ಓ, ಕಳೆದ ತಿಂಗಳು ಬಂದಾಗ ಡಾಕ್ಟರ್ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರು. ಕಳೆದ ತಿಂಗಳು ಇಲ್ಲಿ ಪ್ರೇಯರಿಗೆ ಬಂದಾಗ ಹೋಗಿ ಚೆಕಪ್ ಮಾಡುವಾಗ ಡಾಕ್ಟರ್ ಹೇಳ್ತಾ ಇದ್ರು, ಇವಳ ಹೊಟ್ಟೆಯಲ್ಲಿ ಗಡ್ಡ ಇಲ್ಲ, ಆಪರೇಷನ್ ಮಾಡಬೇಡ ಎಂದು. ಅದಕ್ಕೆ ಕೇಕ್ ತಗೊಂಡು ಬಂದಿದ್ದಾಳೆ. ഇത്രയും പേർക്ക് ഈ കേക്ക് പോരാ. ಇಷ್ಟು ಮಂದಿಗೆ ಈ ಕೇಕ್ ಸಾಲದು. ഇപ്പൊ നിങ്ങൾ അവിടെ ഇരുന്ന് പറഞ്ഞോ, എനിക്കൊന്ന് സാക്ഷ്യപ്പെടുത്തണോ. ನೋಡಿ, ಇವಳು ಅಲ್ಲಿ ಕುಳಿತುಕೊಂಡು ಮನಸ್ಸಲ್ಲೇ ಹೇಳ್ತಾ ಇದ್ರು, ದೇವರೇ ನೀನು ಕೊಟ್ಟ ಸೌಖ್ಯ ಎಲ್ಲರ ಮುಂದೆ ಸಾಕ್ಷ್ಯ ಪಡಿಸಬೇಕು ಅಂತ ಮನಸ್ಸಲ್ಲೇ ಹೇಳ್ತಾ ಇದ್ದಾಗ ಪರಿಶುದ್ಧಾತ್ಮರ ಬ್ರದರಿಗೆ ತೋರಿಸಿಕೊಟ್ರು ಅದನ್ನು. Hallelujah. What's your name? Veena. 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 Thank you Lord Jesus. യേശുവേ സ്തോത്രം. നന്ദി. Malayalam, Veena is an instrument. You know that? Thank you Lord Jesus. Oof. There is Hanzane glory of the Lord is falling down. നിന്റെ രൂപവും ഭാവവും എന്നിലാകട്ടെ. നിന്റെ ആത്മശക്തിയും എന്നിൽ കവിഞ്ഞിടട്ടെ. ആദ്യനും അന്ത്യനും നീ മാത്രമേ യേശുവേ. സ്തുതികൾക്കും പുകഴ്ചയ്ക്കും യോഗ്യനേ യേശുവേ. വീണ്ടും വീണ്ടും അവളെ വിളിക്കുന്നു. ನೋಡಿ, ನೀನು ಬಾಮ, ನೀನು ಬಾ, ನೀನು ಬಾ, ನಿನ್ನನ್ನು ಕರೀಲಿಕ್ಕೆ ಯೇಸು ಹೇಳ್ತಾ ಇದ್ರೆ, ಬಾಬಾ.
ಯೇಸು ನಿನಗೆ ವಿಶ್ವಾಸದ ವರ ಕೊಡ್ತಾ ಇದ್ದಾರೆ. നീ വിശ്വസിക്കുന്ന കാര്യം കാണണമെന്നില്ല, ನೀನು ನಂಬುವಂತ ಕಾರ್ಯ ಕಾಣಬೇಕು ಎಂದಿಲ್ಲ. വിശ്വസിക്കുന്നത് കാണണമെന്നില്ല, ನೀನು ನಂಬುತ್ತಿರುವುದು ಕಾಣಬೇಕೆಂದಿಲ್ಲ. വിശ്വാസത്തിന്റെ യുദ്ധമാണ് നീ ചെയ്യുന്നത്. ವಿಶ್ವಾಸದ ಯುದ್ಧವನ್ನು ನೀನು ಮಾಡುತ್ತಾ ಇದ್ದಿ. അവിടെ ഒറ്റയ്ക്കാണ്, ಅಲ್ಲಿ ನೀನು വിശ്വസിച്ചവരെല്ലാം ഒറ്റയ്ക്കാണ്. ನೋಡಿ, ನಂಬಿದವರೆಲ್ಲರೂ ಒಂಟಿಯಾಗೇ ಇದ್ದರು. മോസസ് മാത്രമേ വിശ്വസിക്കുന്നുള്ളൂ. ಮೋಶೆ ಮಾತ್ರ ನಂಬಿದ. ഈ വടി കൊണ്ട് അടിച്ചാൽ, ಈ ಕೋಲಿನಿಂದ ಬಡಿದರೆ ചെങ്കടൽ പിളർക്കുമെന്ന്, ಕೆಂಪು ಸಮುದ್ರ ವಿಭಜನೆಗೊಳ್ಳುತ್ತದೆ. ഈ കൊമ്പ് വെട്ടിയിട്ടാൽ, ಈ ಕೊಂಬನ್ನು ಹಾಕಿದರೆ കയ്പ് മധുരമാകുമെന്ന്, ಕಹಿ ಸಿಹಿಯಾಗುತ್ತದೆ. ഏലിയാവ് മാത്രം വിശ്വസിക്കുന്നു. ಏಲಿಯನ್ನು ಮಾತ್ರ ನಂಬಿದ. ഞാൻ പറയുമ്പോൾ മഴ പെയ്യുമെന്ന്, ನಾನು ಹೇಳುವಾಗ ಮಳೆ ಬೀಳುತ್ತದೆ ಎಂದು യേശു മാത്രമേ വിശ്വസിക്കുന്നു. ಯೇಸು ಮಾತ್ರ ನಂಬಿದರು. ആ കൽഭരണിയിലുള്ളത് വെള്ളമല്ല, ಆ ಕಲ್ಲು ಬಾನಿಯಲ್ಲಿರುವುದು ನೀರಲ್ಲ, അത് വീഞ്ഞാണ്. ಅದು ದ್ರಾಕ್ಷಾರಸ. വിശ്വസിക്കുന്നവരെല്ലാം ഒറ്റയ്ക്കാണ്. ನೋಡಿ, വിശ്വാസವಿಟ್ಟವರೆಲ್ಲರೂ ಒಂಟಿ. നീ ഒറ്റയ്ക്കാണ്, ನೀನು ಒಂಟಿಯಾಗಿದ್ದಿ. പക്ഷെ നിന്റെ വിശ്വാസം ജയിക്കും. ಆದರೆ ನಿನ್ನ ವಿಶ್ವಾಸ വിശ്വാസം ജയിക്കും. ನಿನ್ನ ವಿಶ್ವಾಸ ಜಯಿಸುತ್ತದೆ. ನಿನ್ನ ವಿಶ್ವಾಸ ಜಯಿಸುತ್ತದೆ. വിശ്വാസം ജയിക്കും. ನಿನ್ನ ವಿಶ್ವಾಸ ಜಯಿಸುತ್ತದೆ. അത് ജയിക്കുമ്പോൾ, ಅದು ಜಯಿಸುವಾಗ ഇന്ന് നിന്നെ ഉപേക്ഷിച്ചു പോയവരെല്ലാം, ಇಂದು ನಿನ್ನನ್ನು ಬಿಟ್ಟು ಹೋದವರೆಲ್ಲರೂ നിന്റെ മഹത്വം കണ്ട് ನಿನ್ನ ಮಹಿಮೆ ಕಂಡು ನಿನ್ನ ಹಿಂದೆ ಬರುತ್ತಾರೆ. നിന്റെ പിന്നാലെ വരും. ನಿನ್ನ ಹಿಂದೆ ಅವರೆಲ್ಲರೂ ಬರುತ್ತಾರೆ. കൈ അടിച്ചു സ്തുതിക്കുക. ಚಪ್ಪಾಳೆ ತಟ್ಟುತ್ತಾ ಸ್ತುತಿಸು. കുടുംബ ജീവിതത്തിന് ഇടയിലെ ഇടർച്ചകൾക്കെതിരെ പ്രാർത്ഥിക്കാം. ನೋಡಿ, ಕುಟುಂಬ ಜೀವನದಲ್ಲಿ ನಡೆಯುತ್ತಿರುವಂತ ಸಮಸ್ಯೆಗಳಿಗಾಗಿ ಪ್ರಾರ್ಥನೆ ಮಾಡಿ. ഇപ്പോഴേ കുടുംബ ജീവിതത്തിന് ഇടയിലെ ഇടർച്ച, ಕುಟುಂಬ ಜೀವನ ನಡೆಸುವವರಲ್ಲಿರುವ ಸಮಸ್ಯೆ, ഭാരപ്പെടുന്നവർ പ്രാർത്ഥിച്ചു. ಅದರ ಕುರಿತು ನೊಂದುಕೊಂಡಿರುವವರೇ ಪ್ರಾರ್ಥಿಸು. യേശു നിങ്ങൾക്കൊരു സമാധാനം, ಯೇಸು ನಿನಗೊಂದು ಸಮಾಧಾನ ಕೊಡುತ್ತಿದ್ದಾರೆ. നിനക്കാത്ത നിലയിൽ, ನಿಂತು ಹೋಗದ ರೀತಿಯಲ್ಲಿ കർത്താവ് നിന്റെ ജീവിതത്തെ സെറ്റിൽ ചെയ്യും. ಯೇಸು ನಿನ್ನ ಜೀವನವನ್ನು ಸರಿಪಡಿಸುತ್ತಿದ್ದಾರೆ. ಬ್ರದರ್, ನೀವು പ്രാപിക്കുക, ಪ್ರಾರ್ಥಿಸು. നിന്റെ അത്ഭുതം, നിന്റെ ನಿನ್ನ ಅದ್ಭುತಗಳ ಸಮಯ. അങ്ങനെ പിടിച്ചോളാം, അങ്ങനെ പിടിച്ചോളാം. അങ്ങോട്ട് ಯಾರಾದ್ರೂ ಅವನ ಹತ್ತಿರಕ್ಕೆ ಹೋಗಿ, ഒരു വോളണ്ടിയർ അങ്ങോട്ട് ചെല്ല്. ಒಬ್ಬ ವಾಲಂಟಿಯರ್ ಅವನ ಬಳಿಗೆ ಹೋಗಿ, ഒരു വോളണ്ടിയർ അങ്ങോട്ട് ചെല്ല്. ಒಬ್ಬ ವಾಲಂಟಿಯರ್ ಅಲ್ಲಿಗೆ ಹೋಗಿ അവന് വേണ്ടി പ്രാർത്ഥിച്ചു. ಅವನಿಗಾಗಿ ಪ್ರಾರ್ಥನೆ ಮಾಡಿ. അവന്റെ മേൽ നിന്നൊരു നിഴൽ ഒഴിഞ്ഞു പോകും. ನಿನ್ನ ಮೇಲಿನಿಂದ ಒಂದು ನೆರಳು ಬಿಟ್ಟು ಹೋಗ್ತಾ ಇದೆ. ಬಿಟ್ಟು ಹೋಗ್ತಾ ಇದೆ, ಬಿಟ್ಟು ಹೋಗ್ತಾ ಇದೆ. ಅದು ಬಿಟ್ಟು ಹೋಗ್ತಾ ಇದೆ ಅವನಿಂದ. അവിടെയുള്ള എല്ലാവരും പ്രാർത്ഥിച്ചു. ಅಲ್ಲಿ ಕುಳಿತಿರುವವರೆಲ್ಲರೂ ಈಗ ಪ್ರಾರ್ಥನೆ ಮಾಡಿ. ಅವನಿಗಾಗಿ ಪ್ರಾರ್ಥನೆ ಮಾಡಿ. ಅವನ ಕುಟುಂಬ ಜೀವನಕ್ಕಾಗಿ ಪ್ರಾರ್ಥಿಸಿ. അവന്റെ കുടുംബ ജീവിതത്തിൽ എന്തോ ദൈവം ചെയ്യുന്നു. ಅವನ ಕುಟುಂಬ ಜೀವನದಲ್ಲಿ ದೇವರ ಕೃಪೆಯನ್ನು ಸುರಿಸ್ತಾ ಇದ್ದಾರೆ. കർത്താവ് തിരിച്ചു കൊണ്ടുവരുന്നു. യേശു സ്വാമി ವಾಪಸ್ ತರುತ್ತಾ ಇದ್ದಾರೆ. നഷ്ടപ്പെട്ടതിനെ തിരിച്ചു തരുന്നു. ಕಳೆದು ಹೋದ ವ್ಯಕ್ತಿ ನಿನಗೆ ಮರಳಿ ಕೊಡ್ತಾ ಇದ್ದಾರೆ. യേശുവിന്റെ നാമത്തിൽ, യേശുವಿನ ನಾಮದಲ್ಲಿ ഇനിയും പല കുടുംബ ജീവിതങ്ങളോടും ಇನ್ನು ಸಹ ಅನೇಕರ ಕುಟುಂಬ ಜೀವನ ಸರಿಪಡಿಸ್ತಾ ಇದ್ದಾರೆ. യേശു സംസാരിക്കുന്നു. യേശു ಸ್ವಾಮಿ ಮಾತನಾಡುತ್ತಿದ್ದಾರೆ. കർത്താവ് നിനക്ക് ചിന്തിക്കാൻ കഴിയാത്ത തരത്തിൽ നിന്നെ സെറ്റിൽ ചെയ്യുന്നു. ನಿನ್ನಿಂದ ಎಣಿಸಲಿಕ್ಕೆ ಆಗದ ಹಾಗೆ യേശു ನಿನ್ನನ್ನು ಸರಿಪಡಿಸ್ತಾ ಇದ್ದಾರೆ. ഇങ്ങോട്ട് വാ. ಈಚೆ ಬನ್ನಿ, ಈಚೆ ಬನ್ನಿ.
യേശുവേ 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 യേശുവേ. Get the blessing from the Father. റോസ് ഇട്ടിട്ട് ആൾക്ക് വേണ്ടി പ്രാർത്ഥിക്കുന്നു. ಒಂದು ರೋಸ್ ಬಣ್ಣದ ಶರ್ಟ್ ಹಾಕಿರುವಂತ ವ್ಯಕ್ತಿಗಾಗಿ ಪ್ರಾರ್ಥನೆ ಮಾಡ್ಲಿಕ್ಕೆ ಹೇಳ್ತಾ ಇದ್ದಾರೆ. ರೋಸ್ ಬಣ್ಣದ ಶರ್ಟ್ ನೋಡಿ ಅಲ್ಲಿ ರೋಸ್ ಬಣ್ಣ. ಅವನನ್ನು ಎಬ್ಬಿಸಿ ಆ ರೋಸ್ ಬಣ್ಣದ ಶರ್ಟ್ ಹಾಕಿರುವಂತ ಅವನನ್ನು ಎಬ್ಬಿಸಿ. ಅವನ ಹತ್ತಿರದಲ್ಲಿ ಕುಳಿತಿರುವವರೆಲ್ಲ ಸ್ವಲ್ಪ ಆಚೆ ಹೋಗಿ. ನೋಡಿ ಅವನು ಬೀಳ್ತಾನೆ. ನೋಡಿ ವಾಲಂಟಿಯರ್ಸ್ ಅವನಿಗೆ ಡಿಸ್ಟರ್ಬ್. ಅವನ ಕೈ ಹಾಗೆ ಹಿಡಿಬೇಡಿ. ಅವನಿಂದ ಬಿಟ್ಟು ಹೋಗುವಾಗ ಕೈ ಹಿಡಿಬೇಡಿ. ಅವನು ಬಿದ್ದರೆ ಮಾತ್ರ ನೀವು ಹಿಡಿದರೆ ಸಾಕು. ವಾಲಂಟಿಯರ್ಸ್ ಯಾರನ್ನು ಹಿಡಿಯುತ್ತೀರೋ ಅವರು ಬಿದ್ದರೆ ಮಾತ್ರ ಹಿಡಿದ್ರೆ ಸಾಕು. ಅಷ್ಟೇ ತನಕ ಅವರನ್ನು ಮುಟ್ಟಬೇಡಿ. ಅವನು ಸ್ವತಂತ್ರನಾಗಲಿ. ಅವನ ಬಂಧನವು ಬಿಚ್ಚಲ್ಪಡಲಿ. ಅವನು ಸ್ವತಂತ್ರನಾಗಲಿ. 7 ವರ್ಷಗಳಿಂದ മൃഗത്തെ കെട്ടുന്ന പോലെ ನೋಡಿ ಹಗ್ಗ ಕಡಿಮೆ ಇರುವಂತ ಉದ್ದ ಕಡಿಮೆ ಇರುವ ಹಗ್ಗದಲ್ಲಿ ಒಂದು ಮೃಗವನ್ನು ಕಟ್ಟುವ ಹಾಗೆ ಜೀವಿತ ಚುಚ್ಚಲ್ಪಟ್ಟಿರುತ್ತದೆ. ಅವನ ಜೀವನವು ಹಗ್ಗದಿಂದ ಕಟ್ಟಲ್ಪಟ್ಟಿದೆ. ಯೇಸು ನಿನ್ನನ್ನು ಕಾಪಾಡುತ್ತಿದ್ದಾರೆ. ಅವನ ಕಟ್ಟುಗಳು ಮುರಿಯಲ್ಪಡಲಿ. ಈಗ ಚಪ್ಪಾಳೆ ತಟ್ಟಿ ಸ್ತುತಿಸಿರಿ. ಅವನನ್ನು ಕರೆದುಕೊಂಡು ಬನ್ನಿ ಈಚೆ ಕರೆದುಕೊಂಡು ಬನ್ನಿ. ಕನ್ನಡಿ വെച്ച് ಆ ಮಗಳಿಗೆ വേണ്ടി ಪ್ರಾರ್ಥಿಸು. ಕನ್ನಡಕ ಹಾಕಿರುವ ಮಗಳಿಗಾಗಿ ಪ್ರಾರ್ಥಿಸು. ಕನ್ನಡಕ ಹಾಕಿರುವಂತ ಮಗಳು ಎದ್ದು ನಿಂತುಕೋ. ಯೇಸುವೇ 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 Glory. Glory of the Lord is moving into the place. ನೋಡಿ ದೇವರ ಶಕ್ತಿ ಅವಳ ಮೇಲೆ ಇಳಿದು ಬರುತ್ತಾ ಇದೆ. Pray for her. Pray for her. ಮಗಳೇ ಇವಳಿಗೆ വേണ്ടി ಪ್ರಾರ್ಥಿಸು. ಇವಳಿಗಾಗಿ ಪ್ರಾರ್ಥಿಸು. ಅವಳನ್ನು ಎತ್ತಿಕೊಂಡು ಬನ್ನಿ. ಯೇಸುವೇ 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 ಯೇಸುವೇ. ಅವಳನ್ನು ಈಚೆ ತನ್ನಿ. ನೀನು ರಕ್ಷಣೆಗೊಂಡಿದ್ದೀ. ರಕ್ಷಣೆ ಒಂದು.
Jesus. യേശുവേ, Jesus. യേശുവേ, Send your power. Send your power. ನಿನ್ನ ಶಕ್ತಿ ಕಳುಹಿಸು. Send your power. ನಿನ್ನ ಶಕ್ತಿ ಕಳುಹಿಸು. Send your power. ನಿನ್ನ ಶಕ್ತಿ ಕಳುಹಿಸು. Oh Jesus. ಓ ಯೇಸುವೇ, Who else is attending meeting from your family? All everybody. Where is your father? Amma, Jesus is giving you the peace. കർത്താവ് നിങ്ങളുടെ വീട്ടിലേക്ക് സമാധാനം തരുന്നു. ಯೇಸು ಸ್ವಾಮಿ ನಿಮ್ಮ ಮನೆಗೆ ಸಮಾಧಾನವನ್ನು ಕೊಡುತ್ತಿದ್ದಾರೆ. സംശയ വിചാരങ്ങളെ വിധിക്കരുത്. ಸಂಶಯವನ್ನು ಇಟ್ಟುಕೊಂಡು ತೀರ್ಪು ಕೊಡಬೇಡಿ. ഒരു വ്യക്തിയെ വെച്ച് നിങ്ങളുടെ വീട്ടിൽ എപ്പോഴും കലഹം ഉണ്ടായിക്കൊണ്ടിരിക്കും. ಒಬ್ಬ ವ್ಯಕ್ತಿಯ ಕಾರಣದಿಂದ ನಿಮ್ಮ ಮನೆಯಲ್ಲಿ ಯಾವಾಗಲೂ ಜಗಳ ನಡೀತಾ ಇದೆ. സ്വസ്ഥത നഷ്ടപ്പെട്ടു. ನೆಮ್ಮದಿಯನ್ನೇ ಕಳೆದುಕೊಂಡಿದ್ದೀರಿ. അത് ഒരു സ്ത്രീയാണ്. ಅದು ಒಬ್ಬಳು ಹೆಂಗಸಾಗಿದ್ದಾಳೆ. നിങ്ങളുടെ വീട്ടിലെ സമാധാനം അത് നശിപ്പിച്ചു. ನಿಮ್ಮ ಮನೆಯಲ್ಲಿರುವ ಸಮಾಧಾನವನ್ನೇ ಆ ಹೆಂಗಸು ಕೆಡಿಸುತ್ತಿದ್ದಾಳೆ. കർത്താവ് സമാധാനം തിരിച്ചു തരുന്നു. ಯೇಸು ಸ್ವಾಮಿ ಆ ಸಮಾಧಾನವನ್ನು ನಿಮಗೆ ವಾಪಸ್ಸು ಕೊಡುತ್ತಾ ಇದ್ದಾರೆ. വ്യക്തിയെ വിടുക. ಆ ವ್ಯಕ್ತಿಯನ್ನು ನೀನು ಬಿಟ್ಟು ಬಿಡು. അവൾക്ക് ഒരു ദോഷവും ചെയ്യാൻ കഴിയുകയില്ല. ಅವಳಿಗೆ ಯಾವ ಹಾನಿಯೂ ನಿಮಗೆ ಮಾಡಲಿಕ್ಕಾಗದು. കർത്താവ് നിങ്ങളുടെ ഭവനത്തിലുണ്ട്. ಯೇಸು ನಿಮ್ಮ ಮನೆಯಲ್ಲಿ ಇದ್ದಾರೆ. ഈശോ നിങ്ങളുടെ ഭവനത്തിന് നിയന്ത്രണം. ಯೇಸು ಸ್ವಾಮಿ ನಿಮ್ಮ ಮನೆಯ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. അമ്മ എന്നമ്മ പേര് എസ്രൈന. Lord Jesus, ಎಲ್ಲರೂ ಕೈ ನೀಟಿ ಕುಟುಂಬದ ಎಲ್ಲರೂ ಕೈಯನ್ನು ಆ ಕುಟುಂಬದವರ ಮೇಲೆ ಚಾಚಿ ಅವರಿಗಾಗಿ ಎಲ್ಲರೂ ಒಮ್ಮೆ ಪ್ರಾರ್ಥನೆ ಮಾಡಿ. ಯೇಸುವೇ, 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 ಯೇಸುವೇ. ನೋಡಿ, ಮೂರು ಮಂದಿ ಸೂಯಿಸೈಡಲ್ ಟೆಂಡೆನ್ಸಿಯುമായി ಆತ್ಮಹತ್ಯೆ ಮಾಡಬೇಕೆಂಬ ಯೋಚನೆಯಿಂದ ಬಂಧಿತರಾಗಿರುക്കുന്നു. ಈಗ ಇಲ್ಲಿ ಕುಳಿತವರಲ್ಲಿ 3 ಮಂದಿ ಸಾಯಬೇಕು ಅಂತೇಳಿ ಬಂದು ಕುಳಿತವರಿದ್ದಾರೆ. 3 ಮಂದಿ ಆತ್ಮಹತ್ಯೆ ಮಾಡಬೇಕೆಂಬ ಯೋಚನೆಯಲ್ಲಿ ಕುಳಿತವರಿಲ್ಲಿ ಇದ್ದಾರೆ. ಈ ನಿಮಿಷ ಅವರಿಗೆ ಬಂಧನದಿಂದ ಯೇಸು ಬಿಡುಗಡೆ ಕೊಡ್ತಾ ಇದ್ದಾರೆ. ಯೇಸು ಹೇಳುತ್ತಿದ್ದಾರೆ, ನೀನು ಬದುಕಿದ್ದ ಯೇಸುವಿಗೆ ಸಾಕ್ಷಿಯಾಗಬೇಕು. ಎಲ್ಲರೂ ಈಗ ಸ್ತುತಿಸಿರಿ. ಸ್ತುತಿ ಮಾಡುವ ಸಮಯದಲ್ಲಿ ಆತ್ಮಹತ್ಯೆ ಮಾಡಲು ಬಯಸುವವರು ಆದೀಗ ಹೊರಗಡೆ ಹೋಗ್ತದೆ. ಎಲ್ಲರೂ ಕೈಗಳನ್ನು ಎತ್ತಿ ಗಟ್ಟಿಯಾಗಿ ಸ್ತುತಿಸಿರಿ. ಆತ್ಮಹತ್ಯೆ ಬಂಧನವೆಲ್ಲ ಬಿಟ್ಟು ಹೋಗುವ ಸಮಯ.
ഈശോയെ ആരാധന 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 ആരാധന. ഹല്ലേലൂയ 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 ഹല്ലേലൂയ. ആരാധന 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 ആരാധന. ഈശോയെ ആരാധന 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 ആരാധന. ഹല്ലേലൂയ 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 സ്തുതിശ്രീ യേശുവേ ഹല്ലേലൂയ ജോറാಗಿ ഹല്ലേലൂയ കരയി. ഹല്ലേലൂയ 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 ഹല്ലേലൂയ. ഈശോയെ ആരാധന 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 ആരാധന. ഹല്ലേലൂയ 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 ഹല്ലേലൂയ. ഈശോയെ ഈശോയെ ಹೊರಗಡೆ ಬಾ ಹೊರಗಡೆ ಬಾ. Spirit of suicide. ಆತ್ಮಹತ್ಯೆ ಮಾಡಬೇಕು ಎನ್ನುವ ಬಂಧನ ಹೊರಟು ಬಾ. ಹೊರಗಡೆ ಬಾ ಹೊರಟು ಬಾ. ಹೊರಗಡೆ ಬಾ. ഇവിടെ ഉണ്ട്. ಇಲ್ಲಿ ಇದೆ. ശിവന്റെ നാമത്തിൽ പുറത്തു വാ. ശിവന്റെ നാമത്തിൽ അഴിഞ്ഞു പുറത്തു. മൂന്നെണ്ണം ഇപ്പൊ വരും. ಮೂರು ಬಂಧನ ಈಗ ಎದ್ದು ಹೊರಗಡೆ ಬರುತ್ತದೆ. ശിവന്റെ നാമത്തിൽ ഒരെണ്ണം വന്നു കഴിഞ്ഞു. ശിവന്റെ നാമത്തിൽ ശിവന്റെ നാമത്തിൽ ശിവന്റെ നാമത്തിൽ ಹೊರಗಡೆ ಬಾ ಹೊರಗಡೆ ಅವಳನ್ನು ಈಚೆ ತನ್ನಿ ಅವಳನ್ನು ಈಚೆ ತನ್ನಿ. ഹല്ലേലൂയ 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 ഹല്ലേലൂയ. ഈശോയെ ആരാധന ആരാധന ആരാധന. അഴിയട്ടെ അഴിയട്ടെ. ശിവന്റെ നാമത്തിൽ അഴിഞ്ഞ് പുറത്ത് വരട്ടെ. ശിവന്റെ നാമത്തിൽ അഴിഞ്ഞ് പുറത്ത്. ശിവന്റെ നാമത്തിൽ അഴിഞ്ഞ് പുറത്ത്. ഈശോയെ ആരാധന ഈശോയെ ആരാധന 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 ഈശോയെ ആരാധന 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 ആരാധന. രണ്ട് പ്രാവശ്യം ಎರಡು ಬಾರಿ ശ്രമിച്ചു. ಆತ್ಮಹತ್ಯೆ ಮಾಡಲು ಪ್ರಯತ್ನಿಸಿದ್ದಾಳೆ. ವಾಂತಿ ವಾಂತಿ ಮಾಡಲು ಸಾಧ್ಯತೆ. Leaving. ಅವಳ ಹೊಟ್ಟೆಯಲ್ಲಿ ಕೈ ಇಟ್ಟು ಪ್ರಾರ್ಥಿಸು. Come out. Oh. Another two will be coming now. ಇನ್ನೆರಡು ಈಗ ಹೊರಗಡೆ ಬರ್ತದೆ. ಇನ್ನೆರಡು ಇದೆ. എല്ലാവരും സ്തുതിച്ചു. ശാന്തനാനേ ശാന്തനാനരേ ശാന്തനാനരേ ശാന്തനാനരേ. Breaking every yokes of devil. പിശാചിന്റെ എല്ലാ നുഖങ്ങളെയും തകർക്കുന്നു. പിശാചിയെ എല്ലാ നഖಗಳನ್ನು മുറിയിട്ടിದ್ದೇನೆ. ഇപ്പോൾ ಈಗ വചനത്തിന്റെ ശക്തിയാൽ ವಾಕ್ಯದ ಶಕ್ತಿಯಿಂದ ഈ മകൾ സ്വതന്ത്രയാകട്ടെ. ಈ ಮಗಳ ಸ್ವಾತಂತ್ರ್ಯಳಾಗಲಿ. സ്വതന്ത്രയാകട്ടെ. ಸ್ವಾತಂತ್ರ್ಯಳಾಗಲಿ. ഹല്ലേലൂയ. യേശുവിന്റെ നാമത്തിൽ കൈയടിച്ച് സ്തുതിക്കാം. ചപ്പാളെ തട്ടുത്ത എല്ലാവരും സ്തുതിശ്രീ യേശുവേ യേശുവേ. ആരാധന 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 ആരാധന.
യേശുവേ ആരാധന ആരാധന ഹല്ലേലൂയ 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 ഹല്ലേലൂയ. നമ്മളിപ്പോ വിളിച്ചില്ലേ ഒരു ജോണിനെ വിളിച്ചില്ലേ? ജോൺ സൗഖ്യമായി കഴിഞ്ഞു. ಜಾನಿಗೆ ಸೌಖ್ಯ ಸಿಕ್ಕಿದೆ. ಜಾನ್ನ ಫೋನ್ ನಂಬರ್ ಇಲ್ಲ ಕೈಲಿ? ಜಾನ್ನ ಫೋನ್ ನಂಬರ್ ಕೈಯಲ್ಲಿ ಇದೆಯಲ್ವಾ? ಇದೆ. ಬೇಗ ಫೋನ್ ಮಾಡಿ. ಬೇಗ ಫೋನ್ ಮಾಡು. ಸರ್ವಿಕಲ್ ಸ್ಪಾಂಡಿಲೋಸಿಸ್ ಆಸಾಮಿನಲ್ಲಿ ಸೌಖ್ಯമായി. ಆಸಾಮಿನಲ್ಲಿ ಇದ್ದಂತ ಅವಳ ಗಂಡನ ಸ್ಪಾಂಡಿಲೈಸಿಸ್ ರೋಗಕ್ಕೆ ಈಗ ಯೇಸು ಸೌಖ್ಯ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಅವಳ ಸೌಖ್ಯವಾಗಿ. ಅಲ್ಲಿ ಅವನಿಗೆ ಸೌಖ್ಯ ಸಿಕ್ಕಿದೆ. ಹಲ್ಲೆಲೂಯಾ 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 ഹല്ലേലൂയ 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 ഹല്ലേലൂയ. ആരാധിക്കാം നമുക്ക് ആരാധിക്കാം, താതൻ നന്മകൾ ഘോഷിച്ചിടാം, കരങ്ങൾ ഉയർത്തി നന്ദി ചൊല്ലാം, അധരം തുറന്നൊന്നായി പാടി വാഴ്ത്താം. ആരാധിക്കാം നമുക്ക് ആരാധിക്കാം, താതൻ നന്മകൾ ഘോഷിച്ചിടാം, കരങ്ങൾ ഉയർത്തി നന്ദി ചൊല്ലാം, അധരം തുറന്നൊന്നായി പാടി വാഴ്ത്താം. ഹല്ലേലൂയ 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 ഹല്ലേലൂയ. ആരാധിക്കാം നമുക്ക് ആരാധിക്കാം, ആത്മാവില് സത്യത്തില് ആരാധിക്കാം നമുക്ക് ആരാധിക്കാം, ആത്മാവില് സത്യത്തില്. ഹല്ലേലൂയ 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 ഹല്ലേലൂയ. ಅಸ್ಸಾಮಿನಲ್ಲಿದ್ದ ಗಂಡನಿಗೆ ಫೋನ್ ಮಾಡಿದ್ದೀಯಾ? ಮಾಡಿದ್ದೀರಿ. ಗಂಡ ಏನು ಹೇಳಿದ್ರು? ಸೌಂಡ್ನಿಂದ ನಿಮಗೆ ಕೇಳಿಸ್ತಾ ಇಲ್ಲ ಗಂಡ ಏನು ಹೇಳ್ತಾ ಇದ್ದಾನೆ? ಕೇಳಿಸ್ತಾ ಇಲ್ಲ ಗಂಡನ ಹೇಳ್ತಾ ಇರುವುದು. Hallelujah. Hallelujah. You call him and make sure his cervical spondylosis is already left. ನೋಡಿ, ಫೋನ್ ಮಾಡಿ ಗಂಡನಿಗೆ ಹೇಳಿ ಅವರ ಸ್ಪಾಂಡಿಲೈಸ್ ರೋಗ ಇದೆಯಲ್ವಾ. ಈ ಜಾನ್ ಎಂಬ ಹೆಸರು ಯೇಸು ತೋರಿಸಿದ್ರು, ಯಾರಂತ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ. നിന്റെ തലയിൽ കൈ വെച്ച് പ്രാർത്ഥിച്ചപ്പോൾ നിന്റെ വീട്ടിൽ ജോൺ ഉണ്ടെന്നോ? ನಿನ್ನ ತಲೆಯಲ್ಲಿ ಕೈ ಇಟ್ಟು ಪ್ರಾರ್ಥನೆ ಮಾಡಿದಾಗ ನಿನ್ನ ಮನೆಯಲ್ಲಿ ಜಾನ್ ಎನ್ನುವಂತ ಒಬ್ಬ ವ್ಯಕ್ತಿ ಇದ್ದಾರೆ. 9 ವರ್ಷമായി ജോണിന് സർവിക്കൽ സ്പോಂಡಿലോസിಸ್ പ്രശ്നം. 9 ವರ್ಷಗಳಿಂದ ಈ ಜಾನ್ ಈ ಕಾಯಿಲೆಯಿಂದ ನರಳುತ್ತಾ ಇದ್ರು ಅಂತ ಹೇಳಿದ್ರು. ಅದು ಈಗ ಗುಣಪಡಿಸುತ್ತಿದ್ದೇನೆ ಎಂದರು. ಯೇಸು പറഞ്ഞതാണ്. ಯೇಸು ಹೇಳಿರುವುದಾಗಿದೆ. ഹല്ലേലൂയ 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 ഹല്ലേലൂയ. യേശുവിൻ രക്തമിന്നേ പാപം മോചിച്ചല്ലോ, യേശുവിൻ രക്തമിന്നേ പാപം മോചിച്ചല്ലോ, യേശുവിൻ രക്തമിന്നേ പാപം മോചിച്ചല്ലോ, യേശുവിൻ രക്തമിന്നേ ശാപം മോചിച്ചല്ലോ. ഹല്ലേലൂയ ഹല്ലേലൂയ
Hallelujah, 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 hallelujah. ഈ സമയത്തില് ಈ ಸಮಯ നമ്മൾ ഇങ്ങനെ പ്രാർത്ഥിക്കാൻ വേണ്ടി പോവുകയാണ്. ನಾವು ಈ ರೀತಿ ಪ್ರಾರ್ಥನೆ ಮಾಡೋಣ. കർത്താവേ, ಯೇಸುವೇ, എനിക്ക് വിശ്വാസം വർദ്ധിപ്പിച്ചു തരണം. ನನ್ನ ವಿಶ್ವಾಸವನ್ನು ಒಮ್ಮೆ ಹೆಚ್ಚಿಸಿರಿ. ഇത് ഒരു വരമാണ്. ಇದೊಂದು ವರವಾಗಿದೆ. വിശ്വാസം എന്നത്, ವಿಶ್ವಾಸ ಎನ್ನುವುದು ഒരു വരമാണ്. ಒಂದು ವರವಾಗಿದೆ. ആ വരം ലഭിച്ചവർക്കാണ് വിശ്വാസത്തിന്റെ വീര്യപ്രവൃത്തികൾ ചെയ്യാൻ കഴിയുന്നത്. ಆ ವರವನ್ನು ಪಡೆದವರಿಗೆ ಆಗಿದೆ ವಿಶ್ವಾಸದ ಸತ್ಕಾರ್ಯಗಳನ್ನು ಮಾಡಲು ಸಾಧ್ಯವಾಗುವುದು. ഹല്ലേലൂയ, ಹಲ್ಲೆಲೂಯ. ദൈവമേ, എനിക്ക് വിശ്വാസം വർദ്ധിപ്പിച്ചു തരണേ. ದೇವಾ, ನನ್ನ ವಿಶ್ವಾಸವನ್ನು ಹೆಚ್ಚಿಸಿರಿ. കർത്താവേ, എനിക്ക് വിശ്വാസം വർദ്ധിപ്പിച്ചു തരണേ. ಯೇಸುವೇ, ನನ್ನ ವಿಶ್ವಾಸವನ್ನು ಹೆಚ್ಚಿಸಿರಿ. വിശ്വാസത്തിന്റെ വരം എനിക്ക് തരണം. ವಿಶ್ವಾಸದ ವರ ನನಗೆ ಕೊಡಿರಿ. ഹല്ലേലൂയ, ಹಲ್ಲೆಲೂಯ. ഇപ്പോ ആർക്കാണ് ആ വ്യക്തി ആരാണെന്ന് എന്നോട് പറയണം. ആ വ്യക്തി ಯಾರು ಅಂತ ನನಗೆ ಹೇಳಬೇಕು. ഈ നട്ടലിന്റെ താഴെ മുതൽ മേള് വരെ ഇങ്ങനെ ഒരു മരവിപ്പ് കേറിക്കൊണ്ടിരിക്കുന്നു. ನೋಡಿ, ಈ ಬೆನ್ನಿನ ಮೂಳೆ ಇದೆಯಲ್ವಾ, ಬೆನ್ನಿನ ಮೂಳೆಯ ಕೆಳಗಿನಿಂದ ಮೇಲಿನ ತನಕ ಮರೆಗಟ್ಟುತ್ತಾ ಇದೆ. ಆ ವ್ಯಕ್ತಿ ಯಾರು? ಬೆನ್ನಿನ ಮೂಳೆ. ನೀವೇನಾ? ഒന്ന് കരമുയർത്തി ಒಮ್ಮೆ ಕೈ ಎತ್ತಿ ತೋರಿಸಿ. ಬೆನ್ನಿನ ಮೂಳೆಯ ಕೆಳಗಿನಿಂದ ಮೇಲಿನ ತನಕ ಮರೆಗಟ್ಟುತ್ತಾ ಇದೆ. ಈಗ ಹಿಂದೆ എനിക്ക് കാണത്തില്ല അവിടെയുള്ളവരെ. ಅಲ್ಲಿ ಹೊರಗಡೆ ಇದ್ದವರು ಯಾರು ಕಾಣಿಸ್ತಾ ಇಲ್ಲ. ನೋಡಿ, ಬೆನ್ನಿನ ಮೂಳೆ ಇದೆಯಲ್ಲ, ಬೆನ್ನಿನ ಮೂಳೆಯ ಕೆಳಗಡೆಯಿಂದ ಮೇಲಿನ ತನಕ ಮರೆಗಟ್ಟುತ್ತಾ ಇದೆ. ಅವರು ಯಾರು? ಕೈ ಎತ್ತಿ ಬೀಸಿ ತೋರಿಸಿ. ಮರೆಗಟ್ಟುತ್ತಾ ಇದೆ. ಕೈ ಎತ್ತಿ ಓಡಿ ಬನ್ನಿ, ಓಡಿ ಬನ್ನಿ, ಓಡಿ ಬನ್ನಿ. ഹല്ലേലൂയ, 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 ഹല്ലേലൂയ. വേഗം വാ, വേഗം ബന്നി. ಅವರ ಇಡೀ ಶರೀರವನ್ನು Hallelujah, 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 hallelujah,
Hallelujah, hallelujah, hallelujah, hallelujah, hallelujah, hallelujah, hallelujah, hallelujah, hallelujah, hallelujah, hallelujah, hallelujah, hallelujah, hallelujah, hallelujah, hallelujah, hallelujah, hallelujah, hallelujah, hallelujah, hallelujah, hallelujah, hallelujah, hallelujah, hallelujah, hallelujah, hallelujah, hallelujah, hallelujah, hallelujah, hallelujah, hallelujah, hallelujah, hallelujah, hallelujah, hallelujah, sing, hallelujah, 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 hallelujah. പേരെന്നാ? ജോർജ്. മലയാളമാണോ? കൊങ്കണി. മലയാളമില്ല. കൊങ്കണിയാ? കൊങ്കണി സംസാരിക്കും. കൊങ്കണി സംസാരിക്കാൻ അന്നമ്മയ്ക്ക് അറിയില്ലല്ലോ. അന്നമ്മയ്ക്ക് ಮಗ ಕೊಂಕಣಿ ಗೊತ್ತುನ ಇಲ್ಲ ಇಲ್ಲಿ ಒಲಾಯ್ತ ಏ ಅನ್ನಮ್ಮ കൊങ്കണി അറിയില്ലേ? നമുക്ക് വരെ കൊങ്കണി അറിയാം. ಕೊಂಕಣಿ ಗೊತ್ತುನ ഹല്ലേലൂയ ഹല്ലേലൂയ. കാലേ ഇത് അവിടെ ഇരുന്നപ്പോഴേ ಇವನು ಅಲ್ಲಿ ಕುಳಿತಿದ್ದಾಗ ಮೇಲೇക്കൊരു മരം കയറി ನೋಡಿ ಬೆನ್ನಿನ ಮೇಲೆ ಮೂಳೆಯಿಂದ ಮೇಲಕ್ಕೆ ಮರೆಗಟ್ಟುತ್ತಾ ಇತ್ತು. ಇಲ್ಲಿ ತನಕ ಅದು ಬಂದು ನಿಂತಿತ್ತು. ಹೌದಲ್ವಾ? ಹೌದು. ಈಗ ನೋಡಿದ್ಯಾ ಏನಾದ್ರು ತೊಂದರೆ ಇದೆಯಾ ಅಂತ? ಪರ್ಫೆಕ್ಟ್, ತೊಂದರೆ ಇಲ್ಲ. ಎಷ್ಟು ವರ್ಷಗಳಿಂದ ಇತ್ತು? 22 years. 22 years, 22 ವರ್ಷಗಳಿಂದ ಇದ್ದು. ಒಮ್ಮೆ ಹಾರಿ ಚೆಕ್ ಮಾಡಿ. Hallelujah. Hallelujah. ഈ ടീഷർട്ട് ഇട്ട ആള് ചാടി സ്തുതിക്കുമ്പോ ಈ ಟೀ ಶರ್ಟ್ ಹಾಕಿರುವಂತ ನೀವು ಈಗ ಇವರು ಹಾರುತ್ತಾ ಸ್ತುತಿ ಮಾಡಿದಾಗ അവരുടെ ഒരു മക്കള് സൗഖ്യമാണ്. ನಿಮ್ಮ ಒಬ್ಬಳು ಮಗಳಿಗೆ ಈಗ ಸೌಖ್ಯ ಸಿಗ್ತಾ ಇದೆ. അവരുടെ മകള് സൗഖ്യമായി. ನಿಮ್ಮ ಮಗಳಿಗೆ ಈಗ ಸೌಖ್ಯ ಸಿಗ್ತಾ ಇದೆ. ഇപ്പോൾ തന്നെ സംഭവിച്ചു. ಈಗಲೇ ಅದು ಸಂಭವಿಸುತ್ತಿದೆ. യേശുവിന്റെ നാമത്തിൽ. ಯೇಸುವಿನ ನಾಮದಲ್ಲಿ കുടുംബത്തിന് രക്ഷ വരും. ಆ ಕುಟುಂಬಕ್ಕೆ ರಕ್ಷಣೆ ಸಿಗ್ತಾ ಇದೆ. മകൾക്ക് വേണ്ടി പ്രാർത്ഥിച്ചില്ലേ? ಮಗಳಿಗಾಗಿ ಪ್ರಾರ್ಥನೆ ಮಾಡಿದ್ದೀರಲ್ವೇ? ಪ್ರಾರ್ಥನೆ ಮಾಡಿದ್ದೀರಾ? ಹೌದು ಹೌದು ಹೌದು. ಅವಳ ಜೀವನದಲ್ಲಿಗೆ ದೈವ ಇಡಬಡಿಗೆ ಅವಳ ಜೀವನದಲ್ಲಿಗೆ ದೇವರು ಇಳಿದು ಬರ್ತಾ ಇದ್ದಾರೆ. ಇದು ಅವಳ ಜೀವಿತದ ಅದ್ಭುತದ ಇದು ಅವಳ ಜೀವನದ ಅದ್ಭುತದ ದಿನವಾಗಿದೆ. ಇದು ಅವಳ ಜೀವಿತದ ಅದ್ಭುತದ ಇದು ಅವಳ ಜೀವನದ ಅದ್ಭುತದ ಸಮಯ. ನೀ ഇവിടെ നിന്ന് ചാടി സ്തുതിക്കുമ്പോൾ ನೀನು ಇಲ್ಲಿ ನಿಂತು ಹಾರುತ್ತಾ ಸ್ತುತಿಸಿದಾಗ
കടല് കടന്ന് ಕಡಲು ದಾಟಿ ಅಪ್ಪುರತ ಅದ್ಭುತ ಕಡಲಿನ ಆಚೆ ಅದ್ಭುತ ನಡೆದಿದೆ. ಯೇಸುವಿನ ನಾಮ, ಯೇಸುವಿನ ನಾಮದಲ್ಲಿ ಬನ್ನಿ. Hallelujah, 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 Hallelujah. ಯೇಸುವೇ ಎಂದು ಕರೀರಿ, ಕರೀರಿ ಯೇಸುವೇ ಎಂದು. ಎಲ್ಲರೂ ಕೈ ನೀಟಿ ಈ ಕುಟುಂಬത്തിന് വേണ്ടി ഒന്ന് ಎಲ್ಲರೂ ಒಮ್ಮೆ ಕೈ ಮೇಲಕ್ಕೆತ್ತಿ ಈ ಕುಟುಂಬಕ್ಕಾಗಿ ಒಮ್ಮೆ ಪ್ರಾರ್ಥನೆ ಮಾಡಿ. 6 ಗಂಟೆ 6 ಮಣಿಕ್കൂറിനപ്പുറത്ത് 6 ಗಂಟೆಯ ಒಳಗಡೆ. ಈಗ ಸಮಯ 12:15. 7 ಮಣಿക്ക് മുൻപ് 7 ಗಂಟೆಗಿಂತ ಮುಂಚೆ ಇಂದು ಈ ಮಗನ್ ചോദിച്ച ವಿಷಯದಲ್ಲಿ ಅದ್ಭುತ ನಡೆದಿದೆ. ನೀನು ಕೇಳಿರುವಂತ ನಿನ್ನ ಪ್ರಶ್ನೆಯಲ್ಲಿ ಅದ್ಭುತ ನಿನಗೆ ನಡೆದಿರುತ್ತದೆ. 6 ಮಣಿಕ್കൂറിനകം 6 ಗಂಟೆಯ ಒಳಗಡೆ 6 ಮಣಿಕ್കൂറിനകം 6 ಗಂಟೆಯ ಒಳಗಡೆ. അവളെ യേശുവേ എന്ന് വിളിച്ചോ. യേശുവേ ಎಂದು ಕರೆಯು. Every unwanted growth, മകളെ 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 വരൂ, ഓടി ബാ, വരൂ മകളെ, ബാബാ. Hallelujah, hallelujah, hallelujah. You know what Jeremiah, you can speak English, right? You know what Jeremiah says? Jeremiah says, and other prophets says, even if your mother forsake you, I will never forsake you. ಎರೆಮಿಯಾಗೂ ಇನ್ನಿತರ ಪ್ರವಾದಿಗಳು ಹೇಳಿದ್ದೇನು, ನಿನ್ನ ಅಮ್ಮ ನಿನ್ನನ್ನು ಬಿಟ್ಟುಬಿಟ್ರು ನಾನು ಬಿಡುವುದಿಲ್ಲ. I will never let you orphan. ನಾನು ನಿನ್ನನ್ನು ಎಂದಿಗೂ ಬಿಟ್ಟು ಬಿಡುವುದಿಲ್ಲ. You know what the Lord says? ದೇವರು ಹೇಳುತ್ತಿರುವುದೇನು, I am with you. ನಾನು ನಿನ್ನೊಂದಿಗಿದ್ದೇನೆ forever. ಎಂದೆಂದಿಗೂ. You are my daughter. ನೀನು ನನ್ನ ಮಗಳು. Whom I am well pleased. Lord, touch your daughter from every sort of depression. Heal your daughter. Sister, Jesus is touching your heart. ನಿನ್ನ ಹೃದಯದಲ್ಲಿ ಯೇಸು ಸ್ವಾಮಿ ಮುಟ್ಟುತ್ತಿದ್ದಾರೆ. ಅನ್ವಾಂಟೆಡ್ ಗ್ರೋತ್ಗಳ ಕಥಾವ್ ಎಡುತ್ತು കളയും. ನೋಡಿ ನಿನ್ನಲ್ಲಿ ಟ್ಯೂಮರ್ನಾಗಿರುವ ಗಡ್ಡೆ ಬೆಳೆಯುತ್ತಾ ಇದೆ, ಅದೇ ಯೇಸುವಿನ ನಾಮದಲ್ಲಿ ಹೀಲಿಂಗ್ ನಡೆದುಕೊಂಡಿരിക്കുന്നു. ಹೀಲಿಂಗ್ ನಡೆಯುತ್ತಾ ಇದೆ. ಅವಳಿಗಾಗಿ ಎಲ್ಲರೂ ಕೈ ಮೇಲಕ್ಕೆತ್ತಿ ಇವಳಿಗಾಗಿ ಪ್ರಾರ್ಥನೆ ಮಾಡಿ.
കംഫോർട്ട് ചെയ്ത് പ്രാർത്ഥിക്കാൻ പറ. കംഫോർട്ട് ചെയ്ത് പ്രാർത്ഥിക്കാൻ. Sit with her and comfort her. Everybody pray. ಎಲ್ಲರೂ ಇವಳಿಗಾಗಿ ಈಗ ಪ್ರಾರ್ಥನೆ ಮಾಡಿ. ಎಲ್ಲರೂ ಪ್ರಾರ್ಥನೆ ಮಾಡಿ. ಯೇಸುವೆ ಇವಳನ್ನು ಗುಣಪಡಿಸು ಯೇಸುವೆ, ಮುಟ್ಟಿರಿ ಯೇಸುವೆ. ಎಲ್ಲರೂ ಪ್ರಾರ್ಥನೆ ಮಾಡಿ ಯೇಸುವೆ ಎಂದು ಕರೆದು ಪ್ರಾರ್ಥಿಸಿ. Today the Lord is restoring you. ಯೇಸು ಸ್ವಾಮಿ ನಿನ್ನನ್ನು ಮರಳಿ ಸ್ಥಾಪಿಸುತ್ತಿದ್ದಾರೆ. Restoring your faith. ನಿನ್ನ ವಿಶ್ವಾಸ ಹೆಚ್ಚಿಸುತ್ತಿದ್ದಾರೆ. Restoring your faith. ನಿನ್ನ ವಿಶ್ವಾಸ ಹೆಚ್ಚಿಸುತ್ತಿದ್ದಾರೆ. Believe him. ಅದನ್ನು ನಂಬು. Believe Jesus. ಯೇಸುವಿನಲ್ಲಿ ವಿಶ್ವಾಸವಿಡು. He will never leave you. ಅವನೆಂದಿಗೂ ನಿನ್ನನ್ನು ಬಿಡುವವನಲ್ಲ. He will never forsake you. ನಿನ್ನನ್ನು ಎಂದಿಗೂ ಬಿಟ್ಟು ಬಿಡುವವನಲ್ಲ. Your future no one can predict. ನಿನ್ನ ಭವಿಷ್ಯವನ್ನು ಯಾರಿಂದಲೂ ಹಾಳು ಮಾಡಲಿಕ್ಕಾಗುವುದಿಲ್ಲ. ആർക്കും പ്രവചിക്കാൻ പറ്റാത്ത വലിയ ഭാവി ദൈവം നിനക്ക് തരും. ಯಾರಿಂದಲೂ ಪ್ರವಚನೆ ಮಾಡಲಿಕ್ಕಾಗದಷ್ಟು ಒಳ್ಳೆಯ ಭವಿಷ್ಯ ದೇವರು ನಿನಗೆ ಕೊಡ್ತಾ ಇದ್ದಾರೆ. Jesus. നിന്റെ റിലേറ്റീവ്സ് പലരും, ನಿನ್ನ ಸಂಬಂಧಿಕರು ಹೇಳಿದರು, നിന്റെ റിലേറ്റീവ്സ് പലരും, ನಿನ್ನ ಸಂಬಂಧಿಕರು ಹೇಳಿದರು, നിനക്ക് എന്ത് സംഭവിക്കുന്നു എന്ന് നോക്കി കാണാൻ, ನಿನಗೆ ಏನಾಗ್ತದೆ ಅಂತ ಎಲ್ಲ ನೋಡ್ಲಿಕ್ಕೆ ಕಾಯ್ತಾ ಇದ್ದಾರೆ. പക്ഷേ യേശു പറയുന്നു, ಆದರೆ ಯೇಸು ಹೇಳುತ್ತಿದ್ದಾರೆ, ഞാനാണ് നിന്നെ അനുഗ്രഹിക്കുന്നത്, ನಾನೇ ನಿನ್ನನ್ನು ಆಶೀರ್ವದಿಸುವೆ, ഞാനാണ് നിന്നോട് കൂടെ, ನಾನೇ ನಿನ್ನ ಜೊತೆಯಲ್ಲಿ ಇದ್ದೇನೆ, ഞാൻ നിന്നെ കൈവിടുകയില്ല, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ഞാൻ നിന്നെ ഉപേക്ഷിക്കില്ല, ನಾನು ನಿನ್ನನ್ನು ಬಿಟ್ಟು ಬಿಡುವುದಿಲ್ಲ, എന്റെ ശക്തിയുള്ള കരം കൊണ്ട് ഞാൻ നിന്നെ ನನ್ನ ಶಕ್ತಿಯುತವಾದ ಕೈಗಳಲ್ಲಿ ನಿನ್ನನ್ನು ನಾನು ಎತ್ತಿ ಹಿಡಿದಿದ್ದೇನೆ, നീ എന്റെ കയ്യിൽ സുരക്ഷിത, ನೀನು ನನ್ನ ಕೈಯಲ್ಲಿ ಸುರಕ್ಷಿತಳಾಗಿದ್ದಿ, എനിക്ക് നിന്നെ കുറിച്ച് വ്യക്തമായ പ്ലാൻ ഉണ്ട്, ನನಗೆ ನಿನ್ನ ಕುರಿತು ಸ್ಪಷ್ಟವಾದ ಯೋಜನೆ ಇದೆ. It's actually the restoration of the family. Restoration of the family. അത്ഭുതത്തിന്റെ സമയം. അത്ഭുതದ ಸಮಯ. Hallelujah. Hallelujah, 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 hallelujah. ഒരുമിച്ച് എഴുന്നേറ്റ് നിൽക്കാം. ಎಲ್ಲರೂ ಎದ್ದು ನಿಂತುಕೊಳ್ಳಿ. എഴുന്നേറ്റ് നിൽക്കാം. ಎಲ್ಲರೂ ಬೇಗ ಎದ್ದು ನಿಂತುಕೊಳ್ಳಿ. Hallelujah, 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 hallelujah. Wait a minute. ആരാണ് ആ വ്യക്തി? ചെവിയിൽ പഴുപ്പ് വരുന്നത് കാരണം പഞ്ഞി വെച്ച് അടച്ചു വെച്ചിരിക്കുന്നത് ആരാത്? ನೋಡಿ, ಕಿವಿಯಿಂದ ಕೀವು ಬರ್ತಾ ಇದೆ, ಈ ಕಾರಣದಿಂದ ಕಿವಿಯ ಒಳಗಡೆ ಹತ್ತಿ ಇಟ್ಟುಕೊಂಡವರು ಯಾರು?
ಕಿವಿಯಿಂದ ಕೀವು ಬರುತ್ತಾ ಇದೆ. ಯಾರೋ ಕಿವಿಯ ಒಳಗಡೆ ಹತ್ತಿ ಇಟ್ಟುಕೊಂಡು ನಿಂತಿದ್ದಾರೆ. ಅವರು ಯಾರು? ಅವರು ಯಾರು? ಕೈ ಬೀಸಿ ತೋರಿಸಲಿ. ಅವರು ಯಾರು? ಕಿವಿಯಲ್ಲಿ ಕಿವಿಯ ಒಳಗಡೆಯಿಂದ ಕೀವು ಬರುತ್ತಾ ಇದೆ, ಆದ್ದರಿಂದ ಕಿವಿಯ ಒಳಗಡೆ ಹತ್ತಿ ಇಟ್ಟುಕೊಂಡವರು ಯಾರು? ಇವರು. ಬನ್ನಿ 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 ಬನ್ನಿ, ಈಚೆ ಬನ್ನಿ. ಇನ್ನು ಇಬ್ಬರು ಇದ್ದಾರೆ. ಅವರು ಯಾರು? ಇನ್ನಿಬ್ಬರು ಇದ್ದಾರೆ. ಕಿವಿಯ ಒಳಗಡೆ ಕಿವಿಯಿಂದ ಕೀವು ಬರುತ್ತಾ ಇದೆ, ನೀವು ಕಿವಿಯ ಒಳಗಡೆ ಹತ್ತಿ ಇಟ್ಟುಕೊಂಡವರು ಯಾರು? ಮುಂದಕ್ಕೆ ಬರಲಿ. ಅಲ್ಲೇ ಇರಲಿ. ಅಲ್ಲ, Hallelujah. 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 Hallelujah, 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 hallelujah. കർത്താവേ, യേശുവേ, ഇങ്ങനെ പറഞ്ഞുകൊണ്ട് പ്രാർത്ഥന. കർത്താവായി. ഏത് കേസിൽ വന്നത്? Precious touch. Kidney problem. Precious touch. Glory of God. Move. ದೇವರ ಶಕ್ತಿ ಚಲಿಸ್ತಾ ಇದೆ. Touch. 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 Touch, touch, touch. Touch, oh Lord. കർത്താവേ, അങ്ങ് സ്പർശിക്കണമേ. യേശുവേ, ഇവളൊന്നൊമ്മെ മുട്ടിരി. അവളുടെ നട്ടല് മുഴുവൻ അങ്ങ് സ്പർശിക്കണമേ. ഈ നിമിഷದಲ್ಲಿ അവളൊന്ന് സ്വതന്ത്രയാകട്ടെ. അവള് സ്വാതന്ത്രളാകಲಿ. സ്വതന്ത്രയാകട്ടെ. സ്വാതന്ത്രളാകಲಿ. സ്വതന്ത്രയാകട്ടെ. സ്വാതന്ത്രളാകಲಿ. Touch. എഴുന്നേറ്റ് വന്നുകൊണ്ട് ഇങ്ങനെ പ്രാർത്ഥിക്കാം. എದ್ದು ನಿಂತುಕೊಂಡು ಈ ರೀತಿ ಪ್ರಾರ್ಥನೆ ಮಾಡಿ. പിതാവായ ദൈവമേ, ಪಿತನಾದ ದೇವರೇ. എല്ലാവരും വിളിച്ച് പിതാവായ ദൈവമേ. ಎಲ್ಲರೂ ಕರೀರಿ, ಪಿತನಾದ ದೇವರೇ. എനിക്ക് വിശ്വാസത്തിന്റെ വർധനവ് തരണം. ನನ್ನ ವಿಶ್ವಾಸವನ್ನು ಹೆಚ್ಚಿಸಿರಿ. കാണുന്നത് ಕಾಣುತ್ತಿರುವುದು അവിശ്വസിക്കാനും ಅವಿಶ್ವಾಸಿಸಲು, കാണാത്തത് ಕಾಣದೇ ಇರುವುದು വിശ്വസിಸಲು എന്നെ വിശ്വാസം പഠിപ്പിക്കണം. ನನಗೆ ವಿಶ್ವಾಸವನ್ನು ಕಲಿಸಿರಿ. എന്റെ ഉള്ളത്തിലേക്ക് ನನ್ನ ಒಳಗಡೆ വിശ്വാസം പകരണം. ವಿಶ್ವಾಸವನ್ನು ತುಂಬಿಸಿರಿ. കർത്താവേ, യേശുവേ, കാണുന്നത് താൽക്കാലികം, ಕಾಣುತ್ತಿರುವುದು ತಾತ್ಕಾಲಿಕ, കാണാത്തത് നിത്യം, ಕಾಣದೇ ಇರುವುದು ನಿತ್ಯ. എല്ലാവരും പ്രാർത്ഥിച്ചു. ಎಲ್ಲರೂ ಪ್ರಾರ್ಥನೆ ಮಾಡಿ. നാസറേനായ യേശുവിന്റെ നാമത്തിൽ, ನಜರೇತಿನ ಯೇಸುವಿನ ನಾಮದಲ್ಲಿ എഴുന്നേക്ക്. ಎದ್ದೇಳು. പിടിക്കണ്ട, പിടിക്കണ്ട. ಹಿಡಿಯುದು ಬೇಡ, ಹಿಡಿಯುದು ಬೇಡ, ಹಿಡಿಬೇಡಿ. ಎದ್ದೇಳು, എണീക്ക്. ಎದ್ದೇಳು, എണീക്ക്. ಎದ್ದೇಳು. പിടിക്കണ്ട, പിടിക്കണ്ട. ಹಿಡಿಯಬೇಡಿ, ಹಿಡಿಯಬೇಡಿ. എണീക്ക്. ಎದ್ದೇಳು. ബലം കിട്ടിക്കഴിഞ്ഞു കാലിന്. ಕಾಲಿಗೆ ಈಗಾಗಲೇ ಶಕ್ತಿ ಬಂದಿದೆ. ಶಕ್ತಿ ಇನ್ನು ಕಾಲಿಗೆ ಶಕ್ತಿ ಬಂದಿದೆ. ಎದ್ದೇಳು. എഴുന്നേറ്റോ. ಎದ್ದೇಳು. ಎದ್ದೇಳು, ಎದ್ದೇಳು. എഴുന്നേറ്റോ. ಎದ್ದೇಳು. എഴുന്നേറ്റോ. ಎದ್ದೇಳು. എഴുന്നേക്കാൻ പറ്റും. ಎದ್ದೇಳಲಿಕ್ಕೆ ಆಗ್ತದೆ. ಆಗ್ತದೆ, ನಿಮಗೆ ಎದ್ದೇಳಲಿಕ್ಕೆ ಆಗ್ತದೆ. ಎದ್ದೇಳು. ಆಗ್ತದೆ. നിങ്ങൾക്ക് പറ്റും. ಎದ್ದು ಬಾ, ಆಗ್ತದೆ ನಿಮ್ಮಿಂದ. ಕಾಲು ಕಾಲೂರಿ ನಿಂತುಕೋ. ಕಾಲು ಮೆಟ್ಟಿ ಎದ್ದು ನಿಂತುಕೋ.
ಆಗ್ತದೆ. ಕಾಲು ಮೆಟ್ಟಿ ಎದ್ದು ನಿಂತುಕೋ. ಎದ್ದೇಳು, ಎದ್ದೇಳು. ಆಗ್ತದೆ, ಎದ್ದೇಳು. ವಿಶ್ವಾಸ ವಿಶ್ವಾಸ ಹೆಚ್ಚಲ್ಪಡಲಿ. ಶಿವೆ ಗಟ್ಟಿಯಾಗಿ ಚಪ್ಪಾಳೆ ತಟ್ಟಿ ನಡೀರಿ, ನಡೀರಿ. ബാലൻസ് തിരിച്ചു കിട്ടുക. ബാലൻസ്, ബോഡി ബാലൻസ് തിരിച്ചു കിട്ടുക. എഴുന്നേക്ക്, എഴുന്നേക്ക്, എഴുന്നേക്ക്. എഴുന്നേಳು, ಎದ್ದು ನಡೆಯು, 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 ನಡೆಯು. വീഴത്തില്ല, ബോഡി വീഴുವುದಿಲ್ಲ. ನಡೆ. ബാലൻസ് കിട്ടുക. ബാലൻസ്, ಬ್ಯಾಲೆನ್ಸ್ ಮಾಡಿ ನಡೆ. കൂടെ പോണോ? ಜೊತೆಯಲ್ಲಿ ಹೋಗ್ಬೇಕಾ? ಹೋಗು. അമ്മ വിശ്വാസം വർദ്ധിക്കുന്നു. ವಿಶ್ವಾಸ ಇದೆಯಾ ಅಮ್ಮ? അമ്മ ഈശോ മക്കളാ. ചാടി എഴുന്നേക്ക്. ವಿಶ್ವಾಸ ಇದ್ರೆ ಎದ್ದು ನಡೆ ಅಮ್ಮ. എണീക്ക് നടക്ക. ಎದ್ದು ನಡೆ ಅಮ್ಮ. എണീക്കമ്മ. ಎದ್ದು, ಎದ್ದು ನಡೆ. ಬಾ, വാ അമ്മ, ಬಾ, വാ അമ്മ. നടക്കമ്മ, നടക്കമ്മ. ನಡೆ, ನಡೆ. തൊടണ്ട, ಮುಟ್ಟಬೇಡಿ. ഇങ്ങനെ വന്നതാ, ഇതുപോലെ വന്നതാ. ಇದೇ ರೀತಿ ಬಂದಂತ ಮಗಳು ಅವಳು. ഓടി നടക്കുക. ಹೌದಾ? ഇതുപോലെ നടക്കാൻ വയ്യാതെ വന്നതാ. ನೋಡಿ, ನೋಡಿ, ಇದೇ ರೀತಿ ಎದ್ದು ನಡೆಯಲಿಕ್ಕೆ ಆಗದೆ ಬಂದವಳಾಗಿದ್ದಳು ಇವಳು. ಸುಳ್ಯದಿಂದ ಬಂದಿರುವುದು ಇವರು. ಸುಳ್ಯದಿಂದ ನಡೆಯಲಿಕ್ಕಾಗದೆ ಬಂದಿರುವಂತೆ ಇವರು. ಸುಳ್ಯದಿಂದ ಬಂದವರು. ನೋಡಿ, ಸ್ಟೆಪ್ ಹತ್ತಿ ಓಡಿ ಬಂದು ನಿಂತಿದ್ದಾರೆ. യേശുവിന്റെ ജീവൻ സ്വീകരിക്കുക. യേശുവിನ ജീവൻ യേശുവിನ ಜೀವ ಪಡೆದುಕೋ. 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 ಜೀವ ಸ್ವೀಕರಿಸು. ಎದ್ದೇಳು, ಎದ್ದೇಳು, ಎದ್ದು ನಡೆಯು, ಎದ್ದು ನಡೆಯು. യേശു നടക്ക്, നടക്ക്. ശക്തി സ്വീകരിക്കുക, ശക്തി സ്വീകരിക്കുക. ಶಕ್ತಿಯನ್ನು ಸ್ವೀಕರಿಸಿ. നടക്ക്, നിക്ക്, നിക്ക്. ಎದ್ದೇಳು, ಎದ್ದೇಳು, ಎದ್ದೇಳು. നടക്ക്. ನಡಿ, ನಡೆಯು, ನಡೆಯು. നടേ, നടേ, നടേ. ಆ ಕೋಲು ಬಿಟ್ಟು ನಡೆಯಮ್ಮ, ನಡೆ. ಕೋಲು ಬೇಡ ಇನ್ನು ನಿನಗೆ. ನಡೆ, ನಡೆ. ಕೈ ಹಿಡಿಯುವುದು ಬೇಡ, ಕೋಲು ಬೇಡ. ನಡೆಯು, ನಡೆಯು. Hallelujah, 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 hallelujah.
കൈ രണ്ട് ഉയർത്തി പിടിച്ചുകൊണ്ട് ഇങ്ങനെ ಎರಡು ಕೈಗಳನ್ನು ಹೆಚ್ಚಿಸಿರಿ. ഹല്ലേലൂയ. ಹಲ್ಲೆಲೂಯ. കാണുന്നത് താൽക്കാലികം, ಕಾಣುತ್ತಿರುವುದು ತಾತ್ಕಾಲಿಕವಾದದ್ದು, കാണാത്തതോ നിത്യം. ಕಾಣದಿರುವುದು ನಿತ್ಯವಾದದ್ದು. യേശുവിന്റെ നാമത്തിൽ, ಯೇಸುವಿನ ನಾಮದಲ್ಲಿ ഞങ്ങൾ വിശ്വസിക്കുന്നു, ನಾವು ನಂಬುತ್ತಿದ್ದೇವೆ, ഞങ്ങൾ പ്രഖ്യാപിക്കുന്നു. ನಾವು Hallelujah, 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 hallelujah. Hallelujah, 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 ഈശോ Hallelujah, 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 hallelujah. Hallelujah, 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 hallelujah. ഞാൻ പറയുന്നത് എന്താന്ന് ചോദിച്ചാല് 60 മീറ്റന്ന് കനത്ത് പണിയെടുക്കുമ്പോൾ വീണിട്ട് എൻ്റെ ജണ്ടിയുടെ ഇത് ഇപ്പോൾ പ്ലേറ്റ് ഉണ്ട് അല്ല അല്ലേ 50-60 പേര് കിണത്തിൽ മീൻ 60 പേര് താത്ത വീണിട്ട് ഞാനിപ്പോൾ വാക്കൽ നടക്കൊണ്ടുണ്ടെങ്കിൽ ഇത്തോളം എന്ത് നടಕೊಂಡು ആയിട്ടില്ല. 60 ಅಡಿ ಆಳದ ಹೊಂಡದಲ್ಲಿ ಬಿದ್ದಿದ್ದೀರಾ? ವಾಕರಲ್ಲಿ ಬಂದಿದ್ದೀರಾ? ಬಾವಿಯಲ್ಲಿ ಬಿದ್ದಿದ್ದೀರಿ ನೋಡಿ. 60 ಫೀಟ್ ಮೇಲಿನಿಂದ ಬಾವಿಯಲ್ಲಿ ಬಿದ್ದು ವಾಕರಲ್ಲಿ ಬಂದವರು ಈಗಷ್ಟೇ ಅಪ್ಪತ್ತಿ ಮೇಲೆ ಬಂದಿದ್ದಾರೆ. 9 ವರ್ಷಗಳಿಂದ ನಡೆಯಲಿಕ್ಕಾಗದೆ ಮಲಗಿದಲೇ ಇದ್ದೀರಾ ನೋಡಿ. ವಾಕರನ್ನು ಎತ್ತುಕೊಂಡು ಯಾರು ತಂದಿದ್ದಾರಪ್ಪ? ನಿಮ್ಮನ್ನು ತಂದವರು ಯಾರು? ನಿಮ್ಮ ವೈಫು. 9 ವರ್ಷಗಳಿಂದ ಬಾವಿಯಲ್ಲಿ ಬಿದ್ದುದು. 60 ಫೀಟ್ ಮೇಲಿನಿಂದ ಬಾವಿಯಲ್ಲಿ ಬಿದ್ದು ನಡಿಲಿಕ್ಕೆ ಆಗ್ತಾ ಇರಲಿಲ್ಲ. ಹೌದು,
ಯೇಸು ಸ್ವಾಮಿ ಬದುಕಿಸಿದ್ದಾರೆ. ಈಗ ಕರೆದು ಅವರೇ ಈಗ ನೋಡಿ ನಡೆದು ಸ್ಟೆಪ್ ಹತ್ತಿ ಮೇಲೆ ಬಂದಿದ್ದಾರೆ. ಚಪ್ಪಾಳೆ ತಟ್ಟಿ ದೇವರಿಗೆ ಧನ್ಯವಾದ ಅರ್ಪಿಸೋಣ. ഞാൻ പറയുന്ന ಹೇಳುತ್ತಿರುವುದನ್ನು ಗಮನಿಸಿ. ഇന്ന് നാളെ ಇಂದು ಮತ್ತು ನಾಳೆ ഈ 2 ദിവസം ಈ 2 ದಿನ എന്ത് തിരക്കുണ്ടെങ്കിലും ಎಷ್ಟೇ ಕೆಲಸ ಇದ್ರು അതെല്ലാം മാറ്റി വെച്ച് ಅದನ್ನೆಲ್ಲ ಬದಿಗಿಟ್ಟು ഇങ്ങോട്ട് വാ, ಇಲ್ಲಿಗೆ ಬನ್ನಿ. ഇന്ന് നാളെയും 2 ദിവസം ಇವತ್ತು ಮತ್ತು ನಾಳೆ 2 ದಿನ എന്നാ തിരക്കുണ്ടെങ്കിലും ನಿಮಗೆ ಎಷ್ಟು ಕೆಲಸ ಇರಲಿ മാറ്റി വെച്ചിട്ട് ഇങ്ങോട്ട് വാ. ಅದೆಲ್ಲ ಬದಿಗಿಟ್ಟು ಈಚೆ ಬನ್ನಿ. നമുക്ക് വിശ്വാസം പഠിക്കാം. ನಾವು ವಿಶ್ವಾಸವನ್ನು ಕಲಿಯಬೇಕು. നമുക്ക് വിശ്വാസം പഠിക്കാം. ನಾವು ವಿಶ್ವಾಸವನ್ನು ಕಲಿಯಬೇಕು. ഹല്ലേലൂയ, ಹಲ್ಲೆಲೂಯ. അച്ഛ അങ്ങോട്ട് വരും, അച്ഛ അങ്ങോട്ട് വരും. ಅಲ್ಲಿ ಗುರುಗಳು ಆಚೆ ಬರ್ತಾರೆ, ಗುರುಗಳು ಬರ್ತಾರೆ. ഇതുപോലെ ಇದೇ നടക്കാൻ വയ്യാതെ വന്നതാ, കണ്ടില്ലേ? ನೋಡಿ ನಿಮ್ಮ ಹಾಗೆ ನಡೀಲಿಕ್ಕೆ ಆಗದೆ ಬಂದವರು ನೋಡಿ, ಆಯಮ್ಮ ನಡೀಲಿಕ್ಕೆ ಆಗ್ತಾ ಇರ್ಲಿಲ್ಲ ನಿಮ್ಮ ಹಾಗೆ. ನಿಮ್ಮ ಹಾಗೆ ಬಂದವಳು ನೋಡಿ ഇപ്പൊ സുന്ദരിയായി നല്ല ലിപ്സ്റ്റിക് ഒക്കെ ഇട്ട് ಈಗ ಸುಂದರಿಯಾಗಿ ಲಿಪ್ಸ್ಟಿಕ್ ಎಲ್ಲ ಹಾಕ್ಬಿಟ್ಟು ಬಂದಿದ್ದಾಳೆ. കണ്ടോ? ನೋಡಿದ್ದೀರಾ? ഇതുപോലെ നടക്കാൻ വയ്യാതെ ഇവിടെ വന്നിരുന്നതാ. ನಿಮ್ಮ ಹಾಗೆ ನಡೀಲಿಕ್ಕೆ ಆಗದೆ ಇಲ್ಲಿ ಬಂದು ಕುಳಿತಿದ್ದವಳು ಇವಳು. बेटा रहता असली निधन असली बेटा रहता मुझे सगळी साखरी जाताली वय तुका कोंकणी येता न्ही, तुका कोंकणी येता वय. अवंगा बेड रहता निधन असली तेंतन म्हज्या नवऱ्यान म्हाका उखलून हाडलें व्हीलचॅरांत आनी हांगा बसून हाडलें. ब्रदरान म्हाका देवाच्या महिमेत मुखांत रापयलें आनी हांगा मोर देन 25 किलोमीटर मेड मी वॉक and from then I started walking and today I am jumping and dancing. ಕೈ ಬರುವುದು. Hallelujah. ಗುರುಗಳ ಹತ್ರ bless ಮಾಡಿ. Hallelujah. 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 അടുത്ത മാസം ಮುಂದಿನ ತಿಂಗಳು അടുത്ത മാസം വരാൻ പറ്റില്ല എന്ന് പറഞ്ഞപ്പോൾ ജോസഫ് അച്ഛൻ പറഞ്ഞു ഈ മാസം 2 പ്രാവശ്യം 2 ദിവസത്തേക്ക് വരാൻ പറഞ്ഞു. ಮುಂದಿನ ತಿಂಗಳು ನನಗೆ ಬರ್ಲಿಕ್ಕೆ ಆಗುವುದಿಲ್ಲ, ಟೈಮ್ ಇಲ್ಲ ಅಂತ ಹೇಳುವಾಗ ಜೋಸಫ್ ಗುರುಗಳು ಹೇಳಿದ್ರು, ಹಾಗಿದ್ರೆ ಈ ತಿಂಗಳು ಒಂದು 2 ದಿನ ಆದ್ರೂ ಬನ್ನಿ ಎಂದು. ജോസഫ് അച്ഛൻ പറഞ്ഞു എവിടെ നാണേലും ഇങ്ങ് പോരെ ഒരു ദിവസത്തെ. ಜೋಸಫ್ ಗುರುಗಳು ಹೇಳಿದ್ರು, ನೀವು ಯಾವ ಊರಲ್ಲಿ ಇದ್ರು ಒಂದು ದಿನ ಇಲ್ಲಿಗೆ ಬರಬೇಕು ಅಂತ. ഞാൻ പറഞ്ഞു ഞങ്ങൾ ജർമ്മനിക്ക് പോവാണ് ശുശ്രൂഷയ്ക്ക്. ನಾನು ಹೇಳಿದೆ, ನಾನು ದೇವರ ವಾಕ್ಯ ಸಾರಲಿಕ್ಕೆ ಜರ್ಮನಿಗೆ ಹೋಗ್ತಾ ಇದ್ದೇನೆ. ജോസഫ് അച്ഛൻ പറഞ്ഞു മംഗലാപുരംകാരെ ഉപേക്ഷിച്ചിട്ടാണോ ജർമ്മനിക്ക് പോകുന്നത്? ಜೋಸಫ್ ಗುರುಗಳು ಕೇಳ್ತಾ ಇದ್ರೆ, ನಮ್ಮ ಮಂಗಳೂರು ಅವರನ್ನು ಬಿಟ್ಟು ಬಿಟ್ಟು ಜರ್ಮನಿಗೆ ಹೋಗ್ತಾ ಇದ್ದೀರಾ? ഞാൻ പറയുന്ന ഈ 2 ദിവസം ನಾನು ಹೇಳ್ತಾ ಇದ್ರೆ ಈ 2 ದಿನ എല്ലാ തിരക്കും മാറ്റി വെച്ച് ಎಷ್ಟು ಕೆಲಸ ಇದ್ರು ಅದನ್ನೆಲ್ಲ ಬದಿಗಿಟ್ಟು ഇങ്ങോട്ട് വാ, ಇಲ್ಲಿಗೆ ಬನ್ನಿ, ഇല്ലേക്ക് ബാനി, ಇಲ್ಲಿಗೆ ಬನ್ನಿ, ബാനി, ಬನ್ನಿ, ബാനി, ബാനി, ಬನ್ನಿ, ഇല്ലേക്ക് ബാനി. ಇಲ್ಲಿಗೆ ಬನ್ನಿ. ഉച്ച കഴിഞ്ഞ് ಮಧ್ಯಾಹ್ನದ ನಂತರ എല്ലാവരും അഭിഷേകത്തിന് വേണ്ടി ഒരുങ്ങിയിരിക്കും. ಎಲ್ಲರೂ ಅಭಿಷೇಕಕ್ಕಾಗಿ ಪ್ರಾರ್ಥನೆ ಮಾಡಿ. നമുക്ക് വിശുദ്ധ കുർബാന ഉണ്ട്, ನಮಗೆ ಪರಿಶುದ್ಧವಾದ ಬಲಿ ಪೂಜೆ ಇದೆ. അത്ഭുതത്തിന്റെ ദിവ്യബലി, ಅದ್ಭುತದ ಸಮಯವಾಗಿರ್ತದೆ ಅದು. ഉച്ച കഴിഞ്ഞ് നമ്മൾ കൂടുതൽ സമയം രോഗികൾക്ക് വേണ്ടി പ്രാർത്ഥിക്കും. ಮಧ್ಯಾಹ್ನದ ನಂತರ ಹೆಚ್ಚು ಸಮಯ ರೋಗಿಗಳಿಗಾಗಿ ಪ್ರಾರ್ಥನೆ ಮಾಡುತ್ತೇವೆ. അഭിഷേകത്തിൽ നിറയണം, ಅಭಿಷೇಕದಿಂದ ತುಂಬಬೇಕು, പരിശുദ്ധാത്മാവിൽ നിറയണം, ಪರಿಶುದ್ಧಾತ್ಮರಿಂದ ತುಂಬಬೇಕು. വിശ്വാസം പഠിക്കണം, ವಿಶ್ವಾಸವನ್ನು ಕಲಿಯಬೇಕು, വിശ്വാസം പരിശീലിക്കണം, ವಿಶ್ವಾಸವನ್ನು ಪರಿಶೀಲಿಸಬೇಕು. ഹല്ലേലൂയ, ಹಲ್ಲೆಲೂಯ, ഹല്ലേലൂയ, ഹല്ലേലൂയ, ഹല്ലേലൂയ,
Hallelujah. 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 Praise the Lord. Hallelujah. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಎಲ್ಲರೂ ಕೂತ್ಕೊಳ್ಳಿ, ಎಲ್ಲರೂ ಕೂತ್ಕೊಳ್ಳಿ. ಆ ಗೇಟ್ಗಳೆಲ್ಲ ಬಂದ್ ಮಾಡಿ, ದಯಮಾಡಿ ವಾಲಂಟಿಯರ್ಸ್ ಗೇಟ್ ಬಂದ್ ಮಾಡಿ. ಅಲ್ಲಿ ವಾಲಂಟಿಯರ್ಸ್ ನಮ್ಮ ಇಲ್ಲಿದ್ದಾರೆ, ಅದು ಗೇಟನ್ನು ಬಂದ್ ಮಾಡಿ. ಅಲ್ಲಿ ಹೊರಗಡೆ ಇದ್ದವರು ಅಲ್ಲಿ 3 ಕೌಂಟರ್ಗಳಿವೆ. ಆ 3 ಕೌಂಟರ್ಗೆ ನಿಮಗೆ ವಾಲಂಟಿಯರ್ಸ್ ಕಳಿಸ್ತಾರೆ. ಅದೇ ರೀತಿಯಲ್ಲಿ ಹೋಗಿ ಊಟ ಮಾಡಿ. ಹೊರಗಡೆ ಇದ್ದವರು ಅಲ್ಲಿ ಊಟ ಮಾಡಿ. ಮತ್ತು ಇಲ್ಲಿ ಮೇಲೆ ಇದ್ದವರು ನೀವು ಅಲ್ಲಿಗೆ ಊಟಕ್ಕೆ ಹೋಗಿ. ಈಗಲೇ ಎದ್ದು ಆ ಕೌಂಟರ್ಗೆ ಹೋಗಿ. ಅಲ್ಲಿ ಕೆಳಗೆ ಇದ್ದವರು ಮಾತ್ರ ಅಲ್ಲಿ 3 ಕೌಂಟರ್ಗಳಿವೆ. 3 ಕೌಂಟರ್ಗಳಿಗೆ ಊಟಕ್ಕೆ ಹೋಗ್ಬೋದು. ಅಲ್ಲಿ ವಾಲಂಟಿಯರ್ಸ್ ನಿಮಗೆ ಕಳಿಸ್ತಾರೆ. ಅದೇ ರೀತಿಯಲ್ಲಿ ನೀವು ಊಟಕ್ಕೆ ಹೋಗುವುದು. ಇಲ್ಲಿ ಹಿಂದುಗಡೆ ಯಾರು ಅಲ್ಲಿಂದ ಮೇಲಕ್ಕೆ ಬರಬೇಡಿ. ಇಲ್ಲಿ ಇದ್ದವರಿಗೆ ಮತ್ತು ಇಲ್ಲಿ ಆದಮೇಲೆ ಇಲ್ಲಿಂದ ಕೆಳಗಿನಿಂದ ಮೇಲೆ ಹೋಗಿ ಊಟಕ್ಕೆ ಹೋಗ್ಬೋದು. ಇಲ್ಲಿ ಕೆಳಗಿದ್ದವರು ಯಾರಿಗಾದರೂ ನಡೆಯಲಿಕ್ಕೆ ಆಗದಿದ್ದರೆ ಅವರಿಗೆ ಊಟ ತಗೊಂಡು ಬಂದು ನೀವು ಕೊಟ್ಟು ಬಿಡಿ. ಯಾರು ವಾಲಂಟಿಯರ್ಸ್ ಇದ್ದಾರೆ ದಯಮಾಡಿ ಅವರಿಗೆ ಹೇಳಿ. ಅಲ್ಲಿ ಕೆಳಗೆ ಇದ್ದವರು ಮತ್ತೆ ನಿಮಗೆ ಅಲ್ಲಿ ಕೆಳಗೆ ಊಟ ಇಲ್ಲ ಅವ್ರದ್ದು ಆದಮೇಲೆ ನಿಮ್ಮನ್ನು ನಾವು ಕಳಿಸ್ತೇವೆ. ಅಷ್ಟರವರೆಗೆ ದಯಮಾಡಿ ಕೂತ್ಕೊಳ್ಳಿ, ಅಷ್ಟರವರೆಗೆ ದಯಮಾಡಿ ಕೂತ್ಕೊಳ್ಳಿ. ಯಾಕಂದರೆ ಜನ ಜಾಸ್ತಿ ಇದ್ದಾರೆ.